ನಮ್ಮ ಜೊತೆ ಇದ್ದಾರೆ ಇಡೀ ಭಾರತ ಚಿತ್ರರಂಗ ಕಂಡಂತಹ ಅದ್ಭುತವಾಗಿರುವಂತಹ ಪ್ರತಿಭಾನ್ವಿತ ನಟ ಅನಂತ್ ನಾಗ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ನಿಜವಾಗಿರುವಂತಹ ನಾರದನನ್ನು ಭೂಲೋಕದಲ್ಲಿ ನೋಡಿದ್ದು ಅನಂತ್ ನಾಗ್ ಸರ್ ಇಂದ. ನೀವು ಸುಮ್ಮನೆ ಅದು ನಾರದನಾಗಿ ನಾರಾಯಣ 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 ನಾರಾಯಣ. ಅನಂತ್ ನಾಗ್ ಸರ್ ಜೊತೆ ಲಕ್ಷ್ಮಿ ಮೇಡಮ್ ಅವರು ನಿಜ ಜೀವನದಲ್ಲಿ ಸತಿಪತಿಗಳು ಅನ್ನುವಂಥದ್ದು ನಾವು ಕೂಡ ಅನ್ಕೊಂಡಿದ್ವಿ. ನಾಟಕ ಅನ್ನುವಂಥದ್ದು ಅತಿಶಯೋಕ್ತಿ ಅನ್ನುವಂಥ ಆಗ್ತಾ ಇರುತ್ತೆ. ಆದ್ರೆ ಅನಂತ್ ನಾಗ್ ಸರ್ ಅಂತ ಹೇಳುವಾಗ ನನ್ಗೆ ಬರೋದಿಷ್ಟೇ, ನಮ್ಗೆ ಅತಿಶಯೋಕ್ತಿ ಮಾಡೋದು ಬರೋದಿಲ್ಲ. ಇಂಗ್ಲಿಷ್ ಅನ್ನುವಂತಹ ಚಿತ್ರ ಇದೆ. ಈ ಚಿತ್ರದ ಮೂಲಕ ತುಳುನಾಡಿಗೂ ಕೂಡ ಪಾದಾರ್ಪಣೆ ಮಾಡಿದ್ದಾರೆ. ಇಂಗ್ಲಿಷ್ ಬರ್ಪೂಜಿ ಅಂತ ಆ ಸಂದರ್ಭದಲ್ಲಿ ನನ್ನ ಜೀವನದಲ್ಲೇ ನಡೆದಿದೆ. ತುಳು ಬರುತ್ತಾ ಕಂಪ್ಲೀಟ್ ಆಗಿ ಹೇಗೆ ಅನಂತ್ ನಾಗ್ ಸರ್ ಅವರಿಗೆ? ಸರ್ ಎಂಚೊಲ್ಲಾರ್ ವನಸಾಂಡೆ ಸರ್ ಬಹಳ ಸಿಂಪಲ್. ಸ್ಟಾರ್ ವಾರ್ ಅನ್ನುವಂಥದ್ದು ಈಗ ಚಲನಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿದೆ ಸರ್. ಈ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಇದ್ದದ್ದಷ್ಟು ಈಗಿಲ್ಲ. ಕಾಂಗ್ರೆಸ್ ಸರ್ ದೇಶ ಸೇವೆ ಅಂದ್ರೆ ಕುಟುಂಬ ಸೇವೆ ಅಲ್ಲ ಅಂತ ಅವ್ರಿಗೆ ನಂಬಿಕೆ ಬರ್ತದೋ ಅಲ್ಲಿ ತನಕ ಜನರ ನಂಬಿಕೆ ಸಿಗೋದಿಲ್ಲ. ನರೇಂದ್ರ ಮೋದಿ ಅವರಲ್ಲಿ ನಾನು ಸ್ವಾಮಿ ವಿವೇಕಾನಂದರ ಛಾಯೆ ಕಾಣುತ್ತೆ. ಶಂಕರ್ ನಾಗ್ ಸರ್ ನಾನು ಹರೀಶ್ ಶೆರಿಗಾರಲ್ಲಿ ಕಾಣ್ತಾ ಇದ್ದೀರಾ. ಶಂಕರ್ ನಾಗ್ ಅವರು ಈಗ ಇರ್ತಿದ್ರೆ ಇಡೀ ದೇಶದಾದ್ಯಂತ ನಂಬರ್ 1 ಸ್ಥಾನ ಪಡೆದುಕೊಳ್ಳುವಂತಹ ನಟ ಅನ್ನುವಂತಹ ಮಾತುಗಳು. ಇವನಿಗೆ ಆವಾಗ 35 ವರ್ಷ. ಏನೇನೆಲ್ಲ ಯೋಜನೆ ಮಾಡ್ಕೊಂಡು ಎಲ್ಲರೂ ಬಂದವರೆಲ್ಲರೂ ಹೋಗೋಕೆ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲವರು ಬೇಗ ಹೋಗ್ತಾರಂತೆ, ಕೆಲವರು ನಂತರ ಹೋಗ್ತಾರೆ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಇಡೀ ಭಾರತ ಚಿತ್ರರಂಗ ಕಂಡಂತಹ ಅದ್ಭುತವಾಗಿರುವಂತಹ ಪ್ರತಿಭಾನ್ವಿತ ನಟ. ಇನ್ನೊಂದು ಕಡೆ ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರರಂಗದ ಲೆಜೆಂಡರಿ ಆಕ್ಟರ್ ಅನ್ನುವಂಥದ್ದು ಇವರು. ಇಂದು ಕಡೆ ಸವ್ಯಸಾಚಿ ನಟ, ಎವರ್ಗ್ರೀನ್ ನಟ, ಅದೇ ರೀತಿ ಸಹಜ ನಟನೆಯಿಂದ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ತಮ್ಮದೇ ಆಗಿರುವಂತಹ ಒಂದು ಅಭಿಮಾನಿ ವರ್ಗವನ್ನು ಹೊಂದಿರುವಂತಹ ಮಿಸ್ಟರ್ ಪರ್ಫೆಕ್ಟ್ ಅನ್ನುವಂಥದ್ದು. ಅದೇ ರೀತಿ ಸಹಜವಾಗಿರುವಂತಹ ನಟನೆ, ಸ್ಪಷ್ಟವಾಗಿರುವಂತಹ ಕನ್ನಡ, ಸುಲಲಿತವಾಗಿರುವಂತಹ ಡೈಲಾಗ್ ಡೆಲಿವರಿ, ಇವೆಲ್ಲವುಗಳು ಅಂತ ಬಂದಾಗ ನಮಗೆ ಕನ್ನಡ ಚಲನಚಿತ್ರರಂಗದಲ್ಲಿ ಕಾಣಲಿಕ್ಕೆ ಸಿಗುವಂತಹ ವ್ಯಕ್ತಿ ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳಿದ್ರೆ ಅದು ಅನಂತ್ ನಾಗ್ ಸರ್ ಅವರು. ಎಸ್, ಇವರು ಕೇವಲ ನಾಯಕ ನಟ ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿಯೂ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ಕಾರ್ಯನಿರ್ವಹಿಸಿದಂತಹ ವ್ಯಕ್ತಿ. ಅದಕ್ಕೂ ಕೂಡ ಮಿಗಿಲಾಗಿ ಒಬ್ಬ ಅದ್ಭುತವಾಗಿರುವಂತಹ ಮಾನವೀಯತೆ, ಮನುಷ್ಯತ್ವ, ಸರಳತೆ ಇರುವಂತಹ ವ್ಯಕ್ತಿ. ಎಸ್, ಅನಂತ್ ನಾಗ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಖುಷಿ ಆಗ್ತಾ ಇದೆ ಸರ್ ಅನಂತ್ ನಾಗ್ ಸರ್ ಅವರೇ. ಅಂದ್ರೆ ನಾವು ಚಿಕ್ಕಂದಿನಿಂದಲೂ ಕೂಡ ತಮ್ಮ ಚಲನಚಿತ್ರಗಳನ್ನು ನೋಡಿ ಬೆಳೆದವರು. ಅನಂತ್ ನಾಗ್ ಸರ್ ಲೆಜೆಂಡರಿ ಆಕ್ಟರ್ ನಮ್ಮ ಮುಂದೆ ಇದ್ದಾರೆ ಅಂತ ಹೇಳುವಾಗ ನಮ್ಮದು ಕೂಡ ಸೌಭಾಗ್ಯ ತಮ್ಮ ಜೊತೆ ಮಾತಾಡುವಂಥದ್ದು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಸರ್? ಸರ್ ಕೇಳುವಂಥದ್ದು ಇಷ್ಟೇ, ಅನಂತ್ ನಾಗ್ ಸರ್ ಅಂತ ಹೇಳುವಾಗ 50 ವರ್ಷದ ಆಸುಪಾಸಿನ ಕನ್ನಡ ಚಿತ್ರರಂಗ 50ರ ಆಸುಪಾಸು, 71 ವರ್ಷ ಅನಂತ್ ನಾಗ್ ಅವರು ಲೆಜೆಂಡರಿ ಆಕ್ಟರ್ ಅನ್ನುವಂಥದ್ದು. ಫ್ಲಾಶ್ ಬ್ಯಾಕ್ ಒಂದ್ಸಲ ಹೋಗ್ಕೊಂಡು ಬಂದ್ರೆ ಎಸ್, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಖುಷಿ ಇದೆ, ಸಂತೃಪ್ತಿ ಇದೆ, ನೆಮ್ಮದಿ ಇದೆ, ನಾನು ಸಾಧಿಸಿದ್ದೇನೆ. ನಾನು ಬೆಳೆದಂಥ ಹಿನ್ನೆಲೆ ಏನಿದೆ, ಇಲ್ಲಿಂದ ಕಾಸರಗೋಡು ಡಿಸ್ಟ್ರಿಕ್ಟಲ್ಲಿರೋ ನಮ್ಮ ಆನಂದಾಶ್ರಮ ಅಂತ ಇದೆ ಕಾಂಚನಗಡದ ಹತ್ರ, ಅಲ್ಲಿ ಮತ್ತು ಶಿರಾಲಿ ಭಟ್ಕಳದ ಹತ್ತಿರ ಶಿರಾಲಿ ಚಿತ್ರಾಪುರದ ಮಠದಲ್ಲಿ ನಾನು ಬೆಳೆದಿದ್ದೆ. ಸೊ ನಾನು ಬೆಳೆದ ಆ ಧಾರ್ಮಿಕ ವಾತಾವರಣ ನಮ್ಮ ಧರ್ಮದ ಕುರಿತು, ನಮ್ಮ ಸಮಾಜದ ಕುರಿತು ಏನೋ ಒಂದು ಅಲ್ಲಿ ಸಂಸ್ಕೃತಿ ಸಂಸ್ಕಾರಗಳು ನನಗೆ ಬಂದಿವೆ. ಇದರಲ್ಲಿ ನನ್ನ ಸಾಧನೆ ಅಂತ ಅದರ ಹಿನ್ನೆಲೆಯಲ್ಲಿ ನಾನು ಸಾಧಿಸಿದೆ ಅಥವಾ ನನ್ನ ಸಾಧನೆ ಇದು ಅಂತ ಹೇಳೋದಕ್ಕಿಂತ ಭಗವಂತ ನನ್ನ ಮೂಲಕ ಇದನ್ನು ಮಾಡಿಸಿದ್ದಾನೆ ಅಂತ ನಾನು. ಎಸ್ ಎಸ್, ಇದು ಅನಂತ್ ನಾಗ್ ಅವರು. ಆಗಲೇ ನಾನು ಇಂಟ್ರೊಡಕ್ಷನ್ ಕೊಟ್ಟಾಗ ಒಂದು ಮಾತು ಹೇಳಿದೆ, ರಾಜಕಾರಣಿಗಿಂತಲೂ ಕೂಡ ಮಿಗಿಲಾಗಿ, ಅದ್ಭುತ ನಾಯಕ ನಟಗಿಂತಲೂ ಕೂಡ ಮಿಗಿಲಾಗಿ ಇವರು ಅದ್ಭುತವಾಗಿರುವಂತಹ ವ್ಯಕ್ತಿತ್ವ ಉಳ್ಳುವಂತಹ ವ್ಯಕ್ತಿ ಅನ್ನುವಂಥದ್ದು. ಇದಕ್ಕೆಲ್ಲ ಕಾರಣ ಇವರು ನಂಬಿರುವಂತಹ ಧಾರ್ಮಿಕ ಶ್ರದ್ಧೆ, ಆಧ್ಯಾತ್ಮಿಕ ಚಿಂತನೆಗಳು, ದೇವರು ಅನ್ನುವಂತಹ ಒಂದು ನಂಬಿಕೆ ಏನಿದೆ ಇದು ಅನ್ನುವಂಥದ್ದು. ಸಂಸ್ಕಾರ ಇದ್ದಂತಹ ವ್ಯಕ್ತಿ ಎಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಸಾಧನೆ ಮಾಡುವವನು ಅನ್ನುವಂಥದ್ದು ನಂಬಿರುವಂಥವರು ಅನಂತ್ ನಾಗ್ ಸರ್ ಅವರು. ಎಸ್, ಏನ್ ಹೇಳ್ತೀರಾ ಸರ್, ಒಬ್ಬ ವ್ಯಕ್ತಿಯನ್ನು ಈ ಸಂಸ್ಕಾರ, ಸಂಸ್ಕೃತಿ, ಧಾರ್ಮಿಕ ಶ್ರದ್ಧೆ, ನಂಬಿಕೆ, ಭಾವನೆಗಳು ಎಷ್ಟು ಉತ್ತುಂಗಕ್ಕೆ ಕರೆದುಕೊಂಡು ಹೋಗ್ಬೋದು ಒಬ್ಬ ವ್ಯಕ್ತಿಯನ್ನು? ಅದು ವೈಯಕ್ತಿಕ ಸಾಧನೆ, ವೈಯಕ್ತಿಕ ಪ್ರಯತ್ನದ ಮೇಲೆ. ನಮ್ಮದೇನು ಈ ಶಾಶ್ವತ ಸನಾತನ ಧರ್ಮ ಅಂತ ನಾವು ಯಾವ ಪಾಲನೆಯಲ್ಲಿದ್ದೀರಿ,
ಯಾವುದೋ ಜಾಗ್ರಾಫಿಕ್ ಟರ್ಮ್ ಅದು ಹಿಂದೂ ಅನ್ನೋದು, ಅದು ಹಿಂದೂಯಿಸಮ್ ಅನ್ನೋದು ಏನಿದೆ ಅದು ನಿಜವಾಗಿ ಶಾಶ್ವತ ಸನಾತನ ಧರ್ಮ. ಆ ಸಂಸ್ಕೃತಿಯಲ್ಲಿ ಸಂಸ್ಕಾರದಲ್ಲಿ ಬೆಳೆದವರು ಏನು ಬೇಕಾದರೂ ಸಾಧಿಸಬಹುದು, ಸ್ಕೈ ಇಸ್ ದ ಲಿಮಿಟ್ ಅನ್ನೋದು ಒಂದು ಮಾತು. ಓಕೆ, ಯು ಆರ್ ದ ರೈಟ್ ಪರ್ಸನ್ ಸರ್. ಹಿಂದೂಯಿಸಮ್ ಅನ್ನುವಂತಹ ಒಂದು ವ್ಯಾಖ್ಯಾನ ಬರುತ್ತೆ. ಈಗ ಹಿಂದೂಯಿಸಮ್, ಹಿಂದುತ್ವ ಅನ್ನುವಂಥದ್ದು, ಹಿಂದೂ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬಳಕೆ ಆಗ್ತಾ ಇದೆ ಸರ್. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಹಿಂದೂಯಿಸಮ್, ಹಿಂದುತ್ವ, ಹಿಂದೂ ಅಂತ ಹೇಳಿದ್ರೆ ಎಲ್ಲವೂ ಸೇರಿ ಅವಂತ ಹೆಸರುಗಳಷ್ಟೇ. ಅವೆಲ್ಲದರ ಡೆಫಿನಿಷನ್ ಈ ಸನಾತನ ಧರ್ಮ, ಇದೇ ಶಾಶ್ವತ ಧರ್ಮ. ದ್ವೈತ ನಮ್ಮ ಧರ್ಮದ ಏನು ಆಧಾರ ಸ್ತಂಭಗಳಿವೆ, ಅದು ಈ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಈ ಕಂಬಗಳ ಮೇಲೆ ನಿಂತಿದೆ. ಇದು ಸನಾತನ ಧರ್ಮ. ಅದು ಬೇರೆ ಬೇರೆ, ನೀವು ಇತಿಹಾಸ ತೆಗೆದು ನೋಡಿದರೆ ಬೇರೆ ಬೇರೆಯವರು ಬೇರೆ ರೀತಿಯಲ್ಲಿ ನಮ್ಮನ್ನು ಬಣ್ಣಿಸಿದ್ದಾರೆ. ಸೊ ನಾವು ನಮ್ಮನ್ನು ಬಣ್ಣಿಸ್ಕೊಳ್ಳುವಾಗ ಹಿಂದೂಯಿಸಮ್ ಅನ್ನೋದು ಸಿಂಟು ಆ ಸಿವಿಲೈಸೇಷನ್, ಇಂಡಸ್ ಸಿವಿಲೈಸೇಷನ್ ಅಲ್ಲಿಂದ ಬಂದಿರೋದು. ಬಟ್ ನಮ್ಮ ಧರ್ಮ ಅದು ಶಾಶ್ವತ ಧರ್ಮ, ಸನಾತನ ಧರ್ಮ, ವಿಚ್ ಎಂಬ್ರೇಸಸ್ ಆಲ್, ಎಲ್ಲ ಧರ್ಮಗಳನ್ನು ಅದನ್ನು ಅಪ್ಪಿಕೊಂಡು ಸಹಬಾಳ್ವೆ, ಸಹಜೀವನದ ದಾರಿಯಲ್ಲಿ ಮುನ್ನಡೆಸಿ ಸಮಾಜ ಒಂದು ಸುಖ ಶಾಂತಿಯನ್ನು ಪಡೆಯಬೇಕು, ಪ್ರಗತಿ ಸಾಧಿಸಬೇಕು ಅನ್ನೋ ಒಂದು ಈ ಪ್ರಯತ್ನದಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲವೂ ಬರ್ತದೆ. ಸರ್ವೇ ಜನ ಸುಖಿನೋ ಭವಂತು ಅಂತ ನಮ್ಮ ಪ್ರಧಾನಿಯವರು ಏನು ಹೇಳ್ತಾ ಇರ್ತಾರೆ, ವಸುಧೈವ ಕುಟುಂಬಕಂ ಅಂತ. ಅದು ಎಲ್ಲ ಧರ್ಮಗಳು ಸಾರ್ತವೆ. ಆದರೆ ಹೌ ಯು ಪ್ರಾಕ್ಟೀಸ್ ಇಟ್, ಅದು ದ್ಯಾಟ್ ಈಸ್ ಡಿಫರೆಂಟ್. ಈ ಪ್ರಾಕ್ಟೀಸಿಂಗ್ ಆಫ್ ಡಿಫರೆಂಟ್ ರಿಲಿಜನ್ಸ್, ಇಟ್ ಈಸ್ ಡಿಫರೆಂಟ್, ದೇರ್ ಇಸ್ ಡಿಫರೆನ್ಸ್ ಇನ್ ದ್ಯಾಟ್. ಸೊ ನಮ್ಮ ಅಪ್ರೋಚಸ್ ಇದು ವಸುಧೈವ ಕುಟುಂಬಕಂ, ಅಂದರೆ ಇಡೀ ಈ ಜಗತ್ತೇ ಇರುವ ಒಂದೇ ಕುಟುಂಬದವರು ಅನ್ನೋ ಆಧಾರದ ಮೇಲೆ. ಎಸ್ ಸರ್. ಸರ್, ಅದ್ಭುತವಾದ ಮಾತುಗಳು ತಾವು ಹೇಳಿದ್ರೆ. ಒಂದು ಧಾರ್ಮಿಕ ಶ್ರದ್ಧೆ, ನಂಬಿಕೆ, ಭಾವನೆಗಳು ಒಬ್ಬ ವ್ಯಕ್ತಿತ್ವ ವಿಕಸನವಾಗುತ್ತೆ. ಆದರೆ ಈಗ ಧಾರ್ಮಿಕ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಅನ್ನುವಂಥದ್ದು ಅಥವಾ ಇನ್ನಿತರ ಯಾವುದೇ ಧರ್ಮಗಳು ರಾಜಕೀಯವಾಗಿ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಅಲ್ಲ ಸರ್? ಇದು ಇತಿಹಾಸದಲ್ಲಿ ಆಗ್ತಾನೆ ಬಂದಿದೆ. ಅದು ಉಪಯೋಗಿಸ್ತದೆ, ಅಂದರೆ ಅದು ಸದುಪಯೋಗವಲ್ಲ, ಅದು ಉಪಯೋಗ. ಓಕೆ, ಸದುಪಯೋಗ ಅಲ್ಲ, ದುರುಪಯೋಗವೋ ಅನ್ನೋದನ್ನು ಜನರು ತೀರ್ಮಾನಿಸ್ತಾ ಬಂದಿದ್ದಾರೆ. ಅದು ಸದೈವ ಆಗ್ತಾ ಬಂದಿದೆ ಇದು ಈ ರೀತಿ. ಬಟ್ ಧರ್ಮ ಇರೋದು ಸದುಪಯೋಗಕ್ಕೆ ಹೊರತು ದುರುಪಯೋಗಕ್ಕಲ್ಲ, ಯಾವುದೇ ಧರ್ಮ ಇರಲಿ. ಸದುಪಯೋಗಕ್ಕೆ ಇರುವಂಥದ್ದು ದುರುಪಯೋಗಕ್ಕೆ ಅಲ್ವೇ ಅಲ್ಲ. ಆದ್ರೆ ದುರುಪಯೋಗ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಲ್ವಾ? ಎಲ್ಲ ಕಡೆ. ಎಸ್ ಸರ್. ಅನಂತನಾಗ್ ಸರ್ ಅವರ ಪ್ರಕಾರ ಈ ದೇವರು ಅಂದ್ರೆ ಯಾರು ಸರ್? ದೇವರು ಅಂದ್ರೆ ಏನು, ಯಾರು? ಅಂದ್ರೆ ನಮ್ಮ ಆಗಲೇ ಹೇಳಿದ ಹಾಗೆ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ ಸಿದ್ಧಾಂತದಲ್ಲಿ ಮನುಷ್ಯ ಮೊದಲು ದೇವರು ಮತ್ತು ನಾನು ಭಿನ್ನ ಅನ್ನೋ ಆಧಾರದಿಂದ ಪ್ರಾರಂಭವಾಗಿ ಕ್ರಮೇಣ ಅವನು ವಿಶಿಷ್ಟಾದ್ವೈತಕ್ಕೆ ಬಂದು ಅಲ್ಲಿ ತಾನೂ ದೇವರಾಗಬಲ್ಲದು ಅನ್ನೋದು ಆತನಿಗೆ ಗೊತ್ತಾಗಿ ಅದ್ವೈತಕ್ಕೆ ಹೋದಾಗ ನಾನೇ ದೇವರು ನನ್ನಲ್ಲಿದ್ದಾನೆ, ನಾನು ದೇವರು, ಅವನು ಪರಮ ಆತ್ಮ, ನಾನು ಜೀವಾತ್ಮ. ಸೊ ಜೀವಾತ್ಮ ಪರಮಾತ್ಮನನ್ನು ಸಾಧಿಸುವುದೇ ಮನುಷ್ಯನ ಜೀವನದ ಗುರಿ ಅನ್ನೋದನ್ನ ವ್ಯಾಖ್ಯಾನ. ಎಸ್ ಎಸ್, ಅದ್ಭುತವಾಗಿರುವಂತಹ ವ್ಯಾಖ್ಯಾನ. ಇನ್ನೊಂದು ಕಡೆ ಎಸ್, ಅನಂತನಾಗ್ ಅವರು ಅಂತ ಬಂದಾಗ ಸಹಜವಾಗಿರುವಂತಹ ನಟನೆಯಿಂದ ಇಡೀ ದೇಶದಾದ್ಯಂತ ಅಪಾರ ಅಭಿಮಾನಿ ಬಳಗ ಇದ್ದಾರೆ. ಅಷ್ಟಕ್ಕೂ ಕೂಡ ಇವರು ಇಷ್ಟು ದಿನ ಸಪ್ತಭಾಷೆ ತಾರೆಯಾಗಿದ್ರು. ಕನ್ನಡ, ಹಿಂದಿ, ಮಲಯಾಳಂ, ತೆಲುಗು, ಮರಾಠಿ, ಇಂಗ್ಲಿಷ್ ಹೀಗೆ ಸಪ್ತಭಾಷೆ ತಾರೆಯಾಗಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಷ್ಟಭಾಷೆ ತಾರೆ ಆಗಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನಲ್ಲಿ ತುಳು ಚಿತ್ರ, ಇಂಗ್ಲಿಷ್ ಅನ್ನುವಂತಹ ಚಿತ್ರ ಇದೆ. ಈ ಚಿತ್ರದ ಮೂಲಕ ತುಳುನಾಡಿಗೂ ಕೂಡ ಪಾದಾರ್ಪಣೆ ಮಾಡಿದ್ದಾರೆ. ಕರಾವಳಿ ಕರ್ನಾಟಕದ ಆಸುಪಾಸಿನವರೇ, ಆನಂದಾಶ್ರಮದಲ್ಲಿ ಕಲ್ತವರು, ಕಾಸರಗೋಡಿನಲ್ಲಿ ಕಲ್ತವರು, ಆದ್ರೂ ಕೂಡ ಮತ್ತೊಮ್ಮೆ ನಮ್ಮ ತುಳುನಾಡಿನಲ್ಲಿ ಇಂಗ್ಲಿಷ್ ಅನ್ನುವಂತಹ ತುಳು ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹೆಮ್ಮೆಯ ವಿಷಯ. ತುಳು ಪಾತ್ರದಲ್ಲೂ ಕೂಡ, ತುಳು ಚಿತ್ರದಲ್ಲೂ ಕೂಡ ಅನಂತನಾಗ್ ಅವರು ಅಭಿನಯಿಸುವ ಮೂಲಕ ಅಷ್ಟಭಾಷಾ ತಾರೆಯಾಗಿದ್ದಾರೆ. ಸರ್, ಹೇಗಿದ್ದು ಸರ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಥವಾ ಹೊಸ ಅನುಭವ? ಇಲ್ಲ, ತಾವು ಸಾಗರ, ಸಮುದ್ರ ಎಲ್ಲವನ್ನು ಕೂಡ ಇವೆಲ್ಲ ತಿಳಿದವರು ತುಳು ಅನ್ನುವಂತಹ ಚಲನಚಿತ್ರರಂಗದ ಹೇಗಿತ್ತು ಸರ್ ತಮ್ಮ ಒಂದು? ಅಂದರೆ ಇದರ ಹಿನ್ನೆಲೆ ಅಂದರೆ ಮಾರ್ಚ್ 22 ಫಿಲ್ಮ್ ಮಾಡುವಾಗ ನನಗೆ ಹರೀಶ್ ಶರಿಗಾರ್ ಮತ್ತು ಶರ್ಮಿಳಾ ಶರಿಗಾರ್ ಅವರ ಪರಿಚಯ ಆಯಿತು. ಅವರು ಆ ಚಿತ್ರದಲ್ಲಿ ನಟಿಸಿದ ನಂತರ ಇನ್ನೊಂದು ಚಿತ್ರ ಮಾಡಿದಾಗ ಅವರು, ಅಂದರೆ ಆ ಚಿತ್ರದಲ್ಲಿ ಅವರು ಸೇರಿಕೊಂಡಾಗ ಹೊಟ್ಟೆಗಾಗಿ ಗೀಣು ಬಟ್ಟೆಗಾಗಿ ಅನ್ನೋ ಒಂದು ಚಿತ್ರದಲ್ಲಿ ಮಾಡಿದೆ. ನಂತರ ಯಾನ ಅನ್ನೋ ಚಿತ್ರ, ಈ 3 ಚಿತ್ರಗಳಲ್ಲಿ ಮಾಡುತ್ತಲೇ ಅವರು ಈ ತುಳು, ಇಂಗ್ಲೀಷ್ ಬರ್ಪೂಜಿ ಬ್ರದರ್ ಅದರಲ್ಲೊಂದು ಪಾತ್ರ ಮಾಡಬೇಕು ಅಂತ. ಇದಕ್ಕೆ ಹಿಂದೆ ಕೂಡ ನನಗೆ ಒಂದು 2-3 ಅವಕಾಶಗಳು ಬಂದಿದ್ವು. ಆದರೆ ಪಾತ್ರ ಆಗಲಿ ಚಿತ್ರದ ಕಥಾನಕವಾಗಲಿ ನನಗೆ ಅಷ್ಟು ಹಿಡಿಸಿರಲಿಲ್ಲ, ನಾನು ಮಾಡಿರಲಿಲ್ಲ. ಆದರೆ ಇದೊಂದು ಒಳ್ಳೆ ಪಾತ್ರ ಅಂತ ಸೂರಜ್ ಶೆಟ್ಟಿ ಈ ಚಿತ್ರದ ನಿರ್ದೇಶಕರು ಹೇಳಿದಾಗ ಸಂತೋಷದಿಂದ ಒಪ್ಪಿ ಮಾಡಿದೆ.
ಪಾತ್ರವು ನನ್ನ ವೈಯಕ್ತಿಕ ಏನು ಯೋಚನೆ ಇದೆ ಅದಕ್ಕೆ ತಕ್ಕಂತೆ ಕೂಡ ನನ್ನ ಪಾತ್ರವನ್ನು ಇದೆ ಇದರಲ್ಲಿ. ಆದರೆ ಈಗ ನಾವು ಇಷ್ಟೊತ್ತು ಮಾತಾಡಿದ್ರ ಕುರಿತು ಏನು ಧರ್ಮಗಳ ಬಗ್ಗೆ ಅಥವಾ ಎಲ್ಲ ಮಾತಾಡಿದ್ವಿ, ಅದೇ ರೀತಿ ಭಾಷೆಗಳ ಬಗ್ಗೆ. ಸೊ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಕನ್ನಡ ಇದ್ದೇ ಇದೆ. ನಮ್ಮ ಜಿಲ್ಲೆಗಳ ಹೆಸರು ಕರ್ನಾಟಕ ಆಗೋಕ್ಕಿಂತ ಮುಂಚಿನಿಂದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಂತ ಕನ್ನಡ ಪದಗಳು ನಮ್ಮ ಇತಿಹಾಸದಿಂದಲೇ ಬಂದಿವೆ. ಅಂಥ ಸಂದರ್ಭದಲ್ಲಿ ಕನ್ನಡದ ಜೊತೆ ತುಳು, ಕೊಂಕಣಿ ಮತ್ತು ಕೊಡ ಭಾಷೆಗಳು, ಬ್ಯಾರಿ ಭಾಷೆ ಇವೆಲ್ಲವೂ ಕೂಡ ಇದ್ದಾವೆ. ಆದರೆ ಇಲ್ಲಿವರೆಗೂ ನನಗೆ ಸರಿಯಾದ ಸೂಕ್ತ ಒಂದು ಕೊಂಕಣಿ ಚಿತ್ರ ಮಾಡಬೇಕು ಅಂತ ಕೆಲವರು ಬಂದಾಗ ಅದು ಕೂಡ ಸಮಾಧಾನಕರವಾಗಿರಲಿಲ್ಲ. ಆದರೆ ಇದರಲ್ಲಿ ನನ್ನ ಮನಸ್ಸಿಗೆ, ನನ್ನ ಥಿಂಕಿಂಗ್ ಏನಿದೆ ಅದರ ಪ್ರಕಾರ ಒಂದು ಉತ್ತಮವಾದ ಪಾತ್ರ ಹರೀಶ್ ಅವರು ಮತ್ತು ಸೂರಜ್ ಶೆಟ್ಟಿ ಒದಗಿಸಿಕೊಟ್ಟಿದ್ದಾರೆ. ಸೊ ಬಹಳ ಸಂತೋಷದಿಂದ ನಾನು ಈ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಚಿತ್ರ ನೋಡಿ ಜನ, ಯಾಕಂದರೆ ಸೂರಜ್ ಶೆಟ್ಟಿ ಹಿಂದೆ ಕೂಡ ಒಂದೆರಡು ಸದಭಿರುಚಿಯ ಚಿತ್ರಗಳನ್ನು ಮಾಡಿ ಯಶಸ್ಸು ಕಂಡಿದ್ದಾರೆ. ಸೊ ಈ ಚಿತ್ರದ ಮೂಲಕ ಇನ್ನೊಂದು ಯಶಸ್ಸಿನ ಮೈಲುಗಲ್ಲು ಸ್ಥಾಪಿಸಲಿ, ಶೇರಿಗಾರ್ ಅವರಿಗೂ ಕೂಡ ಯಶಸ್ಸು ಸಿಗಲಿ ಈ ಚಿತ್ರದ ಮೂಲಕ ಅಂತ ನಾನು ಅದರ ಶುಭ ಶಕುನಗಳು, ಶುಭ ಚಿಹ್ನೆಗಳು ಕಾಣ್ತಿವೆ. ಆದರೂ ಜನರು ಮನಸ್ಸು ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆವು. ಇಲ್ಲ ಸರ್, ಯಾವತ್ತೂ ಕೂಡ ಅನಂತನಾಗ್ ಅಂತ ಬಂದಾಗ ಈ ಕರಾವಳಿ ಭಾಗದ ಜನರು ತುಂಬಾನೇ ಇಷ್ಟಪಡ್ತಾರೆ ಅನಂತನಾಗ್ ಅಂತ ಹೇಳುವಾಗ. ಇವನು ನಮ್ಮವನು ಅಂತ. ಹೌದು, ಎಲ್ಲಿ ಕೂಡ ಇಲ್ಲಿ ಕರಾವಳಿ ಭಾಗದ ಜನರು ಈ ಸ್ಟಾರ್ ಗಿರಿ ಅನ್ನುವಂಥದ್ದು ಯಾರು ಕೂಡ ಇಷ್ಟವರೆಗೂ ನೋಡಿಲ್ಲ. ಸದಾಭಿರುಚಿಯ ಚಿತ್ರಗಳು ಬಂದಾಗ, ನಿಜವಾಗಿರುವಂತಹ ನಟನೆ ಅಂತ ಬಂದಾಗ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ. ತಮ್ ಕೂಡ ಗೊತ್ತಿದೆ ಅಲ್ವಾ ಸರ್? ಎಸ್, ಅನಂತನಾಗ್ ಅವರಿದೆ ಅಂತ ಹೇಳುವಾಗ ಆ ಚಿತ್ರ ಸೋಲಲ್ಲ, ಗೆಲುವು ಜಾಸ್ತಿ ಅನ್ನುವಂಥದ್ದು. ಅದಕ್ಕೂ ಕೂಡ ಒಂದು ಅನಂತನಾಗ್ ಸರ್ ಅವರೇ, ಈ ಹಿಂದೆ ಇದ್ದಂತಹ ಅನಂತನಾಗ್ ಕೂಡ ಈಗ ಇರುವಂತಹ ಅನಂತನಾಗ್ ಅವರಿಗೆ ತುಂಬಾನೇ ವ್ಯತ್ಯಾಸ ಇದೆ ಅನ್ನುವಂಥ ಜನರು ಹೇಳ್ತಾ ಇದ್ದಾರೆ. ತುಂಬಾ ಪವರ್ಫುಲ್ ಆಗಿದ್ದೀರಾ ತಾವು, ಇನ್ನೂ ಕೂಡ ತುಂಬಾ ಎನರ್ಜೆಟಿಕ್ ಆಗಿದ್ದೀರಾ ತಾವು ಇನ್ನೂ ಕೂಡ. ಮುಂಗಾರು ಮಳೆಯಿಂದ ನಾವು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಪಂಚರಂಗಿ ಆಗಿರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಮೊನ್ನೆ ರಿಲೀಸ್ ಆಗಿರುವಂತಹ KGF ಆಗಿರ್ಬೋದು. ಎಸ್, ಅನಂತನಾಗ್ ಸರ್ ಅಂತ ಹೇಳುವಾಗ ಈಸ್ ಲೆಜೆಂಡ್ ಅನ್ನುವಂಥದ್ದು. ಹೌದು ಸರ್, ಪ್ರತಿಯೊಂದು ದಶಕದಲ್ಲೂ ಕೂಡ ವಯಸ್ಸಿಗೆ ತಕ್ಕಂತೆ ಅದ ಮೊದಲು ನಾನು ಏನೋ ನಾಯಕ ನಟನಾಗಿ ಮಾಡ್ತಿದ್ದೆ. ಅವರಿಗೆ ರೊಮ್ಯಾಂಟಿಕ್ ಸ್ಟೋರೀಸ್ ಇದ್ವು, ಟ್ರಾಜಿಡೀಸ್ ಇದ್ವು. ನಂತರ ಅಲ್ಲಿಂದ ಕಾಮಿಡೀಸಿಗೆ ಬಂದೆ. ಕಾಮಿಡೀಸ್ ನಂತರ ಒಂದು ಸಲ ಅನ್ನಿಸ್ತು, ಇನ್ನು ನಾಯಕ ನಟನಾಗಿ ನಟಿಸೋಕ್ಕಿಂತ ಒಂದು ಕೇಂದ್ರ ಪಾತ್ರ, ಕೇಂದ್ರದಲ್ಲಿರುವಂಥ ಒಂದು ಪಾತ್ರ, ಅಲ್ಲಿ ನಾನು ನನ್ನ ಪ್ರತಿಭೆ ಏನಿದೆ ತೋರಿಸಬಹುದು ಅಂತ. ಯಾಕಂದರೆ ನಾನು ನಾಟಕ ರಂಗದಿಂದ ಬಂದ, ರಂಗಭೂಮಿ ಮೇಲೆ ಸುಮಾರು 5 ವರ್ಷ ಭಿನ್ನ 50 ನಾಟಕಗಳಲ್ಲಿ ಸುಮಾರು 8-10 ನಿರ್ದೇಶಕರ ಕೈ ಕೆಳಗಡೆ ತರಬೇತಿ ಪಡೆದು ಸಿನಿಮಾಗೆ ಬಂದವನು. ಹಾಗಾಗಿ ನನಗೆ ಈ ಏನು ಅತಿ ಸಹಜವಾಗಿ ಸಾಮಾನ್ಯವಾಗಿ ಪೋಷಕ ಪಾತ್ರ ಅಂತಾರೆ, ಕೆಲವು ಪೋಷಕ ಪಾತ್ರ ಅಂತ ಜನರು ಬಣ್ಣಿಸಿದರೂ ಅದೇ ಮುಖ್ಯ ಪಾತ್ರವಾಗಿರ್ತದೆ. ಅದರಲ್ಲಿ ಕೂಡ ನಮ್ಮ ಪ್ರತಿಭೆಯನ್ನು ತೋರಿಸಬಹುದು, ನನಗೆ ವೆರೈಟಿ ಸಿಗ್ತದೆ. ಈ ರಂಗಭೂಮಿಯಲ್ಲಿ ನನಗೆ ಅದು ಈ ವಿಧವಾದ ಪಾತ್ರಗಳನ್ನು ಮಾಡುವ ಏನು ತರಬೇತಿ ಸಿಕ್ತು, ಅದು ನನಗೆ 70ರ ದಶಕದಿಂದ ನಾನೇನು ಪ್ರಾರಂಭಿಸಿದೆ. 70ರ ದಶಕದಲ್ಲಿ ಒಂದು ಥರ ಅದೇ ರೊಮ್ಯಾಂಟಿಕ್ ಸ್ಟೋರೀಸು, ಟ್ರ್ಯಾಜಿಡೀಸು. ಅಲ್ಲಿದ್ರ ನಂತರ ನಾನು ಗಣೇಶನ ಮದುವೆ, ಉಂಡು ಹೋದ ಹೆಂಡತಿಗೆ ಹೇಳ್ಬಿಡಿ, ಯಾರಿಗೂ ಹೇಳ್ಬಿಡಿ, ಈ ಥರದ ಎಲ್ಲ ಪಾತ್ರಗಳು ಹಾಸ್ಯ ಪ್ರಧಾನ. ನಾರದ ವಿಜಯನ ಅಲ್ಲಿಂದ ನಾರದ ಅಲ್ವಾ? ಎಸ್, ನಿಜವಾಗಿರುವಂತ ನಾರದನನ್ನು ಭೂಲೋಕದಲ್ಲಿ ನೋಡಿದ್ದು ಅನಂತನಾಗ್ ಸರ್ ಇಂದ ಅಲ್ವಾ ಸರ್? ಅದ್ಭುತ ಸರ್, ಅದ್ಭುತ ನಟನೆ, ಆ ಒಂದು ಚೇಂಜ್ ಓವರ್ ಅಮೇಸಿಂಗ್ ಅಲ್ವಾ? ಹೌದು, ದಟ್ ಐ ಥಿಂಕ್ ದಟ್ ಇಸ್ ದ ಟೆಸ್ಟ್ ಅಂಡ್ ದ ಬ್ಯೂಟಿ ಆಫ್ an actor. ಯಾವ ವಿಧವಾದ ಪಾತ್ರವನ್ನು ಕೊಟ್ಟರು ಲೀಲಾಜಾಲವಾಗಿ ಅಭಿನಯಿಸಬೇಕು. ಒಂದು ಅದು ಬಹಳ ನ್ಯಾಚುರಲ್ ಆಗಿರಬೇಕು, ಸಹಜ ನಟನೆ ಆಗಿರಬೇಕು, ಜನಕ್ಕೆ ಹಿತಕರವಾಗಬೇಕು. ಅದರಿಂದ ಏನಾದರೂ ಪಾಸಿಟಿವ್. ಯಾಕಂದರೆ ಸಿನಿಮಾ ಆ್ಯಂಡ್ ನಾಟಕ, ಪರ್ಟಿಕ್ಯುಲರ್ಲಿ ಸಿನಿಮಾ, ಇಟ್ಸ್ ನಾಟ್ ಜಸ್ಟ್ ಎಂಟರ್ಟೈನ್ಮೆಂಟ್. ಅದರ ಜೊತೆ ಸ್ವಲ್ಪ ಎಜುಕೇಷನ್, ಎನ್ಲೈಟನ್ಮೆಂಟ್, ಇನ್ಫಾರ್ಮೇಷನ್, ಗೈಡೆನ್ಸ್ ಇವೆಲ್ಲವೂ. ಸೊ ಅಂಥ ಪಾತ್ರಗಳನ್ನು, ಅಂಥ ಚಿತ್ರಕಥೆಗಳನ್ನು ನಾನು ಆರಿಸಿಕೊಂಡು ಬಂದಿದ್ದರಿಂದ ಇಲ್ಲಿ 71ರಲ್ಲೂ ಕೂಡ ಈಗ ಇನ್ನು ನಾನು ಅಪ್ರಸ್ತುತ ಆಗಲಿಲ್ಲ. ಎಸ್ ಸರ್, ಅತಿ ಚಿಕ್ಕ ಪ್ಲೇಸ್ ಇದ್ರೂ ಕೂಡ, ಸ್ಪೇಸ್ ಇದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ವಿಸ್ತೃತವಾಗಿ ಜನರು ನೋಡಬೇಕು. ಮೈನ್ ಹೈಲೈಟ್ಸ್ ಅನ್ನುವಂಥದ್ದು ಆ ಚಿತ್ರದ
ಪೋಷಕ ನಟ ಅನಂತ್ನಾಗ್ ಸರ್ ಅವರು ಅಲ್ವಾ, ಅವರಿದ್ರೆ ಚಿತ್ರ ಗೆಲ್ಲುತ್ತೆ ಅನ್ನುವಂಥದ್ದು ಬೇಕೇ ಬೇಕು. ಅನಂತ್ನಾಗ್ ಅವರು ಒಂದು ಬಂದು ಹೋಗುವಂತಹ ಪಾತ್ರ ಕೊಡಬೇಕು. ದಟ್ ಇಸ್ ನಾಟ್ ನೋ ಗ್ಯಾರಂಟಿ. ಅನಂತ್ನಾಗ್ ಇದ್ದು ಕೂಡ ಕೆಲ ಚಿತ್ರಗಳು ವಿಫಲವಾಗಿವೆ ಇಲ್ಲ ಅಂತ. ಎಸ್, ಬಟ್ ಸ್ಟಿಲ್ ಪೋಷಕ ನಟರು ಅಂತ ಹೇಳುವಾಗ ಎಲ್ಲೋ ಒಂದ್ ಕಡೆ ಹೌ ಅಂತ ಹೇಳಿ ಸರಾಸರಿಯಲ್ಲಿ ಹೌದು ಪೋಷಕ ನಟರು ಅಂತ ಹೇಳುವಾಗ ಅಮೇಸಿಂಗ್ ಅನಂತ್ನಾಗ್ ಸರ್ ಇದಾರೆ. ಎಸ್, ಚಿತ್ರದ ಮೈನ್ ಹೈಲೈಟ್ಸ್ ಅವರೇ ಆಗಿರ್ಬೋದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ ಸಿಗುತ್ತೆ ಅಲ್ವಾ ಸರ್? ಎಸ್, ಇನ್ನೊಂದು 70ರ ದಶಕದಲ್ಲಿ ತಾವು ಈಗಲೇ ಹೇಳಿದ್ರೆ ನಾವು ಕೂಡ ನೋಡಿರುವಂಥದ್ದು ಬಯಲುದಾರಿ ಆಗಿರ್ಬೋದು, ಇನ್ನೊಂದ್ ಕಡೆ ನಾನಿನ್ನ ಬಿಡಲಾರೆ ಆಗಿರ್ಬೋದು, ಇನ್ನೊಂದ್ ಕಡೆ ಫೋನಿನ ಸಂಭಾಷಣೆಯ ಚಿತ್ರ ಬೆಳದಿಂಗಲ ಬಾಲೆ. ಎಂತ ಅದ್ಭುತ ನಟನೆ ಸರ್, ಅದ್ಭುತವಾಗಿರುವಂತ ನಟನೆ. ಎಸ್, ಅನಂತ್ನಾಗ್ ಸರ್ ಅವರು ಬೇರೆ ಶೇಡ್ಸ್ ಅಲ್ಲಿ ಒಂದು ಹ್ಯಾಂಡ್ಸಮ್ ಹಂಗ್ ತರ ಅಲ್ವಾ? ಎಸ್ ಸರ್, ಯಾವ ರೀತಿ ಈ ಸಂದರ್ಭದಲ್ಲಿ ರಿಕಾಲ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಈ ಸಂದರ್ಭದಲ್ಲಿ ತಾವು ಬೆಳದಿಂಗಲ ಬಾಲೆ ಚಿತ್ರ ನೋಡಬೇಕು ಅಥವಾ ಬಯಲುದಾರಿ ಚಿತ್ರ ನೋಡಬೇಕು, ಅನಂತ್ನಾಗ್ ಅವರಿಗೆ ಏನ್ ಕಾಣ್ಲಿಕ್ಕೆ ಸಿಗುತ್ತೆ ಸರ್? ಅದರಲ್ಲಿ ಆಗಿನ ಕಾಲದ ಚಿತ್ರಗಳಲ್ಲಿ ಈಗ ತಾನೇ ನಾನು ನಿಮ್ಮ ಕಟ್ಟಡಕ್ಕೆ ಬರುವಾಗ ಅವರು ಒಬ್ಬರು ಹೇಳಿದರು, ಎಂಥ ಹಾಡು ಸರ್ ಅದು ಅಂತ ಬಯಲುದಾರಿಯ ಎಲ್ಲಿರುವೆ ಅದನ್ನು ಕುರಿತು ಹೇಳಿದರು. ಇನ್ನೊಂದು ಅದೇ ಆ ಕಾಲದಲ್ಲಿ ಸಂಗೀತಕ್ಕೆ ಕೂಡ ಹೆಚ್ಚು ಪ್ರಾಧಾನ್ಯತೆ ಇತ್ತು. ಆ ಸಂಗೀತದ ಆಧಾರದ ಮೇಲೆ ಸಂಗೀತವೇ ಅಟ್ಲೀಸ್ಟ್ 35-40% ಕಾಂಟ್ರಿಬ್ಯೂಷನ್ ಸಂಗೀತದಿಂದ ಹಾಡುಗಳಿಂದ ಸಿಗ್ತಿತ್ತು. ಎಸ್, ಅದು ಓವರ್ ದ ಟೈಮ್ that is missing now. So everyone ever since ಈ ಮೈಕಲ್ ಜಾಕ್ಸನ್ ಒಂದು ಏನು ವಾಟ್ ಹ್ಯಾಪನ್ ಟು ದ ವರ್ಲ್ಡ್, ಅಲ್ಲಿಂದ ಆ ಸ್ಟೈಲಲ್ಲೇ ಈ ನೃತ್ಯಗಳು ಹಾಡುಗಳು ಎಲ್ಲ ನೀವು ನೋಡ್ತೀವಿ. ಸೊ ಎಲ್ಲೋ ಅದು ಒಂಥರ ಗ್ರೂಪ್ ಡ್ಯಾನ್ಸಿಂಗ್ ಥರ ಆಗೋಗಿದೆ. ಹಿಂದೆ ಹೀಗಿರಲಿಲ್ಲ. ವೈಯಕ್ತಿಕವಾಗಿ ಒಂದು ಸಾಂಗ್ ವುಡ್ ಬಿ ಆನ್ ದ ಹೀರೋ, ಒಂದು ಸಾಂಗ್ ಆನ್ ದ ಹೀರೋಯಿನ್, ಈ ರೀತಿ ಬೇರೆ ಬೇರೆ ಓರಿಯೆಂಟೇಷನ್ ಇರ್ತಿತ್ತು. ಅದು ಇದಾಗ ಮಿಸ್ಸಿಂಗ್ ಇದೆ. ಅದಕ್ಕೆ ಸ್ವಲ್ಪ ಅಟ್ಲೀಸ್ಟ್ ಫಾರ್ ಎ ಚೇಂಜ್ ಅಟ್ಲೀಸ್ಟ್ 3-4 ಹಾಡುಗಳಲ್ಲಿ ಒಂದಾದರೂ ಹಾಡು ಆ ರೀತಿ ಮಾಡಿ ಪ್ರಯತ್ನ ನಾವು ನೋಡ್ಬೇಕು. ಜನರು ಎಷ್ಟು ಆಗ್ತದೋ ಇಲ್ವೋ ನೋಡಬೇಕು ಅನ್ನೋದು ನನ್ನ ಒಂದು ಕ್ಯೂರಿಯಾಸಿಟಿ. ಎಸ್ ಸರ್. ಇನ್ನೊಂದು ಕಡೆ ಬಯಲುದಾರಿ ಆಗಿರ್ಬೋದು, ಬೆಂಕಿಯ ಬಲೆ ಆಗಿರ್ಬೋದು, ಬೆಳದಿಂಗಲ ಬಾಲೆ ಅನ್ನುವಂತಹ ಚಿತ್ರ ಅದ್ಭುತವಾಗಿರುವಂತಹ ಚಲನಚಿತ್ರಗಳು. ಇಂತಹ ಸದಭಿರುಚಿಯ ಚಿತ್ರಗಳು ಅಲ್ಲಿಗೆ ಸೀಮಿತ ಆಗಿದೆ, ಈಗಿನ ಕಾಲದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಹೌದಾ ಸರ್? ಇನ್ ದ ಸೆನ್ಸ್ ಜನರೇಷನ್ಸ್ ಆಲ್ಸೋ ಚೇಂಜ್. ಸೊ ಮೇ ಬಿ ದಟ್ ಜನರೇಷನ್, ಈ ಜನರೇಷನ್ನೇ ಏನಿದೆ, ಕೆಲವರು ಮಾಡ್ತಾರೆ, ಕೆಲವರು ಪ್ರಯತ್ನ ಮಾಡ್ತಾರೆ. ಒಳ್ಳೆಯ ಸದಭಿರುಚಿ ಒಳ್ಳೆ ಚಿತ್ರಗಳನ್ನು ಈಗ ಲೇಟೆಸ್ಟ್ ನಾನು ನೀವು ಹೇಳಿದ ಚಿತ್ರಗಳ ಹೊರತಾಗಿ ಒಂದು ಪೊಲಿಟಿಕಲ್ ಹಿನ್ನೆಲೆಯಲ್ಲಿ ಈ ಲಾ ಆ್ಯಂಡ್ ಆರ್ಡರ್ ಇವೆಲ್ಲ ಇಟ್ಕೊಂಡು ಒಂದು ಕಥೆ ಇದೆ. ಈ ಕವಲುದಾರಿ ಅನ್ನೋ ಚಿತ್ರವನ್ನು ಮಾಡಿದೆ. ಈಗ ಇತ್ತೀಚೆಗೆ ಇಲ್ಲಿಯವರೇ ಮಂಗಳೂರು ಕಡೆಯವರೇ ಮಾಡಿದ್ದು ದಿಯಾ ಚಿತ್ರ ಕೂಡ ಇಟ್ ಹಸ್ ಬೀನ್ ನೋಟಿಸ್ಡ್ ವೆರಿ ಮಚ್. ಆ್ಯಂಡ್ ಆ ರೀತಿ ದೆರ್ ಆರ್ ಗುಡ್ ಥಿಂಗ್ಸ್ ಹ್ಯಾಪನಿಂಗ್. ಬಟ್ ಆವಾಗ ವರ್ಷದಲ್ಲಿ ಒಂದು 50-60 ಸಿನಿಮಾಗಳಾದರೆ ಹೆಚ್ಚು ಇರ್ತಿತ್ತು. ಈಗ ಕನ್ನಡದಲ್ಲೇ ತಿಂಗಳಿಗೆ ಈಗ ಸುಮಾರು 2 ತಿಂಗಳಲ್ಲಿ, ಕಳೆದ 2 ತಿಂಗಳಲ್ಲಿ 34-60 ದಿವಸದಲ್ಲಿ 54 ಚಿತ್ರಗಳು. ಸೊ ದ ನಂಬರ್ ಜಾಸ್ತಿ ಆಗ್ತಾ ಇದೆ. ಸೊ ಹಿಟ್ ಲಿಸ್ಟ್ ಕಡಿಮೆ ಆಗ್ತಾ ಇದೆ ಅಲ್ವಾ ಸರ್? ಸೊ ದಟ್ಸ್ ವಾಟ್ ಹ್ಯಾಪನ್. ಎಸ್, ಒಳ್ಳೆಯ ಬೆಳವಣಿಗೆ ಇದು. ಹಿಟ್ ಲಿಸ್ಟ್ ಕಡಿಮೆ ಆಗ್ತಾ ಇದೆ, ನಂಬರ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಇನ್ ದ ಸೆನ್ಸ್ ಐ ಡೋಂಟ್ ಥಿಂಕ್ ಸೊ. ಯಾಕಂದರೆ ಒಂದಕ್ಕೆ ಇನ್ನೊಂದು ಕಾಂಪಿಟೇಷನ್ ಆಗ್ತಾ ಇದೆ. ಈಗ ಈ ವಾರದಲ್ಲಿ ಒಂದು 5-6 ಫಿಲ್ಮ್ಸ್ಗಳು ಬಂದವು. ಅದು ಅವರಿಗೆ ಸಮಸ್ಯೆ ಇದೆ ಥಿಯೇಟರ್ಗಳು. ಅದು ಮುಂದಿನ ವಾರದಲ್ಲಿ ಇನ್ನೊಂದು 6-7 ಬಂದರೆ ಒಳ್ಳೆ ಚಿತ್ರ ಕೂಡ ಡಿಸ್ಪ್ಲೇಸ್ ಆಗ್ತದೆ. ಎಸ್, ಕೆಟ್ಟ ಚಿತ್ರಗಳು ಒಂದು ಕಡೆ, ಇನ್ನೊಂದು ಒಳ್ಳೆ ಚಿತ್ರಗಳಿಗೂ ಕೂಡ ಅದೇ ರೀತಿ ಈ ರಾಶಿ ಬರ್ತದೆ. ಸೊ ಈ ರಾಶಿ ಬಂದು ಈ ರಾಶಿ ಇಟ್ಸ್ ಪುಷ್ಡ್ ಔಟ್. ಈ ವಾರದ್ದು ಇನ್ನೊಂದು ವಾರದಲ್ಲಿ ಪುಷ್ ಆಗ್ತದೆ. ಹೀಗೆ ವಾರಕ್ಕೆ ಇಷ್ಟಿಷ್ಟು ಆದರೆ ವರ್ಷದಲ್ಲಿ ಒಂದು ಕಳೆದ ಸಲ 314 ಆಲ್ಮೋಸ್ಟ್ ಇರೋದು 50, ಒಂದು ವರ್ಷದಲ್ಲಿ 52 ವಾರಗಳು. 52 ವಾರಗಳಲ್ಲಿ 340 ಸಿನಿಮಾಗಳು ರಿಲೀಸ್ ಆದರೆ ಏನ್ ಕತೆ ಅಲ್ವಾ ಸರ್? ಕರೆಕ್ಟ್. ಇನ್ನೊಂದು ಕಡೆ 70ರ ದಶಕದ ಬಗ್ಗೆ ನಾವು ಮಾತಾಡ್ಬೇಕು. ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ವರ್ಷಗಳೇ ನಡೆದ್ರು ಕೂಡ ಎವರ್ ಗ್ರೀನ್ ನಟ, ಚಾರ್ಮಿಂಗ್ ನಟ ಅನಂತ್ನಾಗ್ ಅವರು. ಒಂದು ಖುಷಿಯ ವಿಚಾರ, ನಿಮ್ಮನ್ನೆಲ್ಲರೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ನಮ್ಮ ದೇಶದ ಇತಿಹಾಸದಲ್ಲಾಗಿರ್ಬೋದು ಮಿಸ್ಟರ್ ಪರ್ಫೆಕ್ಟ್ ಅನ್ನುವಂಥ ಹೆಸರಿಂದ ಕರೀತಾರೆ ಅಲ್ವಾ? ಅನಂತ್ನಾಗ್ ಸರ್ ಅಂತ ಹೇಳುವಾಗ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಇಲ್ಲ. ಇಡೀ ಎಂಟೈರ್ ಫಿಲಮ್ ಕ್ಯಾರಿಯರ್ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಇಲ್ಲ, ಯಾವುದೇ ರೀತಿಯ ವಿವಾದಗಳಿಗೆ ಸಿಲುಕಿದವರಲ್ಲ, ಎಲ್ಲದರಿಂದಲೂ ಕೂಡ ವಿಮುಕ್ತವಾಗಿರುವಂಥವರು, ದೂರವಾಗಿ ಇರುವಂಥವರು ಅನಂತ್ನಾಗ್ ಸರ್. ವೈ ಸರ್?
ನೀವು ಬಹಳ ಶ್ಲಾಘನೆ ಮಾಡ್ತಿದ್ದೀರಿ. ಇಲ್ಲ ಸರ್, ಶ್ಲಾಘನೆ ಅಲ್ಲ, ಇರುವಂತಹ ಮಾತುಗಳು. ಎಸ್, ಅನೇಕ ಜನರಿಗೆ ಪ್ರಶ್ನೆ ಇತ್ತು, ಒಂದೊಂದು ಕಾಲದಲ್ಲಿ ಅನಂತನಾಗ್ ಸರ್ ಅವರು ಮಾಧ್ಯಮಗಳಿಗೆ ಸಿಗ್ತಾ ಇರಲಿಲ್ಲ, ವೇದಿಕೆ ಸಭೆ ಸಮಾರಂಭಗಳಿಗೆ ಸಿಗ್ತಾ ಇರಲಿಲ್ಲ, ತುಂಬಾನೇ ರಿಸರ್ವ್ಡ್ ಆಗಿದ್ರು, ತುಂಬಾನೇ ದೂರ ಇಡ್ತಾ ಇದ್ರು ಎಲ್ಲರಿಂದಲೂ ಕೂಡ, ಸ್ವಲ್ಪ ಗ್ಯಾಪ್ ಇಟ್ಕೊಳ್ತಾ ಇದ್ರು ಅನ್ನುವಂಥದ್ದು. ಹೌದು ಸರ್? ಇನ್ ದ ಸೆನ್ಸ್ ಐ ಆಮ್ ವೆರಿ ಸಿಲೆಕ್ಟಿವ್. ನನ್ನ ಸ್ಕ್ರಿಪ್ಟು, ನನ್ನ ಪಾತ್ರಗಳ ಬಗ್ಗೆ ಹೇಗೆ ಸಿಲೆಕ್ಟಿವ್. ಸೊ ಯಾವ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ ಅನ್ನೋದು ಅದರ ಕೂಡ ಅರಿವು ನನಗೆ ಇರಬೇಕು ಅಂತ ನಾನು. ಯಾಕಂದರೆ ಅಲ್ಲಿ ಒಂದು ವೇದಿಕೆ ಮೇಲೆ ಹತ್ತಿದ ಮೇಲೆ ಅಲ್ಲಿ ಯಾರ್ಯಾರು ಬರ್ತಾರೆ, ಅವ್ರ ಜೊತೆ ನಾನು ಕಾಣಿಸ್ಕೊಳ್ಳೋಕೆ ಇಷ್ಟಪಡ್ತೀನೋ ಅಥವಾ ನನ್ನ ಜೊತೆ ಅವ್ರು ಕಾಣಿಸ್ಕೊಳ್ಳೋಕೆ ಇಷ್ಟಪಡ್ತಾರೋ ಅದನ್ನು ನೋಡಬೇಕು. ಆದುದರಿಂದ ಎಲ್ಲ ಕಡೆಗೆ ನಾನು ಹೋಗೋದಿಲ್ಲ. ಮತ್ತು ನಾನು ಅಷ್ಟು ಈಗ ನೋಡಿದ್ರೆ ಯಾವುದೇ ಈಗ ಸ್ವಾಮಿ ವಿವೇಕಾನಂದರ ಜನ್ಮದಿನ ಬಂತು, ಅಥವಾ ಇನ್ನು ಪರಮಹಂಸರ ಅಥವಾ ನಮ್ಮ ಸ್ವಾತಂತ್ರ್ಯ ವೀರರ ಜನ್ಮದಿನ ಬಂದಾಗ ಎಲ್ಲರೂ ನೋಡಿದರೆ ಎಲ್ಲರೂ ಅವ್ರ ಬಗ್ಗೆ ಭಾಷಣಗಳನ್ನು ಬಿಗಿಯೋಕೆ ಮಾಡಿ ಅವರ ಆಚರಣೆಯಲ್ಲಿ ತರ್ತಿದ್ದಾರೆ. ಯಾರು ಆಚರಣೆಯಲ್ಲಿ ತರ್ತಿದ್ದಾರೋ ಅವ್ರಿಗೆ ಮಾತ್ರ ಅಧಿಕಾರ ಇದೆ. ಆದರೆ ಈ ಥರ ಅಷ್ಟು ಒಂಥರ ಬಹಳ ಸುಲಭವಾಗಿ ಹಗುರವಾಗಿ ಮಾತಾಡುವಂಥದ್ದಾಗಿದೆ ಗಂಭೀರ ವಿಚಾರಗಳನ್ನು. ಅದಕ್ಕೆ ವಿವೇಕಾನಂದರ ಕುರಿತು ವಿವೇಕಾನಂದರೇ ಹೇಳಿದ್ದು, ಅದನ್ನು ಯಾವ ರೀತಿ ಆಚರಣೆಯಲ್ಲಿ ತರ್ತಾರೋ, ಯಾರ್ಯಾರು ಆಚರಣೆಯಲ್ಲಿ ತರ್ತಾರೋ ಅವ್ರಿಗೆ ಮಾತ್ರ ನಿಜವಾದ ಅವರ ಹೆಸರು ತಗೊಂಡು ಅವರು ಹೇಳಿದ್ದನ್ನು ಹೇಳೋದಕ್ಕೆ ಅರ್ಥ ಇರ್ತದೆ. ಸೊ ಇದೆಲ್ಲ ಈ ರೀತಿ ನಡೀತಿರುವಾಗ ನಾನು ಸೆಲೆಕ್ಟಿವ್ ಆಗಿರಬೇಕು ಅನ್ನುವಂಥದ್ದು ಅಲ್ವಾ? ಎಸ್ ಸರ್, ಎಸ್. ಎಲ್ಲೋ ಒಂದು ಕಡೆ ತಾವು ನಂಬಿರುವಂತಹ ಧಾರ್ಮಿಕ ಶ್ರದ್ಧೆ, ಸಂಸ್ಕಾರ, ಸಂಸ್ಕೃತಿಗಳು ಅನಂತನಾಗ್ ಅವರನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಉತ್ತುಂಗದಲ್ಲಿ ಏರಿಸಿದೆ. ಅದೇ ರೀತಿ ಸೆಲೆಕ್ಟಿವ್ ಆಗಿರೋದಕ್ಕೂ ಕೂಡ ಇದೇ ಕಾರಣ ಆಗಿರ್ಬೋದಾ? ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲ, ನಾನು ಇದೇ ರೀತಿ ಶ್ರದ್ಧೆ ಶಿಸ್ತಿನಿಂದ ಬದುಕಬೇಕು ಅನ್ನುವಂಥದ್ದು. ಹೌದು, ನಾನು ಆಗಲೇ ಹೇಳಿದಾಗೆ ಇದು ಮೊದಲಿಂದ ಕೂಡ ನಾನು ಬೆಳೆದ ದಕ್ಷಿಣ ಕನ್ನಡ ಜಿಲ್ಲೆ, ಅದು ನಮ್ಮದೇ ಜಿಲ್ಲೆ ಆಗಿತ್ತು, ಜಿಲ್ಲೆಯಲ್ಲೇ ಇತ್ತು ಆನಂದಾಶ್ರಮ ಅಥವಾ ಮಠದಲ್ಲಿ ಏನು ಸಂಸ್ಕಾರಗಳು ನನಗೆ ಬಂದಿದೆ. ಅಲ್ಲಿಂದ ಶಾಲೆಗೆ ಹೋದಾಗಲೂ ಶಾಲೆಯಲ್ಲೂ ಕೂಡ ನಾನು ACC, ಕಾಲೇಜಲ್ಲಿದ್ದ NCC ಅದೆಲ್ಲ ಮಾಡಿ ಬಂದವನು. ಸೊ ಶಿಸ್ತು ನಟನಾಗೋಕ್ಕಿಂತ ಮುಂಚಿನಿಂದಲೇ ನನ್ನಲ್ಲಿದೆ, ರಕ್ತಗತವಾಗಿತ್ತು. ಹಾಗಾಗಿ ಯಾವ ಸಂಸ್ಕೃತಿ ಸಂಸ್ಕಾರದಿಂದ ನಾವು ಬೆಳಿತೀವಿ ಅದಕ್ಕೆ ತಕ್ಕಂತೆ ಆದಷ್ಟು ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಅಟ್ಲೀಸ್ಟ್ 80-90% ಆದರೂ ನಾವು ಸಾಧಿಸಬೇಕು. ಅದೇ ರೀತಿಯಲ್ಲಿ ನಟನೆಯಲ್ಲಿ ಅದನ್ನು ನಾನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದಕ್ಕೆ ನೀವು ಸ್ವಲ್ಪ ಅತಿಯಾಗಿ ಹೇಳಿ ಸರ್, ಅತಿಯಾಗಿರುವಂಥದ್ದಲ್ಲ, ಎಲ್ಲರೂ ಕೂಡ ಗೊತ್ತಿರುವಂಥದ್ದಲ್ವಾ? ಪ್ರತಿಯೊಬ್ಬರು ನಟರು ಅಂತ ಹೇಳುವಾಗ ಎಸ್ ವಿವಾದ ಒಂದಾದ್ರೂ ಇರುತ್ತೆ. ಅನಂತನಾಗ್ ಸರ್ ಅಂತ ಹೇಳುವಾಗ ಎಸ್ ಇಲ್ಲ, ತುಂಬಾನೇ ಮಿಸ್ಟರ್ ಪರ್ಫೆಕ್ಟ್ ಅನ್ನುವಂತಹ ಮಾತುಗಳು ಎಲ್ಲರೂ ಕೂಡ ಗೊತ್ತಿರುವಂಥ ಜಗಜ್ಜಾಹೀರಾಗಿರುವಂಥ ವಿಷಯ ನಾವು ಹೇಳ್ತಾ ಇದ್ದೇವೆ, ಶ್ಲಾಘನೆ ಅತಿಶಯೋಕ್ತಿ ಮಾಡ್ತಾ ಇಲ್ಲ ಸರ್. ಇನ್ನೊಂದು ಕಡೆ ಅನಂತನಾಗ್ ಸರ್ ಅಂತ ಬಂದಾಗ ಅನೇಕ ವಿಷಯಗಳು ಬರುತ್ತೆ. ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಸಂಭಾಷಣೆ, ಸಹಜ ನಟನೆ, ಎಲ್ಲರಲ್ಲೂ ಕೂಡ ಇಡೀ ದೇಶದಾದ್ಯಂತ ಪ್ರಮುಖವಾಗಿರುವಂಥ ಅನಂತನಾಗ್ ಸರ್ ಅಂತ ಹೇಳೋ ಸಹಜ ನಟನೆ. ಆದರೆ ತಾವು ಬಂದಿರುವಂಥದ್ದು ರಂಗಭೂಮಿಯಿಂದ. ರಂಗಭೂಮಿ ಅಂತ ಹೇಳುವಾಗ, ಸ್ಟೇಜ್ ಆ್ಯಕ್ಟಿಂಗ್ ಅಂತ ಹೇಳುವಾಗ ದೊಡ್ಡ ಮಟ್ಟದಲ್ಲಿ ಮಾತನಾಡಬೇಕು, ದೊಡ್ಡ ಧ್ವನಿಯಲ್ಲಿ ಮಾತಾಡಬೇಕು, ನಾಟಕ ಅನ್ನುವಂಥದ್ದು, ಅತಿಶಯೋಕ್ತಿ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಆದರೆ ಅನಂತನಾಗ್ ಸರ್ ಅಂತ ಹೇಳುವಾಗ ಸಹಜ ನಟನೆ. ಹೌ ಅಂತ ಹೇಳಿ ಅಜಗಜಾಂತರ ವ್ಯತ್ಯಾಸ, ಎಲ್ಲಿಂದ ಎಲ್ಲಿಗೆ? ಉದಾಹರಣೆಗೆ ಈಗ ರಂಗಭೂಮಿಯಿಂದ ಬಂದವನನ್ನು ನಾನು ಆ ಬಾಲ್ಯದಿಂದ ಚಿತ್ರಗಳನ್ನು ನೋಡಿಕೊಂಡೇ ಬಂದಿದ್ದೀನಿ. ಆದರೆ ವಿಶೇಷವಾಗಿ 60s ಅಂದರೆ 50s ನನ್ನ ಬಾಲ್ಯದಲ್ಲಿ ಬೇರೆ ಬೇರೆ ಭಿನ್ನವಾದ ಚಿತ್ರಗಳು ಬರ್ತಿದ್ವು, ಒಳ್ಳೊಳ್ಳೆ ಚಿತ್ರಗಳು ತೆಗೆದಿದ್ದೆ. ನಂತರದ 60s 70s ನಾನು ನೋಡಿದ ಹಾಗೆ ಸ್ವಲ್ಪ ನೀವು ಸ್ವಲ್ಪ ಸಿನಿಮಾ ಅಂದ್ಕೂಡಲೇ ಹೆಚ್ಚಾಗಿ ನಾಟಕ ರಂಗದಿಂದ ಬಂದವರೇ ಈ ರಂಗಕ್ಕೆ ಬಂದಿದ್ದಾರೆ, ಚಿತ್ರರಂಗಕ್ಕೆ. ಹಾಗಾಗಿ ನಾಟಕದಲ್ಲಿ ಮಾಡುವ ರೀತಿಯಲ್ಲೇ ಮಾಡುವಾಗ ಪ್ರಾರಂಭದಲ್ಲಿ ಸ್ವಲ್ಪ ಅತಿಶಯೋಕ್ತಿ ಇರ್ತಿತ್ತು. ಅದನ್ನು ನಾನು ಗಮನಿಸಿ ನಂತರ ಪಾಶ್ಚಾತ್ಯ ಇಂಗ್ಲೀಷ್ ಫಿಲ್ಮ್ಸ್ಗಳನ್ನು ತುಂಬ ನೋಡ್ತಿದ್ದೆ. ಅವುಗಳಲ್ಲಿ ನಟನೆ ನೋಡ್ತಿದ್ದೆ. ಅವರು ಹೆಚ್ಚು ಸಹಜವಾಗಿ ಅಥವಾ ಅಂಡರ್ ಆ್ಯಕ್ಟಿಂಗ್ ಕೂಡ ಮಾಡ್ತಿದ್ರು. ಸೊ ಇದು ಅಂಡರ್ ಬೇಡ, ಓರು ಬೇಡ, ಒಂಥರ ರಿಯಲಿಸ್ಟಿಕ್ ಆಗಿ, ನೈಜವಾಗಿ, ಸಹಜವಾಗಿ ಸಹಜಾಭಿನಯ ಮಾಡಬೇಕು ಅನ್ನೋದೊಂದು ನನ್ನ ಸ್ಟೈಲ್ ಮಾಡಬೇಕು ನಾನು ಅಂತ ಭಾಳ ಕಾನ್ಷಿಯಸ್ ಆಗಿ ಅದನ್ನು ರಂಗಭೂಮಿಯಿಂದಲೇ ಪ್ರಾರಂಭಿಸಿದೆ. ಮೊದಲು ನನಗೆ ಇಲ್ಲಿ ಚಿತ್ರರಂಗ ಬಂದ ನಿರ್ದೇಶಕರು ಹೇಳ್ತಿದ್ರು, ನಿಮ್ಮದು ಸ್ವಲ್ಪ ಓವರ್ ಮಾಡಿ ಸ್ವಲ್ಪ. ನಾನು ಅಲ್ಲಿ ಭಾಳ ಐ ಯೂಸ್ ಟು ಬಿ ವೆರಿ ಫರ್ಮ್. ನನಗೆ ಬರೋದಿಷ್ಟೇ, ನನಗೆ ಅತಿಶಯೋಕ್ತಿ ಮಾಡೋಕೆ ಬರೋದಿಲ್ಲ, ಅತಿಶಯ ಮಾಡೋದಿಲ್ಲ. ನಾನು ನಾಟಕೀಯವಾಗಿ ಮಾಡೋಕೆ ಎಲ್ಲಿ ಮಾಡಬೇಕಲ್ಲಿ ಮಾಡಬೇಕು. ಉದಾಹರಣೆಗೆ ನಾರದನ ಪಾತ್ರದಲ್ಲಿ ಅದು ಪೌರಾಣಿಕವಾಗಿರುವಾಗ ಸ್ವಲ್ಪ ಅತಿಶಯೋಕ್ತಿ ಬೇಕು. ನೀವು ಸುಮ್ಮನೆ ಅದು ನಾರದನಾಗಿ ನಾರಾಯಣ ನಾರಾಯಣ ಅಂತ ಆಗೋದಿಲ್ಲ. ನಾರಾಯಣ ನಾರಾಯಣ
ಸ್ವಲ್ಪ ನಾಟಕೀಯವಾಗಿ ಮಾಡಬೇಕು. ಅದಕ್ಕೆ ಕಾಂಟ್ರಾಸ್ಟ್ ಆಗಿ ವಿಜಯ ಅನ್ನೋ ಪಾತ್ರ ಇದೆ ಅದರಲ್ಲಿ, ಅವನು ರಿಯಲಿಸ್ಟಿಕ್ ಆಗಿರ್ತಾನೆ. ಸೊ ಎಲ್ಲಿ ಮಾಡಬೇಕಲ್ಲಿ ಮಾಡಬೇಕು. ಉದಾಹರಣೆಗೆ ಈಗ ಯಕ್ಷಗಾನದಲ್ಲಿ ಮಾಡುವಾಗ ಯಕ್ಷಗಾನದ ಈ ನಾಟಕೀಯತೆ ಕೆಲವು ಸಂಭಾಷಣೆಯಲ್ಲಿದೆ, ಕುಣಿತದಲ್ಲಿದೆ. ಅದನ್ನು ಮಾಡದೇ ಇದ್ದರೆ ಅದು ಯಕ್ಷಗಾನವೇ ಅಲ್ಲ. ಅಲ್ಲ, ಹೌದು. ಈಗ ಯಕ್ಷಗಾನದ ಮೇಲೆ ಚಿತ್ರ ಮಾಡಿದರೆ ಅದರಲ್ಲಿ ಅದೇ ರೀತಿ ಮಾಡಬೇಕು. ಕರೆಕ್ಟ್. ಸೊ ಎಲ್ಲಿ ಎಷ್ಟು ಮಟ್ಟಿಗೆ ಬೇಕು ಅದಕ್ಕೆ ಈಗ ಹೇಳ್ತಾರಲ್ಲ ಸಮಯೋಚಿತ ಅಂತ ಹೇಳ. ಆ ಸಮಯಕ್ಕೆ ಉಚಿತವಾಗಿ ಎಲ್ಲವನ್ನೂ ಮಾಡಬೇಕು. ಹಾಗೆ ನಟನೆ ಕೂಡ. ಅದರಲ್ಲಿ ಈ ಏನು ಶೈಲಿ ಇದೆ ನಮ್ಮದು, ಅದು ಜನಕ್ಕೆ ಇಷ್ಟವಾಗಿದೆ. ಅದು ಕ್ರಮೇಣ ಓವರ್ ಟೈಮ್. ಅಂದರೆ ಈ ಥರದ ನಟನೆಗೂ ಕೂಡ ಕೆಲವರು ಇದು ಬೇರೆ ಥರದ ನಮಗೆ ಮೊದಲಿನ ಟೀಕೆ ಮಾಡೋರು ಇದ್ದರು. ಇದೇನಿದು ನಿಮ್ಮ ಬಂಗಾಲಿ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ. ಬಂಗಾಲಿ ಆ್ಯಕ್ಟಿಂಗ್ ಅಂದರೆ ಏನಪ್ಪ ನಾನು ಕೇಳೇ ಇಲ್ಲ. ಇದು ತುಂಬ ಅಂಡರ್ ಆ್ಯಕ್ಟ್ ಮಾಡೋದು ಅಂತ, ಅಂದರೆ ನಟಿಸಿದ್ದೇ ಗೊತ್ತಾಗಲಿಲ್ಲ ನಾನು. ಸರಿ. ಸೊ ಆ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೆ, ನೋಡಿ ನಾನು ನಾಟಕ ರಂಗದಲ್ಲಿ ಅಲ್ಲಿ ಪ್ರೇಕ್ಷಕರು ಹಿಂದಿರ್ತಾರೆ. ಒಂದು ಮೊದಲಿನ ಸಾಲಿನಲ್ಲಿ ಕೂತು ಕಡೆಯ ಸಾಲಿನಲ್ಲಿ ಮೊದಲಿನ ಸಾಲುಗಳಲ್ಲಿ ಕೂತವರಿಗೆ ಸಹಜ ಹತ್ತಿರ ಕಾಣುತ್ತೆ. ದೂರ ಇದ್ದವರಿಗೆ ಮಾತಿನ ಜೊತೆ ಹಾವಭಾವಗಳು ಜಾಸ್ತಿ ಮೇಲೆ ಅವರಿಗೆ ಅದೇ ತೋರಿಸ್ತದೆ. ಅದೇ ಚಿತ್ರರಂಗದಲ್ಲಿ ಹಾಗಿಲ್ಲ. ಕ್ಯಾಮರಾ ನಿಮಗೆ ಇಷ್ಟು ಹಸ್ತ ಬಂದು ನಿಮಗೆ ಹಿಡಿಯುವಾಗ ನೀವು ಅತಿ ಮಾಡೋದು ನಿಮ್ಮ ಕಣ್ಣಲ್ಲೇ ಕೂಡ ನಡೆಸಬಹುದು. ಕಣ್ಣಿನಲ್ಲಿ ಆಯಾ ಭಾವನೆಗಳು ಇದ್ದರೆ ಅದು ಕ್ಯಾಮರಾ ಕ್ಯಾಪ್ಚರ್ ಮಾಡುತ್ತೆ. ಅದೇ ಸೊ ಅಲ್ಲಿ ಬೇರೆ ಹಾವಭಾವಗಳ ಅಗತ್ಯವೇ ಇಲ್ಲ. ಆ ರೀತಿಯ ಶೈಲಿಯಲ್ಲಿ ನಾನು ಏನು ನಟಿಸ್ಕೊಂಡು ಬಂದೆ. ಜನ ಅದನ್ನು ನೋಡ್ತಾ ಓ ಇದು ಇವನ ಶೈಲಿ, ಈತನ ಶೈಲಿ, ಇದು ಹೊಸತರ ಅನ್ನೋ ರೀತಿ. ಈಗ ಹೆಚ್ಚು ಕಡಿಮೆ ಎಲ್ಲರೂ ಅದೇ ಈಗಿನ ಜನಾಂಗ ಅಲ್ವಾ, ಈಗಿನ ಜನರೇಷನ್ ಕಲಿತಾ ಇದ್ದಾರೆ. ನಿಜವಾಗ್ಲೂ ಸ್ವಾಭಾವಿಕವಾಗಿರುವಂತಹ ನಟನೆ. ಅನಂತನಾಗ್ ಸರ್ ಜೊತೆ ಮಾತಾಡೋಕೆ ನಾನು ಕೂಡ ಎಲ್ಲೋ ಒಂದ್ ಕಡೆ ನಟನ ಬಗ್ಗೆ ಸ್ವಲ್ಪ ತರಬೇತಿಯನ್ನು ಪಡೆದುಕೊಂಡೆ ಈಗ. ಸರ್ ಇನ್ನೊಂದ್ ಕಡೆ 70ರ ದಶಕದಲ್ಲಿ ಬಂದಾಗ ಅನೇಕ ಚಲನಚಿತ್ರಗಳು ಬರುತ್ತೆ. ಒಂದು ಸ್ಫುರದ್ರೂಪವಾಗಿರುವಂತಹ ಹ್ಯಾಂಡ್ಸಮ್ ನಟ ಕನ್ನಡ ಚಲನಚಿತ್ರರಂಗಕ್ಕೆ ಬರ್ತಾರೆ ಅನಂತನಾಗ್ ಸರ್ ಅವರು. ಯಾವ ಚಿತ್ರಗಳು, ಅನೇಕ ಚಿತ್ರಗಳು ಬರುತ್ತೆ. ಅನಂತನಾಗ್ ಸರ್ ಅವರಿಗೆ ತುಂಬಾನೇ ಇಷ್ಟವಾಗಿರುವಂತಹ ಚಿತ್ರಗಳು, ಈಗಲೂ ಕೂಡ ಕಾಡ್ತಾ ಇರುವಂತಹ ಚಿತ್ರ ಯಾವುದಾದ್ರೂ ಇದೆಯಾ ಸರ್? ಕೆಲವು ಪಾತ್ರಗಳು ತುಂಬ ಸುಂದರವಾಗಿ ಕೆತ್ತಿದ್ದ ಇದೆ. ಅಲ್ಲಿ ಲೇಖಕರು ತುಂಬ ಕೆಲಸ ಮಾಡಿದ್ದ ಪಾತ್ರಗಳು ಅವುಗಳೇ ಹೆಚ್ಚು. ಇದು ಉದಾಹರಣೆಗೆ ಈಗ ನಾರದ ವಿಜಯ ಅಂತ ಹೇಳಿದೆ, ಅದು ಈ ಕಾಂಟ್ರಾಸ್ಟ್ ತೋರಿಸುವಂಥದ್ದು. ನಾನಿನ್ನು ಬಿಡಲಾರೆ ಅಲ್ಲಿ ಒಬ್ಬ ಸಹಜವಾಗಿರ್ತಾನೆ, ಅಲ್ಲಿ ಅವನಿಗೆ ದೆವ್ವ ಬಂದಾಗ ಏನಾಗ್ತದೆ ಆ ರೀತಿಯ ಪಾತ್ರಗಳು. ಕೆಲವು ಒಂದು ದಿಶೆಯನ್ನು ತೋರಿಸುವಂಥ ಪಾತ್ರಗಳು ಹೊಸತಾಗಿ ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ಇದು ಕೆಲವು ಚಿತ್ರಗಳಲ್ಲಿ ಅಂಥದ್ದೇನೂ ಹಿಡಿಸಿರೋದಿಲ್ಲ. ಆದರೆ ಅದೇ ನನ್ನ ವೃತ್ತಿಯಾಗಿ ನಾನು ತಗೊಂಡಾಗ ನನಗೆ ಇಷ್ಟ ಇಲ್ಲ ಅದು. ಅವರು ಹೇಳ್ತಿದ್ದಾರೆ ಮಾಡೋಣ, ಅದು ಇಷ್ಟು ಸಂಭಾವನೆ, ಆ ಸಂಭಾವನೆ ನನಗೆ ಅಗತ್ಯ ಇದ್ದರೆ ಅಂಥ ಸಂದರ್ಭದಲ್ಲಿ ನಾನು ಕೂಡ ಹೊಂದಾಣಿಕೆ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಇಷ್ಟ ಇಲ್ಲದೆ ಆದರೂ ಕೆಲವು ಸಲ ಹಣಕ್ಕೋಸ್ಕರ ಪಾತ್ರಗಳನ್ನು ಹಿಂದೆ ಮಾಡ್ತಿದ್ದೆ. ಸೊ ಅಂಥ ಪಾತ್ರಗಳಿಗಿಂತ ಇಷ್ಟವಾಗಿ ಮಾಡಿದ ಪಾತ್ರಗಳು ನನಗೂ ಬಹಳ. ಯಾವ ಪಾತ್ರಗಳು ತುಂಬಾನೇ ಇಷ್ಟ ಆಗಿದೆ ಈಗಲೂ ಕೂಡ? ನಾನು ಹೇಳಿದ ವೆರೈಟಿ. ಉದಾಹರಣೆಗೆ ಪ್ರಾರಂಭದಲ್ಲೇ ನನಗೆ ಈ ಥರ ನನ್ನ ನಂಬಿಕೆಗಳಿದ್ದರೂ ನನ್ನ ಮೊದಲ ಚಿತ್ರದಲ್ಲಿ, ಅದರಲ್ಲಿ ಮೊದಲ ನಾಟಕದಲ್ಲಿ ನನಗೆ ಚೈತನ್ಯ ಮಹಾಪ್ರಭು ಅಂತ ಬೆಂಗಾಲ್ ಸೇಂಟ್ ಇದ್ದಾರೆ ಅವರು, ಗೌರಂಗ ಮಹಾಪ್ರಭು ಅಂತಿದ್ದ, ಆತನ ಪಾತ್ರ ಸಿಕ್ಕಿತ್ತು. ಅದರ ನಂತರ ಒಂದು ಪಾತ್ರ ಗೌತಮ ಬುದ್ಧನ ಪಾತ್ರ ಕೂಡ ಮಾಡಿದ್ದೆ. ಅದೇ ರೀತಿ ಒಂದು ನಾಟಕದಲ್ಲಿ ಇದೆಲ್ಲ ವೆಂಕಟರಾವ್ ತಲ್ಗೇರಿ ಅವರು, ಪ್ರಭಾಕರ್ ಮುದೂರ್ ಇವರ ನಾಟಕಗಳಲ್ಲಿ. ಇನ್ನೊಂದರಲ್ಲಿ ಒಬ್ಬ ವ್ಯಕ್ತಿ, ಅವನಿಗೆ ಪೂರ್ವ ಜನ್ಮದ ನೆನಪಿರ್ತದೆ. ಸೊ ಒಂದು ಮಾತು ಬಂದಾಗಿನಿಂದ ಅವನು ಹೇಳ್ತಾನೆ, ನಾನು ಅಲ್ಲಿ ಹುಟ್ಟಿದ್ದೆ, ಅಲ್ಲಿದ್ದೆ ಅಂತ. ಇದೇನು ಹಿಂಗೆ ಮಾತಾಡ್ತಿದ್ದೆ ಮಗು ಅಂತ. ಅವನಿಗೆ ಬಾಲ್ಯದಿಂದ ಸರಿ ದೊಡ್ಡವನಾಗಲಿ 12 ಆಯಿತು 14 ಆಯಿತು, ಆ ಮಾತು ಬಿಡೋದಿಲ್ಲ ಅವನು. ಈ ರೀತಿಯ ಪಾತ್ರ ಅಲ್ಲಿ ಮಾಡಿ ಕಡೆಗೆ ಅವನ ಮೇಲೆ ಎಲ್ಲ ಥರದ ಇವನಿಗೇನೋ ದೆವ್ವ ಹಿಡಿದಿದೆ ಅಂತ ಹೇಳಿ ಮಾಂತ್ರಿಕ ಬರ್ತಾನೆ, ತಾಂತ್ರಿಕ ಬರ್ತಾನೆ, ಇವನಿಗೆ ಹೊಡೆಯೋದು ಬಡಿಯೋದು ಎಲ್ಲ ಆಗ್ತದೆ. ಅವನು ಬಿಡೋದೇ ಇಲ್ಲ ಅದನ್ನು. ಕಡೆಗೆ ನೋಡಿದರೆ ಒಂದು 18 ವಯಸ್ಸಾದ್ಮೇಲೆ ಇವನು ಹೇಳೋದು ನೋಡೇ ಬಿಡವ ಅಂತ. ಅವನು ಎಲ್ಲೋ ಬೇರೆ ರಾಜ್ಯದಲ್ಲೇ
ಈ ಬೇರೆ ರಾಜ್ಯದಲ್ಲಿ ಬೇರೆ ಜಾಗದಲ್ಲೇ ಇವನು ಕರ್ಕೊಂಡು ಹೋದರೆ ಅವನು ಎಲ್ಲವನ್ನು ಗುರುತು ಇಡ್ತಾನೆ. ಹೌದು ಇದಿಲ್ಲ ನಾನು ಇರ್ತಿದ್ದೆ, ಅದು ನಾನು ಇರ್ತಿದ್ದೆ. ಸೊ ನನಗೆ 42ನೇ ವಯಸ್ಸಿನಲ್ಲಿ ಸಾವು ಬಂತು. ನನ್ನ ಹೆಂಡತಿಗೆ ಆವಾಗ 38, ಅವಳಿಗೆ 70 ಏನೋ. ಅವಳನ್ನು ಗುರುತಿಸ್ತಾನೆ. ಈ ರೀತಿಯ ಈ ಥರದ ಪಾತ್ರಗಳು. ಆಮೇಲೆ ಸಿನಿಮಾ ರಂಗಕ್ಕೆ ಬಂದಾಗ ನನ್ನ ಮೊದಲ ಪಾತ್ರ ಈಸ್ ಅ ರ್ಯಾಷನಲಿಸ್ಟ್. He doesn't believe in God. ತದ್ವಿರುದ್ಧ ಅಲ್ವಾ, ಆಪೋಸಿಟ್. ಕರೆಕ್ಟ್. ಆನಂತರ ಹಂಸಗೀತೆಯಲ್ಲಿ ಒಂದು ಸಂಗೀತಮಯವಾದ ಒಂದು ಅದರಲ್ಲಿ ಮಾಡಿದೆ. ಅದೇ ರೀತಿ ನಂತರ ಬಯಲುದಾರಿ, ಬೆಂಕಿ ಬಲೆ, ಇದು ಚಂದನದ ಗೊಂಬೆ, ಇಂಥ ಪಾತ್ರಗಳು ಬಂದು ಅನಂತರ ಎಲ್ಲೋ ನಾನು ಟೈಪಿಫೈ ಆಗ್ತಾ ಇದ್ದೀನಿ, ಬರೀ ರೊಮ್ಯಾಂಟಿಕ್ ರೋಲ್ಸಿಂಗ್ ಅಂತ ಅನಿಸಿ ಆಗ ನಿರ್ದೇಶಕರ ಗಣೇಶನ ಸೀರೀಸ್ ಬಂದು ಕಾಮಿಡಿ ಸೀರಿಯಲ್ಸ್ ಮಾಡಿದೆ. ನಂತರ ಬೆಳದಿಂಗಳ ಬಾಲೆ ಚಿತ್ರದಲ್ಲಿ ನಟಿಸಿದೆ. ಆ ಚಿತ್ರ ಬಿಡಿಗೂಡ ಆಗೋ ಸಮಯದಲ್ಲಿ ನಾನು ಪಟೇಲರ ಕ್ಯಾಬಿನೆಟ್ಟಲ್ಲಿ ಮಂತ್ರಿ ಆದಾಗ ಅವ್ರು ಹೇಳಿದರು, ಈಗ ನೀನು ಮಂತ್ರಿ ಆದಮೇಲೆ ಈ ನಟನೆ ಸ್ವಲ್ಪ ಕಾಲ ಬಿಡು, ಅದು ಸರಿಯಲ್ಲ, ಇಟ್ಸ್ ನಾಟ್ ಪ್ರಾಪರ್, ಇಟ್ಸ್ ನಾಟ್ ಎಥಿಕಲ್. ಓಕೆ. ಈಗ ಮಂತ್ರಿಯಾಗಿ ನಿನ್ನ ಹೊಣೆಗಾರಿಕೆ ಇದ್ದಾಗ ಸೊ ಆ 3.5 ವರ್ಷ ನಾನು ಯಾವಲ್ಲಿ ನಾಟಕನೂ ಇಲ್ಲ, ಸಿನಿಮಾನೂ ಇಲ್ಲ. ಅಲ್ಲಿ ನನಗೂ ನಿಜಕ್ಕೂ ನನ್ನ ಕ್ಷೇತ್ರ ನಿಜಕ್ಕೂ ಅದೇ ಅಂತ. ಯಾಕಂದರೆ ಬಾಲ್ಯದಲ್ಲಿ ಇಲ್ಲಿಂದ ನಾನು ನಮ್ಮ ತಾಯಿಯವರು ಇಲ್ಲಿ ಪುತ್ತೂರು ಬಂಟ್ವಾಳ, ಅಲ್ಲಿಂದ ಆನಂದಾಶ್ರಮ ಹತ್ತಿರ ಪುತ್ತೂರಿಂದ. ನಮ್ಮ ತಂದೆಯವರು ಶಿರಾಲಿ, ಮಲ್ಲಾಪುರ ಆ ಕಡೆಯವರು. ಅವರು ಇಲ್ಲಿ ಆಶ್ರಮ ಈ ಮಠದಲ್ಲಿ ಬೆಳೆದು ಶಾಲೆಯಲ್ಲಿ ಇರುವವರೆಗೂ ಚೆನ್ನಾಗಿ ಓದ್ತಿದ್ದೆ. ಕನ್ನಡದಲ್ಲಿ, ಕನ್ನಡ ಮಾಧ್ಯಮದಲ್ಲಿ ಹೊನ್ನಾವರದಲ್ಲಿ 4 ವರ್ಷ, ಉಡುಪಿಯಲ್ಲಿ 2 ವರ್ಷ ಓದಿದ್ದೀನಿ ನಾನು. ಆದರೆ 8ನೇ ಕ್ಲಾಸ್ ಆದಮೇಲೆ ಫಸ್ಟ್ 5 ರ್ಯಾಂಕಲ್ಲಿ ಬರ್ತಿದ್ದೆ. ಅಲ್ಲಿ ಹೋದೆ. ಅಲ್ಲಿ ಹೋಗಿದ್ರೆ ನಾನು ಇಂಗ್ಲೀಷ್ ಮೀಡಿಯಮ್ ಹಾಕಿದ್ರು, ಸ್ವಲ್ಪ ಕಷ್ಟವಾಯಿತು. ಅಲ್ಲಿ ನಮಗೆ 9th 10th 11th SSC ಇತ್ತು ಅವಾಗ. ಕಾಲೇಜಲ್ಲಿ +4, ಈಗ 10+5 ಏನಿದೆ, ಆಗ 11+. ನಾನು 9th ಹೇಗೋ ಹಳ್ಳಿಯಿಂದ ಬಂದಿದ್ದಾನೆ, ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ ಪಾಸ್ ಆದೆ. ಸಬ್ಜೆಕ್ಟ್ಸ್ ಎಲ್ಲ ಮ್ಯಾಥಮೆಟಿಕ್ಸ್, ಎಲ್ಲ ಲ್ಯಾಂಗ್ವೇಜಸಲ್ಲಿ ಪಾಸ್ ಆದೆ. ಆದರೆ ಇಂಗ್ಲೀಷ್ನಲ್ಲಿ ಬರೀಬೇಕಾದಂಥ ಮುಖ್ಯ ಸಬ್ಜೆಕ್ಟ್ಸ್ಗಳೇನಿದ್ವು ಅದರಲ್ಲಿ ನಾ ಪಾಸ್ ಆದೆ. ಸೊ 9th ಮುಂದೆ ತಳ್ಳಿದರು. 10ನೇ ಕ್ಲಾಸ್ದಲ್ಲಿ ನನಗೆ ಇನ್ನೂ ಕಷ್ಟ ಆಯಿತು. 10ನೇ ಕ್ಲಾಸ್ ನಾ ಪಾಸೇ ಆದೆ. ಓಕೆ. ಅದು ನನಗೆ ಭಾಳ ಒಂಥರ ಬಿಬಲ ಆದೆ. ನಾನು ಏನು 5ನೇ ರ್ಯಾಂಕ್ ಬರೋಂಗಿಲ್ಲ, ಲಾಸ್ಟಿಗೆ ನಾಪಾಸೆ ಆಗಿಬಿಟ್ಟು ಮುಂದಿನ ಅದೇ. ಸೊ ಮತ್ತೊಂದು 2nd 10th ಪ್ರಾರಂಭವಾದಾಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಮುಂದೋಗಿದ್ದಾರೆ. ಈ 9ನೇ ಕ್ಲಾಸಲ್ಲಿ 10th ಬಂದಿದ್ದಾರೆ. ಸೊ ಅವರೆಲ್ಲ ನನ್ನನ್ನು ನೋಡೋದು, ಇವನು ನೋಡು ಅವನು ನಾಪಾಸದು ರಿಪೀಟರ್ ಅಂತಾರೆ. ಓಕೆ. ಸೊ ನಾನು ಹಿಂದ್ಗಡೆ ಕೂತ್ಕೊಳ್ಳುವೆ, ಅವೆಲ್ಲ ನಿರ್ಲಕ್ಷ್ಯ ಮಾಡಬೇಕು. ನನಗೆಲ್ಲ ಮುಂಬೈ ಕಳಿಸಿದ್ರು, ನನಗೆಲ್ಲ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಯ ಮಳೆ ಇದೆಲ್ಲ ಹೊರಗೆ ನೋಡೋದು ಒಂಥರ ಲಾಸ್ಟ್ ಇಂಟ್ರೆಸ್ಟ್. ಅಲ್ಲಿಂದ ಹೇಗೋ SSC ಮಾಡಿದೆ. SSC ಮಾಡಿದ್ಮೇಲೆ ಆಮೇಲೆ ಕಾಲೇಜಿಗೂ ಹೋದೆ. ಆರ್ಟ್ಸು, ಸೈನ್ಸು, ಕಾಮರ್ಸ್ ಎಲ್ಲ ಕಡೆ ಟ್ರೈ ಮಾಡೋದು. ಎಲ್ಲೋ ಒಂದು ಕಡೆ ಎಲ್ಲೂ ಸರಿ ಹೋಗ್ತಾ ಇಲ್ಲ. ವಾಪಸ್ ನಾನು ಬರ್ತೀನಿ ಅಂತ ಮಠದ ಗುರುಗಳಿಗೆ, ನಮ್ಮ ತಂದೆ ತಾಯಂದರಿಗೆ, ಆಶ್ರಮದ ಗುರುಗಳಿಗೆ ಕೇಳಿದ್ರು, ಈಗ ನಿಮ್ಮ ತಂದೆಯವರು ನಿನ್ನ ಒಳ್ಳೇದಕ್ಕೆ ಕಳಿಸಿದ್ದಾರೆ, ಅವ್ರು ಏನು ಕಳಿಸಿ ಅದು ಮಾಡೋದು, ಅದು ಮುಗಿಸು, ಆಮೇಲೆ ಬಾ ನೋಡೋಣ ಅಂತ. ಸೊ ನನಗೆ ಯಾರೂ ಇಲ್ಲ. ಅಷ್ಟರಲ್ಲಿ 62 ವಾರ ಆಯಿತು. ಆವಾಗ ನನಗೆ 12 ವರ್ಷ. ಆಮೇಲೆ 65 ವಾರ ಆಯಿತು. ಆವಾಗ ಒಂಥರ ದೇಶದಲ್ಲಿ ಒಂಥರ ಏನಂತಾರೆ ಪೇಟ್ರಿಯಾಟಿಸಮ್, ದೇಶಭಕ್ತಿಯ ಒಂದು ವಾತಾವರಣದಲ್ಲಿ ನಾನು ಹೇಗೂ ನಂದೇನು ಇಲ್ಲ, ಪ್ರಯೋಜನ ಆಗ್ತಾ ಇಲ್ಲ ಇಲ್ಲಿ. ಸೊ ಟ್ರೈ ಮಾಡೋಣ ಅಂತ ಏರ್ಫೋರ್ಸಿಗೆ ಜಾಯಿನ್ ಮಾಡೋದು. ಏರ್ಫೋರ್ಸಿಗೆ ಹೋದಾಗ ಅವ್ರು ಹೇಳಿದರು, ನಿನ್ನ ಐಸೈಟ್ ಚೆನ್ನಾಗಿರಬೇಕು ಅಂತಲ್ಲ, ನಿನ್ನ ಕಣ್ಣಲ್ಲಿ ಎಡಗಣ್ಣು ಸರಿ ಇಲ್ಲ ನೋಡ್ಬೋದು ಅಂತ. ಸೊ ಎಡಗಣ್ಣಲ್ಲಿ ಟ್ರೀಟ್ಮೆಂಟ್ ತಗೋದಕ್ಕೆ ಅಂತ ಇನ್ನು ಏರ್ಫೋರ್ಸಲ್ಲಿ ನಮಗೆ ಒಳ್ಳೆ ಐಸೈಟ್ ಇದ್ದವ್ರು ಬೇಕು ಅಂತ ವಾಪಸ್ ಕಳಿಸಿದ್ರು. ಸರಿ, ಅವ್ರು ಹೇಳಿದರು, ನೇವಿ ಅಥವಾ ಟ್ರೈ ಮಾಡು ಆರ್ಮಿ ಅಂತ. ಆರ್ಮಿಗೆ ನೋಡೋಣ ಅಂತಲ್ಲ. ಮುಂಬೈಯಲ್ಲಿ ಇದೆಲ್ಲ ಮುಂಬೈನಲ್ಲಿದ್ದ ಅದೆಲ್ಲ ಆದಾಗ ಅಲ್ಲಿ ಹೋದರೆ ಅವರು, ನೀನು ಅಂಡರ್ ವೇಟು, ಇವ್ರು ಅಂಡರ್ ವೇಟ್ ಅಂದರು. ಯಾಕಂದರೆ ಇಲ್ಲಿ ಆಶ್ರಮ, ಮಠ, ನಮ್ಮ ಮನೆ ಇಲ್ಲಿ ಇದು ಕೆಳ ಮಧ್ಯಮ ವರ್ಗದವರಾದರೂ ಹೊಟ್ಟೆ ತುಂಬ ಊಟ ಸಿಗ್ತಿತ್ತು. ಮುಂಬೈ ಕಳಿಸಿದ ಮೇಲೆ ಅಷ್ಟು ಹೊಟ್ಟೆ ತುಂಬ್ತಿರ್ಲಿಲ್ಲ, ಬೆಳೆಯುವ ವಯಸ್ಸು. ಸೊ ಹಾಗಾಗಿ ಅಂಡರ್ ವೇಟ್ ಇದ್ದೆ. ಅದೇ ಸಮಯದಲ್ಲಿ ನನಗೊಂದು ನಾಟಕದಲ್ಲಿ ಪಾರ್ಟ್ ಮಾಡ್ತೀಯೇನೋ ಅಂತ ಕೇಳಿದರು. ಇದೊಂದು ಯಾಕೆ ಟ್ರೈ ಮಾಡಬಾರ್ದು, ಶಾಲೆಯಲ್ಲಿದ್ದಾಗ ಸ್ಕಿಟ್ಸಲ್ಲೆಲ್ಲ ಮಾಡ್ತಿದ್ದೆ, ನೋಡೋಣ. ಸೊ ನೀವು ಒಂದು ವಾರ ರಿಹರ್ಸಲ್ ಮಾಡಿ ನೋಡಿ, ಸೂಕ್ತ ಅನಿಸಿದರೆ ಕಂಟಿನ್ಯೂ ಮಾಡಿ ಅಂತ. ಬಟ್ ನನಗೆಲ್ಲೋ ಮಾಡ್ತಾ ರಿಹರ್ಸಲ್ ಮಾಡ್ತಾ ಅದೇ ನಾಟಕ ಪಾತ್ರ ನಾನು ಹೇಳಿದ್ದು
ಎಲ್ಲೋ ಒಂಥರ ದಿಸ್ ಇಸ್ ಮೈ ಲೈನ್ ಅಂತ ಅನಿಸ್ತದೆ. ಸೊ ಬಹುಶಃ ನನಗೆ ಎಲ್ಲೂ ದಕ್ಕದೇ ಇರೋದು ಇಲ್ಲಿ ದಕ್ಕಬಹುದು ಅನ್ನೋ ಒಂದು ಆತ್ಮವಿಶ್ವಾಸ ಬೆಳೀತಾ 5 ವರ್ಷ ನಾಟಕ ರಂಗದಲ್ಲಿ ಮಾಡಿದ ಮೇಲೆ ಚಿತ್ರರಂಗಕ್ಕೆ ಬಂದಿದ್ದೆ. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾನು ಬಂದದ್ದಾಗಿದೆ. ಇವತ್ತು ತುಳು ಫಿಲ್ಮ್ ಮಾಡಿದಾಗ ನಮ್ದು ಏನೋ ಮನೆ ಭಾಷೆಯಲ್ಲಿ ಮಾಡೋದು, ಕೊಂಕಣಿಯಲ್ಲೂ ಬಂದಿತ್ತು. ಬಟ್ ಈ ತರ ಒಂದು ಸುಂದರವಾದ ಪಾತ್ರ ಸಿಕ್ಕಿರಲಿಲ್ಲ. ತುಳು ಭಾಷೆ ಅಂತ ಬಂದಾಗ ತಾವು ಹೇಳಿದ್ರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಇರುತ್ತೆ, ಸಮಸ್ಯೆ ಇರುತ್ತೆ. ಕನ್ನಡ ಮಾಧ್ಯಮದಿಂದ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗ್ತೀರಾ, ಸಮಸ್ಯೆ ಆಯ್ತು ಅನ್ನುವಂಥದ್ದು. ಅದೇ ರೀತಿ ಈ ನನ್ನ ಪಾತ್ರದಲ್ಲಿ ಸೂರಜ್ ಶೆಟ್ಟಿ ಮತ್ತು ಹರೀಶ್ ಶರಿಗಾರ್ ಅವರು ಕೊಟ್ಟ ಪಾತ್ರದಲ್ಲಿ ಎಲ್ಲಾ ಭಾಷೆಗಳನ್ನ ಬಹಳ ಪ್ರೀತಿಯಿಂದ ಗೌರವಯುತವಾಗಿ ನೋಡುವಾಗ ನೀವು ಎಷ್ಟು ಹೆಚ್ಚು ಭಾಷೆ ಕಲಿತರೋ ಅದು ಅಡ್ವಾಂಟೇಜ್ ನಿಮಗೇನೆ. ಯು ಆರ್ ಬೆಟರ್ ಆಫ್ ವಿತ್ ದ ಮೋರ್ ಲ್ಯಾಂಗ್ವೇಜಸ್. ಆ್ಯಂಡ್ ಅದು ಬಾಲ್ಯದಲ್ಲಿ ನೀವು ಎಷ್ಟು ಭಾಷೆಗಳನ್ನು ಕಲಿಯೋ ಬಲ್ಲರು ಅದಷ್ಟು ನಿಮಗೆ ಮುಂದೆ ಜೀವನದಲ್ಲಿ ಬಹಳ ಉಪಯುಕ್ತ. ಆ ರೀತಿಯ ಒಂದು ಪಾತ್ರ. ಅದರಲ್ಲಿ ಈಗ ನನಗೂ ಕೂಡ ಇಂಗ್ಲಿಷ್ ಬರ್ಪೂಜಿ ಅಂತ ಆ ಸಂದರ್ಭದಲ್ಲಿ ನನ್ನ ಜೀವನದಲ್ಲೇ ನಡೆದಿದೆ ಅಲ್ವಾ? ಎಸ್ ಸರ್. ಹರೀಶ್ ಶೇರಿಗಾರ್ ಅವರು ಬರ್ತಾರೆ, ಸೂರಜ್ ಶೆಟ್ಟಿ ಅವರು ಬರ್ತಾರೆ. ಈ ಒಂದು ಚಲನಚಿತ್ರರಂಗದಲ್ಲಿ ನಿರ್ಮಾಪಕರಾದ ಹರೀಶ್ ಶೇರಿಗಾರ್ ಅವರು, ಸೂರಜ್ ಶೆಟ್ಟಿ ಅವರು ನಿರ್ದೇಶಕರಾಗಿ ತಮ್ಮ ಜೀವನ ಕೂಡ ರಿಲೇಟ್ ಆಗಿರುತ್ತೆ ಅಲ್ವಾ? ಹರೀಶ್ ಶೇರಿಗಾರ್ ಅವರಿಗೆ ಗೊತ್ತಿರುತ್ತಾ ತಾವು ಕೂಡ ಇದೇ ರೀತಿ ಇಂಗ್ಲಿಷ್ ಅನ್ನುವಂತ ಒಂದು ಫೋಬಿಯಾ ಇದೆ, ಇದರಿಂದ ಭಯಗೊಂಡಿರ್ತೀರಾ ತಾವು? ಅವ್ರಿಗೆ ಗೊತ್ತಿರಲಿಲ್ಲ. ಓಕೆ, ಹೇಗೆ ಈ ಒಂದು ಚಿತ್ರ ತಮ್ಗೇನೆ ಅಪ್ರೋಚ್ ಆಗುತ್ತೆ? ಅವ್ರಿಗೆ ವೈಯಕ್ತಿಕವಾಗಿ ಗೊತ್ತಿತ್ತು. ಐ ಡೋಂಟ್ ನೋ ವೆದರ್ ಅವರು ಸೂರಜ್ ಶೆಟ್ಟಿ ವಿರುದ್ಧ ಮಾತಾಡಿದ್ರು ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಈ ರೀತಿ ಪಾತ್ರ ಬಂತು. ಓಕೆ. ಸೊ ಅದು ನಂದೇ ಪಾತ್ರ. ಬಟ್ ಈಗ ಮಾಡುವಾಗ ಇಲ್ಲಿ ನಾನು ಇಂಗ್ಲಿಷ್ ಟೀಚರ್ ಆಗಿದ್ದೆ. ಇಂಗ್ಲಿಷ್ ಟೀಚರ್ ಆಗಿದ್ದೀರಾ ಇಲ್ಲಿ? ಓಕೆ. ಇಂಗ್ಲಿಷ್ ಬರ್ಪೂಜ್ಯ ಅನ್ನೋ ಹುಡುಗರಿಗೆಲ್ಲ ನಾನು ಇಂಗ್ಲಿಷ್ ಕಲಿಸ್ತೀರಾ ಚಿತ್ರದಲ್ಲಿ? ಹೇಗೆ ಅದು ನೋಡಿ ನೀವು ಓಕೆ. ಚಿತ್ರದ ಗುಟ್ಟು ರಟ್ಟು ಮಾಡಲ್ಲ ಅನ್ನುವಂಥದ್ದು ಅಲ್ವಾ ಸರ್? ಈಗ ಹೇಗಾಯ್ತು ಸರ್? ಅಂದ್ರೆ ನೀವು ಸಪ್ತ ಭಾಷೆ ತಾರೆ ಆಗಿದ್ರಿ, ತುಳುವಿನ ಮೂಲಕ ಅಷ್ಟ ಭಾಷೆ ತಾರೆ ಆಗ್ತಾ ಇದ್ದೀರಾ ಅಂತ ಹೇಳುವಾಗ ಖುಷಿ ಆಗ್ತಾ ಇದೆ. ಯಾವ ರೀತಿ ಆಯ್ತು ತುಳು ಇಂಡಸ್ಟ್ರಿಯಲ್ಲಿ ಮಾಡಿದಂತಹ ಒಂದು ಕೆಲಸದ ಅನುಭವ? ಹರೀಶ್ ಅವರು, ಶರ್ಮಿಳಾ ಅವರು ಈ ಮಾರ್ಚ್ 22 ಒಟ್ಟಿಗಾಗಿ ಗೇಣು ಭಟ್ಟಿಗಾಗಿ ಆಮೇಲೆ ಈ ಯಾನ ಫಿಲ್ಮ್ ಮಾಡೋದು. ಆ ಸಂದರ್ಭದಲ್ಲಿ ಚಿತ್ರದ ಬಿಡುಗಡೆಯ ವೇಳೆಗೆ ಬಂದಾಗ ಹರೀಶ್ ಅವರ ಒಬ್ಬ ಅಣ್ಣ ಇದ್ದಾರೆ, ಶ್ರೀನಿವಾಸ್ ಅಂತ ಇಲ್ಲೇ ಇದ್ದಾರೆ. ಅವರು ವೇದಿಕೆ ಮೇಲೆ ಬಂದು ನನ್ನನ್ನು ಮುಖ್ಯ ಅತಿಥಿಯನ್ನು ಕರೆದಾಗ ಅವರು ಒಂದು ವಿಚಾರ ಹೇಳಿದರು. ಹೇಗೆ ಬಾಲ್ಯದಿಂದ ಮತ್ತು ಅವರ ಬಾಲ್ಯದಿಂದ ಅವರು 5 ಜನ ಸಹೋದರರು, 3 ಸಹೋದರಿಯರು ಬೆಳೆದ ಅಲ್ಲಿ ತಂದೆ ತಾಯಂದರು, ವಿಶೇಷವಾಗಿ ತಾಯಿಗೆ ನನ್ನ ಚಿತ್ರಗಳು ಬಹಳ ಪ್ರೀತಿ ಇತ್ತು. ಆದರೆ ಅವರು ಬಣ್ಣಿಸಿದ್ದು ಎಷ್ಟು ಸುಂದರವಾಗಿ ಬಣ್ಣಿಸಿದ್ರು ಅಂದರೆ ಅಲ್ಲಿ ಪ್ರೇಕ್ಷಕರೆಲ್ಲ ಕಣ್ಣಲ್ಲೂ ನೀರು ತುಂಬಿಕೊಂಡು, ನನ್ನ ಕಣ್ಣಲ್ಲೂ. ಅದೇ ಎಲ್ರಿಗೂ ಸಿನಿಮಾಗೆ ಹೋಗುವಷ್ಟು ಹಣ ಇರಲಿಲ್ಲ. ಸೊ ಒಬ್ಬಿಬ್ಬರು ಸದಸ್ಯರು ಹೋಗಿ ಈ ಚಿತ್ರ ನೋಡ್ಕೊಂಡ್ಬರೋದು. ಯಾವುದು ಅನಂತ್ನಾಗ್ದು. ಅದು ಬಂದು ಕತೆ ಏನು ಅಂತ ಎಲ್ರಿಗೂ ಹೋಗೋಕೆ ಆಗ್ತದಲ್ಲ. ಬಂದು ಮನೆಗೆ ಬಂದ್ಮೇಲೆ ಅದ್ರ ಕಥೆಯನ್ನು ಎಲ್ರು ಕೇಳೋದು. ಯಾರು ನೋಡಿಕೊಂಡು ಬಂದಿದ್ದಾರೋ ಅವರು ಅದನ್ನು ಬಣ್ಣಿಸ್ಬೇಕು, ಕತೆ ಹೇಳಬೇಕು. ಆ ರೀತಿ ಮಾಡ್ತಿದ್ವಿ. ಸೊ ಅದೇ ಅನಂತ್ನಾಗ್ ನನ್ನ ತಮ್ಮನ ಚಿತ್ರಕ್ಕೆ ಬಂದಿದ್ದಾರೆ ಅಂತ ಅವತ್ತು ಹೇಳ್ಕೊಂಡ್ರು. ಬಹಳ ಭಾವುಕರಾಗಿ ನಾನು ಕೂಡ ಬಹಳ ಭಾವುಕನಾದೆ. ಅದು ಆ ರೀತಿಯ ಸ್ನೇಹ ಆತ್ಮೀಯತೆಯಲ್ಲಿ ಮಾರ್ಪಾಡಾಗಿ ಈಗ ನನ್ನ ಏನು ಮುಂಬೈ ಕಳಿಸಿದಾಗ ನನ್ನ ಸ್ಥಿತಿ ಏನಿತ್ತು, ಇಂಗ್ಲಿಷ್ ಬರ್ಪೂಜಿ ಅಂತ ಹೇಳಿ ಅಲ್ವಾ? ಓಕೆ ಸರ್. ತುಳು ಬರುತ್ತಾ ಕಂಪ್ಲೀಟ್ ಆಗಿ ಹೇಗೆ ಅನಂತ್ನಾಗ್ ಸರ್ ಅವರಿಗೆ? 2ನೇ ಕ್ಲಾಸ್ ಅಂದರೆ ಇಲ್ಲಿ ಉಡುಪಿಯಲ್ಲಿ ಓದ್ತಿದ್ದಾಗ ಮಾತಾಡ್ತಿದ್ದೆ ನಾನು. ನಂತರ ಶಿರಾಲಿ, ಹೊನ್ನಾವರ ಆ ಕಡೆನಲ್ಲಿ ಮುಂಬೈ ಹೋದ್ಮೇಲೆ ತುಳು ಅರ್ಥವಾಗ್ತದೆ. ಯಾಕಂದ್ರೆ ಈಗ ನನ್ನ ಮಗಳು ಅದಿತಿ, ಅವಳು ಒಬ್ಬ ತುಳುವನನ್ನ ಮದುವೆ. ಅವನ ಹೆಸರು ವಿವೇಕ್. ಅವ್ರ ತಂದೆ ತಾಯಂದ್ರೆಲ್ಲ ಇಲ್ಲ ವಿಠಲದವರು, ಬೆಂಗಳೂರಲ್ಲಿ ಇರ್ತಾರೆ. ಅವರೆಲ್ಲ ತುಳುನೇ ಮಾತಾಡೋದು. ನನ್ನ ಹತ್ರ ತುಳುವಲ್ಲೇ ಮಾತಾಡೋದು. ನಾನು ಕೊಂಕಣಿಯಲ್ಲಿ ಮಾತಾಡ್ತೀನಿ ಅವ್ರ ಹತ್ರ. ಅವ್ರಿಗೆ ಕೊಂಕಣಿ ಗೊತ್ತ. ವಿಟ್ಲದಲ್ಲಿ ಇದ್ದಿದ್ರಿಂದ ಅವರು ತುಳುನಲ್ಲಿ ಮಾತಾಡ್ತಾರೆ, ನಾನು ಕೊಂಕಣಿಯಲ್ಲಿ ಮಾತಾಡ್ತೀನಿ. ತಾವು ಕೊಂಕಣಿಯಲ್ಲಿ ಮಾತಾಡ್ತೀರಾ? ತುಳು ಬರಲ್ಲ ಅನಂತ್ನಾಗ್ ಅವರಿಗೆ? ಈಗ ಬರ್ತೀನಿ, ನೀವು ಮಾತಾಡಿದ್ರೆ ಅರ್ಥವಾಗ್ತದೆ ಸರ್. ವನಸಾಂಡೆ ಸರ್ ಬಹಳ ಸಿಂಪಲ್. ಓಕೆ ಸರ್. ಎಂಚೊಲ್ಲಾರ್
ಏನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅನ್ನೋದು ಹುಷಾರಿಲ್ಲ ಅಂತ ಹೇಳಿ. ಹುಷಾರಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ನಿನ್ನೆ ಇನ್ನೊಂದು ಕಾರ್ಯಕ್ರಮದಲ್ಲಿ, ಮುಂದಿನ ಹರೀಶ್ ಅವರು ಹೇಳಿದ್ದಾರೆ ಈ ಚಿತ್ರ ಯಶಸ್ವಿ ಆದ್ರೆ ಇನ್ನೊಂದು ಆಗತ್ತೆ ಅನ್ನೋ ತಥಾಸ್ತು, ಆದರೆ ಇನ್ನೊಂದು ತುಳು ಫಿಲ್ಮ್ ಮಾಡ್ತೀನಿ ಅಂದಿದ್ದಾರೆ. ಅದರಲ್ಲಿ ಇದಕ್ಕಿಂತ ಹೆಚ್ಚು ದೊಡ್ಡ ಪಾತ್ರ ಮಾಡ್ತೀನಿ ಅಂತ ನಾನು ಅವರಿಗೆ ಹೇಳಿದ್ದೀನಿ. ದೊಡ್ಡ ಪಾತ್ರ ಕೊಡ್ಬೇಕು, ಅಷ್ಟೇ ಬೈ ದಟ್ ಟೈಮ್ ನಾನು ತುಳು ಕಲಿತೀರಾ ಅನ್ನುವಂಥದ್ದು. ಎಸ್, ಅಮೇಸಿಂಗ್. ಇದು ಭಾಷಾ ಪ್ರೇಮ ಅನ್ನುವಂಥದ್ದು. ಇದು ತಾನು ಹುಟ್ಟಿದಂತಹ, ತಾನು ಇದ್ದಂತಹ, ಬೆಳೆದಂತಹ ಒಂದು ಪ್ರದೇಶಕ್ಕೆ ಕೊಡ್ತಾ ಇರುವಂತಹ ಒಂದು ಹೆಮ್ಮೆಯ ಕಾಣಿಕೆ ಅನ್ನುವಂಥದ್ದು ಹೆಮ್ಮೆ ಆಗುತ್ತೆ. ಲೆಜೆಂಡರಿ ನಟ ಒಂದು ತುಳುವಿನ ಬಗ್ಗೆ ಭಾಷಾ ಪ್ರೇಮ ಹೊಂದಿದ್ದಾರೆ ಅಂತ ಹೇಳುವಾಗ ನಮಗೂ ಕೂಡ ಹೆಮ್ಮೆ. ಸರ್, ಇನ್ನೊಂದು ಕಡೆ ತುಳು ಅಂತ ಬಂದಾಗ ತುಂಬಾ ಖುಷಿ ಇದೆ, ಭಾಷಾ ಪ್ರೇಮ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸರ್. ಇನ್ನೊಂದು ಕಡೆ ಈ ತುಳು ಅನ್ನುವಂಥ ಲ್ಯಾಂಗ್ವೇಜ್ ಬಂದಾಗ, ತುಳುನಾಡು ಅಂತ ಬಂದಾಗ, ನಮ್ಮ ಕರಾವಳಿ ಭಾಗ ಬಂದಾಗ, ಅನಂತನಾಗ್ ಸರ್ ಅವರಿಗೆ ಇಡೀ ದೇಶ ಸುತ್ತಿ ಬಂದಿದ್ದೀರಾ, ಈಗ ಅನೇಕ ರಾಷ್ಟ್ರ ನೋಡಿದ್ದೀರಾ, ಏನೆಲ್ಲ ಕಾಣಲಿಕ್ಕೆ ಸಿಗುತ್ತೆ ಸರ್? ಎಲ್ಲ ನಾನು ಇಡೀ ಪ್ರಪಂಚಕ್ಕೆ ಹೋಗಿ ಬಂದಿದ್ದೀನಿ. ಎಸ್. ಸೊ ಇದಕ್ಕೆ ಪ್ರಪಂಚಕ್ಕೆ ಹೊರಡೋಕೆ ಮುಂಚೆ ನನ್ನ ಮದುವೆಗೆ, ಈಗ ಗಾಯತ್ರಿ ಮದುವೆಯಾಗಿ ನಾನು ಈಗ 35-36 ವರ್ಷಗಳಾಗಿವೆ. ಇದಕ್ಕೆ ನಾವು ವಿದೇಶಕ್ಕೆ ಎಲ್ಲ ಕರ್ಕೊಂಡು ಹೋಗಿ, ಆ್ಯಕ್ಚುಲಿ ಅವರು ನನ್ನನ್ನು ಕರ್ಕೊಂಡು ಹೋದ್ರೆ ಹೊರತು ನಾನು ಅವ್ರನ್ನ ಕರ್ಕೊಂಡು ಹೋಗಿ. ಸೊ ನಮ್ಮ ಮೊದಲ 10 ವರ್ಷದಲ್ಲಿ ಈ ಮಗಳು ಚಿಕ್ಕವಳಿದ್ದಳು. ಸೊ ನಾವೆಲ್ಲ ಸುತ್ತಬೇಕು ಅಂದಾಗ ಹೋಗೋಣ ಎಲ್ಲ, ಒಂದು ಕಾರ್ ಮಾಡೋದು ಎಲ್ಲ ಮಾಡೋದು, ಎಲ್ಲ ಕಡೆ ನೋಡ್ಕೊಂಡು ಎಲ್ಲಿಂದ ಇಲ್ಲೇ ಅಲ್ಲಿಂದ ಬೆಂಗಳೂರಿಂದ ಹೊರಟು ಇಲ್ಲಿ ಆಶ್ರಮಕ್ಕೆ ಹೋಗಿ, ಅಲ್ಲಿಂದ ಶಿರಾಲಿ ಹೋಗಿ, ಇಲ್ಲಿ ಮಠಕ್ಕೆ ಹೋಗಿ ವಾಪಸ್. ಸೊ 5-6 ವರ್ಷ ಅವರು ನೋಡಿ, ಏನು ನನ್ನ ಜೊತೆ ಹಾಲಿಡೇ ಅಂದರೆ ಬರೀ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಸುತ್ತಿಸ್ತೀರಾ? ನಿಮಗೆ ಕಲ್ಪನೆ ಬರ್ಬೋದು ನನ್ನ ಅಬ್ಸೆಷನ್ ವಿತ್ ನಮ್ಮ ಕರಾವಳಿ ಅಂತ. ಯಾಕಂದ್ರೆ ನಮ್ದು ಕೊಂಕಣ ಪಟ್ಟಿ ಅಂತ ಇದಕ್ಕೆ ಹೇಳ್ತಿದ್ದೆ, ಅದಕ್ಕೆ ಕೊಂಕಣ ರೈಲು ಅಂತ ಬರ್ತದೆ. ನನ್ನ ಬಾಲ್ಯದಲ್ಲಿ ನನಗೂ ಇನ್ನೂ ನೆನಪಿದೆ, ಇದು ಕೊಂಕಣ ಸಮುದ್ರ ಅಂತಿದ್ವಿ. ಎಷ್ಟೋ ಸಲ ಕಾರವಾರದಿಂದ ಮಂಗಳೂರುವರೆಗೆ ನಾವು ಸ್ಟೀಮರಲ್ಲಿ 2 ಸ್ಟೀಮರ್ಗಳಿದ್ವು. ಒಂದು ಸರಸ್ವತಿ ಅಂತ, ಅದು ಕಾರವಾರದಿಂದ ಮುಂಬೈವರೆಗೂ ಹೋಗೋದು. ಅದು ಇನ್ನೊಂದು ಸಾಬರಮತಿ ಅಂತ. ಇದು ಸರಸ್ವತಿ ಇಲ್ಲಿಂದ ಅಲ್ಲಿ ಹೋದರೆ ಸರಸ್ವತಿ, ಈ ಸಾಬರಮತಿ ಅಲ್ಲಿಂದ ಇಲ್ಲಿ ಬರೋದು. ಅದರಲ್ಲಿ ನಾವು ಸೀಟ್ ಬುಕ್ ಮಾಡಿಕೊಂಡು ಮಂಗಳೂರಿನಲ್ಲಿ ಹತ್ತಿ ಅಲ್ಲಿ ಇಳಿದು ಹೌದು, ಅಥವಾ ಅಲ್ಲಿಂದ ಹತ್ತಿ ಇಲ್ಲಿ ಬಂದು ಇಳಿದು ಆಶ್ರಮಕ್ಕೆ ಹೋಗೋದು. ಈ ರೀತಿ ನನ್ನ ಪ್ರಪಂಚವೇ ದಕ್ಷಿಣ ಉತ್ತರ ಕನ್ನಡ, ಸಮುದ್ರ ಬೇರೆ. ಓಕೆ. ಸೊ ಹಾಗಾಗಿ ಹಾಗಾದ್ರೆ ಕೇಳೋದೇ ಬೇಡ ಯಾವ ರೀತಿ ಇದೆ ನಮ್ಮ ಕರಾವಳಿ ಅನ್ನೋದು. ಅನಂತನಾಗ್ ಸರ್ ಅವರಿಗೆ ಎಲ್ಲವೂ ಕೂಡ ಗೊತ್ತಿದೆ, ಟಾಪ್ ಟು ಬಾಟಮ್, A to Z ಅಲ್ವಾ ಸರ್? ಎಸ್. ಇನ್ನೊಂದು ಕಡೆ ಸರ್, 70ರ ದಶಕದಲ್ಲಿ ತುಂಬಾನೇ ಮತ್ತೆ ಕಾಡುತ್ತೆ ನನಗೆ. ತಾವು ಏನು ಅನ್ಕೊಳ್ತಿರೋ ಗೊತ್ತಿಲ್ಲ, ಬಟ್ ನನಗೆ ಕಾಡುತ್ತೆ ಮತ್ತೆ 70ರ ದಶಕದ ತಮ್ಮ ಚಲನಚಿತ್ರಗಳು. ದೊಡ್ಡ ಅಭಿಮಾನಿ ನಾನು ಕೂಡ, ಎಲ್ಲರೂ ಕೂಡ. ಎಸ್. ಆ ಸಂದರ್ಭಗಳಲ್ಲಿ ಅನಂತನಾಗ್ ಸರ್ ಅಂತ, ಅದೇ ರೀತಿ ಅನಂತನಾಗ್ ಸರ್ ಜೊತೆ ಲಕ್ಷ್ಮಿ ಮೇಡಮ್ ಅವರು ಇಬ್ಬರ ಒಂದು ಕೆಮಿಸ್ಟ್ರಿ, ಒಂದು ನಾಯಕಿ ಅನ್ನುವಂಥದ್ದು ಅದ್ಭುತವಾಗಿರುವಂತಹ ಒಂದು ಚಲನಚಿತ್ರಗಳು ಅಲ್ವಾ? ನಿಜ ಜೀವನದಲ್ಲಿ ಸತಿಪತಿಗಳು ಅನ್ನುವಂಥದ್ದು ನಾವು ಕೂಡ ಅನ್ಕೊಂಡಿದ್ವಿ. ಅಷ್ಟರ ಮಟ್ಟಿಗೆ ಬಾಂಧವ್ಯ, ಅಷ್ಟರ ಮಟ್ಟಿಗೆ ಒಂದು ಅದ್ಭುತವಾಗಿರುವಂತಹ ಒಂದು ಕೆಮಿಸ್ಟ್ರಿ ಅನ್ನುವಂಥದ್ದು. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅದು ನಟನೆಯೇ. ಇನ್ಫ್ಯಾಕ್ಟ್ ನಾನು ಚಿತ್ರರಂಗಕ್ಕೆ ಬರೋಕೆ ಬಹಳ ಮುಂಚಿನಿಂದಲೇ ಲಕ್ಷ್ಮಿ ಅವರು ಚಿತ್ರರಂಗದಲ್ಲಿದ್ದರು. ಅನೇಕ ಹಿಟ್ಸ್ಗಳನ್ನು ಅವರು ಕೊಟ್ಟಿದ್ದರು. ಅದು ಚಟ್ಟಕ್ಕಾರಿ ಅಂತ, ಚಟ್ಟಕ್ಕಾರಿ ಅಂದರೆ ಮಲಯಾಳಿ ಭಾಷೆಯಲ್ಲಿ ಒಂಥರ ಆಂಗ್ಲೋ ಇಂಡಿಯನ್ ಕರಿತಿದ್ರು. ಅದನ್ನು ಜೂಲಿ ಅಂತ ಫಿಲ್ಮ್ ಕೂಡ ಮಾಡಿದರು. ಅವೆಲ್ಲವನ್ನು ನೋಡಿದ್ದೆ ನಾನು. ಹಾಗೆ ಅವರ ಜೊತೆ ನಾನಿಂದ ಬಿಡ್ಲಾರೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡುವಾಗ ಅವರ ಪರಿಚಯ ಆಯಿತು. ಅಲ್ಲಿಂದ ಜನ, ನಿರ್ದೇಶಕರು, ಲೇಖಕರು ಕೂಡ ಅಂಥ ಪಾತ್ರಗಳನ್ನೇ ಸೃಷ್ಟಿಸಿದರು. ಅದು ಜನಕ್ಕೂ ಇಷ್ಟವಾದ, ಜನಪ್ರಿಯತೆ ಅದರಿಂದ ಹೆಚ್ಚಾಯಿತು ಅಂತ. ಲಕ್ಷ್ಮಿಯವರೇ ಅವರು ನನಗೆ ಪ್ರಾರಂಭದಲ್ಲಿ ಅನೇಕ ಕಡೆ ಸಲಹೆಗಳನ್ನು ಕೊಡುವವರೇ. ನಾನು ರಂಗಭೂಮಿಯಿಂದ ಬಂದವನಾಗಿದ್ದರೆ ಕೆಲವು ಕಡೆ ನಾನು ಅವರಿಗೆ ಈ ಥರ ಒಂಥರ ಮ್ಯೂಚುವಲಿ ಒಂದು ಸೀನನ್ನು ನಾವು ಆಲ್ಮೋಸ್ಟ್ ಚೆನ್ನಾಗಿ ಕಟ್ಟಿ ಹೀಗೆ ನಿಲ್ಲಿಸಿ ಜನರಿಗೆ ತಲುಪುವ ರೀತಿಯಲ್ಲಿ ಕೆಲಸ ಮಾಡಿದ್ವಿ. ಎಸ್. ಅದ್ಭುತವಾಗಿರುವಂತಹ ದಿನಗಳು ಅಲ್ವಾ ಸರ್? ಎಸ್ ಸರ್. ತುಂಬಾ ಇಷ್ಟವಾಗಿರುವಂತಹ ನಟಿ ಯಾರು ಸರ್ ಅನಂತನಾಗ್ ಸರ್ ಅವರಿಗೆ? ನನಗೆ ಬಹಳ ಇಷ್ಟವಾದ ನಟಿ ಅಂದರೆ ವಹಿದಾ ರೆಹಮಾನ್. ಓಕೆ. ನಟ ಸಂಜೀವ್ ಕುಮಾರ್. ಚಿತ್ರ ತುಂಬಾನೇ ಇಷ್ಟವಾಗಿರುವಂತಹ ಚಿತ್ರ. ಜನರಲಿ ಪರ್ಫಾರ್ಮೆನ್ಸ್ ವಾಸ್ ಆಲ್ವೇಸ್ ಗುಡ್ ಇನ್ ಆಲ್ ಫಿಲ್ಮ್ಸ್ ಆತಂದು, ಸಂಜೀವ್ ಕುಮಾರ್. ಓಕೆ. ವಿಶೇಷವಾಗಿ ಅದೊಂದು ಮೂಗರಾಗಿ ಅವರು ಮತ್ತು ಜಯಾಭಾದ್ರಿ ನಟಿಸಿದ ಒಂದು ಗುಲ್ಜಾರ್ ಅವರ ಚಿತ್ರದಲ್ಲಿ ಮೂಗರು ಇಬ್ಬರು ಗಂಡ ಹೆಂಡತಿ. ಆ್ಯಂಡ್ ಅದರ ತುಂಬ ಅದ್ಭುತವಾಗಿ ಅವರಿಬ್ಬರು ನಟಿಸಿದರು.
ಎಸ್ ಸರ್ ಅನಂತನಾಗ್ ಸರ್ ಜೊತೆ ಮಾತಾಡ್ತಾ ಇದ್ದೇವೆ. ಇನ್ನೊಂದು ಕಡೆ ಅನಂತನಾಗ್ ಸರ್ ಅಂತ ಬಂದಾಗ ನಮಗೆ ಮತ್ತೆ ಪದೇ ಕಾಡ್ತಾ ಇರುವಂಥದ್ದು, ಈಗ ನಾವು ನೋಡ್ತಾ ಇರುವಂತಹ ಲೆಜೆಂಡರಿ ಆಕ್ಟರ್ ಅನಂತನಾಗ್ ಅವರು, ಅದೇ ರೀತಿ ಮತ್ತೆ ನಮ್ಗೆ ಈಗಲೂ ಕೂಡ ಕಾಡ್ತಾ ಇರುವಂಥದ್ದು ದಂತಕತೆ. ತಮ್ಮ ಸಹೋದರ ಅಲ್ವಾ ಶಂಕರ್ ನಾಗ್ ಅವರು. ಯಾವ ರೀತಿ ಈ ಸಂದರ್ಭದಲ್ಲಿ ಅವರನ್ನು ಮಿಸ್ ಮಾಡ್ಕೊಳ್ತೀರಾ ಸರ್? ಇನ್ ದ ಸೆನ್ಸ್ ಅದು ಆದಾಗ ಒಂದು ರೀತಿ ನಿಜ ಹೇಳಬೇಕು ಅಂದರೆ, ಯಾಕಂದರೆ ಬಾಲ್ಯದಲ್ಲಿ ಅವನು ನನಗಿಂತ 6 ವರ್ಷ ಚಿಕ್ಕವನಾಗಿದ್ದ. ನಾವು ಆವಾಗ ಶಿರಾಲಿಯಲ್ಲಿ ಇದ್ವಿ, ಆಶ್ರಮದಿಂದ ಶಿರಾಲಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಅಜ್ಜ ಒಂದು ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ ಇರ್ತದೆ, ಅಲ್ಲೇ ಒಂದು ಅವರು ವಾಸವಾಗಿದ್ದರು. ಅವರ ಪಕ್ಕದಲ್ಲೇ ಇನ್ನೊಬ್ಬರು ಸಂಜೀವ್ ಮಾಮ ಅಂತ ನಾವು ಕರಿತಿದ್ದೆ. ಅವರಿಗೆ ಹಿಂಗೆ ಸೊಟ್ಟು ಬಾಯಿ ಇತ್ತು. ಆಮೇಲೆ ಅವರು ಬೀಡ ಹಾಕೋರು, ಯಾವಾಗಲೂ ಬೀಡ ಹಾಕ್ಕೊಂಡು ಅದ್ರ ಸುಂದರವಾಗಿ ಜಲತರಂಗ ಬಾರಿಸುವವರು. ಸೊ ನಮ್ಮೆಲ್ರಿಗೂ ತಂದೆ ತಾಯಂದ್ರಿಗೆ ಒಂದು ರೀತಿ ಅಭ್ಯಾಸ. ಆತ ಮುಖ ನೋಡಿ ಈ ಭವಿಷ್ಯ ನೋಡಿ ಅವರು. ಒಂದಿನ ನಾನು ಅವ್ರ ಮನೆಗೆ ಶಂಕರ್ಗೂ ಕರ್ಕೊಂಡು ಹೋಗಿದ್ದೆ, ಅವ್ರು ಜಲತರಂಗ ಬಾರಿಸ್ತಿದ್ರು. ಸೊ ಅಮ್ಮ ಪ್ರಶ್ನೆ ಕೇಳಿದ್ದು, ಅವರು ಅವನನ್ನು ಸರಿಯ ಒಂಥರ ಸ್ಟಡಿ ಮಾಡಿದರು. ಆಮೇಲೆ ಅವ್ರು ಹೇಳಿದರು, ನಿನ್ನ ಅಮ್ಮಂಗೆ ಹೇಳು ಇವನು ಸುಭಾಷ್ ಚಂದ್ರ ಬೋಸ್ ಆಗ್ತಾನೆ ಅಂತ, ಸುಭಾಷ್ ಚಂದ್ರ ಬೋಸ್ ಥರ ಆಗ್ತಾನೆ ಅಂತ. ಅಮ್ಮಗೆ ಹೋಗಿ ಹೇಳಿದೆ ಹಾಗೆ, ಅಮ್ಮ ನೀವು ಕೇಳಿದ್ರಂತೆ, ಅವರು ಹೀಗೆ ಹೇಳಿದರು. ಹಾಗೆ ಹೇಳಿದ್ರ? ಯಾಕೆ ಹಾಗೆ ಹೇಳಿದರು? ಏನು ಕೆಟ್ಟದ ಅದು ಅಂತ ಕೇಳಿದೆ. ಅಂದರೆ ಸುಭಾಷ್ ಚಂದ್ರ ಬೋಸು ಒಂದು ವಯಸ್ಸಿನಲ್ಲಿ ಇವರು ಹೋದರು, ಪ್ಲೇನ್ ಕ್ರ್ಯಾಶಲ್ಲಿ ಹೋದರು ಅಂತ. ಆವಾಗೆಲ್ಲ ಹಬ್ಬಿದ್ದು, ಈಗ ಜೀವಂತವಾಗಿದ್ದಾರೆ ಅಂತ ಬೇರೆ. ಸೊ ಅದು ನನಗೆ 6ನೇ ವಯಸ್ಸಲ್ಲಿ, ನನಗೆ 7ನೇ ವರ್ಷದಲ್ಲಿ ಗೊತ್ತಾಗಲಿಲ್ಲ. ಇದು ಆಯಿತು. ನಂತರ ನಾವು ಈ ಆನಂದ ಆಶ್ರಮದಲ್ಲಿ ಮಾತಾಜಿ ಕೃಷ್ಣಬಾಯಿ ಅಂತ ಒಂದು 1988 ದಸರಾ ಒಂದು ಹಠಾತ್ ನಮ್ಮ ತಾಯಿಯವರು ಹೆಚ್ಚಾಗತ್ತೆ. ನಮ್ಮ ತಂದೆಯವರು ಅಷ್ಟರಲ್ಲಿ ತೀರ್ಕೊಂಡಿದ್ದರು 87ನಲ್ಲಿ. 88ಅಲ್ಲಿ ನಮ್ಮ ತಾಯಿಯವರು ಆಶ್ರಮದಲ್ಲಿದ್ದರು, ಮಾತಾಜಿಯವ್ರ ಜೊತೆ ಇದ್ದರು. ನಾವು ಇಲ್ಲಿ ಬಂದು ಹೋಗಿ ಎಲ್ಲ ಮಾಡ್ತಿದ್ವಿ, ಶಂಕರ್ ನಾನು ಎಲ್ಲ ಎಲ್ಲರೂ, ವಿಶೇಷವಾಗಿ ಆಶ್ರಮಕ್ಕೆ, ಆನಂದ ಆಶ್ರಮಕ್ಕೆ. ಮಾತಾಜಿಯವ್ರ ತಾಯಿಯನ್ನು ಕರೆದು, ಆನಂದಿ ಇವತ್ತೇನು ದಿವಸ ಅಂತ ಕೇಳಿದರು. ಇವತ್ತು ವಿಜಯದಶಮಿ ಅಲ್ವಾ ಮಾತಾಜಿ ಅಂತ. ಹೌದು. ಸೊ ಮಾತಾಜಿ ಅಮ್ಮ ಕೇಳಿದ, ಯಾಕೆ ಕೇಳಿದೆ ಮಾತಾಜಿ? ಅಲ್ಲ, ನೀನು ರಾಮನಾಮ ಹೆಚ್ಚು ಮಾಡು. ಯಾಕೆ ಹೀಗೆ ಹೇಳ್ತಿದ್ದೀರಿ? ರಾಮನಾಮ ಹೆಚ್ಚು ಮಾಡು ಅಷ್ಟೇ ನಾನು ಹೇಳೋದು ಅಂತ. ಸೊ ಅಮ್ಮನಿಗೆ ಅದು ಒಂಥರ, ಯಾರು ಮಾತಾಜಿ ಅಂತ. ಮಾತಾಜಿ ತಮ್ಮ ತಂದೆಯವರು ತೀರ್ಕೊಂಡಿರ್ತಾರೆ. ಅವರು ತೀರ್ಕೊಂಡ್ರು ಮುಂದೆ ನೆಕ್ಸ್ಟ್ ಇಯರ್ 88ಅಲ್ಲಿ ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು. ಇದು ಮಾತಾಜಿರು 88ಅಲ್ಲಿ ವಿಜಯದಶಮಿದು ಹೇಳ್ತಾ ಇದ್ದಾರೆ. ಯಾರು ಮಾತಾಜಿ ನಂಗೆ ಹೇಳು, ಇಬ್ಬರಲ್ಲಿ ಒಬ್ಬರು ಯಾರು? ಇಬ್ಬರು ತಾನೇ ಇದ್ದಾರೆ ನನಗೆ. ಅದೆಲ್ಲ ನೀನು ಕೇಳಬೇಡ, ರಾಮನಾಮ ಹೆಚ್ಚು ಮಾಡು ಅಷ್ಟೇ ಹೇಳಿದ್ರು ಅಂತ. ಸೊ ನಮ್ಮ ತಾಯಿಯವರಿಗೆ 89 ಬಂತು. 89ಅಲ್ಲಿ ಮಾತಾಜಿಯವರೇ ನಿರ್ಗಮಿಸಿದರು. ಆ ವರ್ಷ ನಮ್ಮ ಇದು ಹೇಳಿದ್ದು ನೆನಪಿತ್ತು. ಸೊ ವಿಜಯದಶಮಿ ಈ ಯಾವಾಗ ಅಂತ ಕೇಳಿದ್ರೆ, ಮುಂದಿಂದಲ್ಲ ಅದಕ್ಕೆ ಮುಂದಿಂದು ಅಂತ. ಸೊ ಮುಂದಿನ 89ಅಲ್ಲಿ ವಿಜಯದಶಮಿ ಬಂದಾಗ ನಾವು ಬೆಂಗಳೂರಲ್ಲಿದ್ವಿ, ಅಮ್ಮ ಇಲ್ಲಿದ್ದರು. ನೀವು ಬಂದೋಗಿ ಅಂತ ಹೇಳಿದರು. ನಾವಿಬ್ಬರು ಬಂದು, ಏನು ಹಠಾತ್, ನಾನು ಯಾವತ್ತಾದರೂ ನಿಮಗೆ ಇಲ್ಲಿ ಶೂಟಿಂಗ್ ಎಲ್ಲ ಬಿಟ್ಟು ಅಮ್ಮ ಹೆಂಗೆ ಬರೋದು? ನಾನು ಯಾವಾಗಲೂ ಏನಾದರೂ ಕೇಳಿದ್ದೀನ ನಿಮ್ಮ ಹತ್ರ? ಒಂದು ಕೇಳಿದರೆ ಮಾಡಿ ಅಂತ. ಸೊ ನಾವಿಬ್ಬರು ಫ್ಲೈಟ್ ಹಿಡ್ಕೊಂಡು ಬಂದು ಆಶ್ರಮಕ್ಕೆ ಹೋಗಿದ್ವಿ. 2 ದಿವಸ ಅಲ್ಲೇ ಕಳೆದು. ಏನೋ ಹೇಳಿಲ್ಲ ನಮಗೆ. ಸೊ ನಾವು ಮತ್ತೆ 2 ದಿವಸ ಇದ್ದು, ಈಗ ಹೋಗ್ಬೋದಾ ನಾವು ಅಂತ ನಾವು ವಾಪಸ್ ಬಂದ್ವಿ. ಅದರ ನಂತರ ಅಮ್ಮನಿಗೆ ಅದರ ಮರುವು ಆಯಿತು. ಮಾತಾಜಿಯವರು ಹೇಳಿದ್ದು 88ಅಲ್ಲಿ ಮುಂದಿನ ವರ್ಷ ಅಲ್ಲ, ಅದರ ಮುಂದಿನ ವಿಜಯದಶಮಿಗೆ ಅಂತ. ಸೊ ಮುಂದಿನ ವಿಜಯದಶಮಿನೇ ಶಂಕರ್ 90ರಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ನನಗೆ. ನಾನು ನಮ್ಮ ತಾಯಿಯವರು ಹಾಗೆ ಫೋನ್ ಮಾಡಿ ಹೇಳ್ದೆ, ಅದು ಯಾರು? ಅಯ್ಯೋ ಮಾತಾಜಿಯವರು ಹೇಳಿದರು, ಯಾರು ಅಂತ ಹೇಳಿಲ್ಲ, ನೀನಲ್ಲ ಅವನು ಒಂದಾಯಿತು ಅಂತಂದರು.
ಏನಮ್ಮ ಹೀಗೆ ಮಾತಾಡ್ತಿದ್ಯಾ ಅಂತ ನಾನು ಕೇಳಿದೆ. ಆವಾಗ ಅಮ್ಮ ಮತ್ತೆ ಜ್ಞಾಪಿಸಿದ್ರು, ನೆನಪಿದೆಯಾ ನಿನಗೆ, ನೆನಪಿದೆಯಾ ಮಾತಾಜಿಯವರು ನನಗೆ ಹೀಗೆ ಹೇಳಿದರು, ವಿಜಯದಶಮಿ ಅಂತ, ಇವತ್ತು ವಿಜಯದಶಮಿ. ಬಾಲ್ಯದಲ್ಲಿ ಆ ಸಂಜೀವ್ ಮಾಮ ಜಲ್ತರಂಗ್ ಬಾರಿಸೋರು ಅವರು ಹೇಳಿದರು. ಅದು ಅವನು ಸೊ ಅದು ಘಟಿಸಿದಾಗ ತಕ್ಷಣ ಒಂಥರ ಮನಸ್ಸು ಒಂಥರ ಏನೋ ದಿಕ್ಕು ತೋಚಿದಂಗೆ ಆಯಿತು. ಬಟ್ ಅದೊಂಥರ ಅದೇನು ಅಮ್ಮ ಹೇಳಿದರು ಅದರಿಂದ ಇದು ದೇವರ ನಿರ್ಧಾರ, ಅದು ಅದ್ರ ವಿರುದ್ಧ ಯಾರು ಗೊತ್ತಾನೆ ಹೋಗೋಕ್ಕಾಗತ್ತೆ. ಸೊ ನಮ್ಮ ಶೋಕ ಏನು ಇದೆ ಅದು ಸ್ವಲ್ಪ ಕಡಿಮೆ, ಭಾಳಷ್ಟು ಕಡಿಮೆ ಮಾಡೋದಕ್ಕೆ, ಯಾಕಂದರೆ ಇದು ಹೇಳೋ ಅದು ನಮಗೆ ಗೊತ್ತಾಗಲಿಲ್ಲ. ಮಾತಾಜಿಯವರಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇವನಿಗೆ ಆವಾಗ 35 ವರ್ಷ, ಏನೇನೆಲ್ಲ ಯೋಜನೆ ಮಾಡಿಕೊಂಡು ನಾನು ರಂಗಭೂಮಿಗೆ ಹೋದಾಗ ನನ್ನ ನಂತರ ಅವನು ರಂಗಭೂಮಿಗೆ ಬಂದ. ಅಲ್ಲಿ ಭಾಳ ಅವನಿಗೆ ಫೋರ್ಸ್ ಮಾಡಿ ಚಿತ್ರರಂಗಕ್ಕೆ ಬಾನೇನು ಒಂದು ಗಿರೀಶ್ ಕಾರ್ನಾಡ್ ಆಫರ್ ಮಾಡಿ, ನಾನು ಐ ವಾಂಟ್ ಟು ಡೈರೆಕ್ಟ್, ಐ ಡೋಂಟ್ ವಾಂಟ್ ಟು ಆ್ಯಕ್ಟ್ ಅಂತ ನಾನು ಅವನಿಗೆ ಜೋರು ಮಾಡಪ್ಪ. ಅವನಿಗೆ ಒಂದು ಸ್ನೇಹಿತರೆಲ್ಲ ವಿದೇಶಕ್ಕೆ ಹೋಗಿದ್ದರು, ನನಗೂ ಕಳಿಸುವಂತ, ಅಣ್ಣ ನಿನ್ನ ಹತ್ರ ಈಗ ದುಡ್ಡಿದೆಯಲ್ಲ ನಿನ್ನ ನಾ ಹೇಳಿದೆ ಅವರೆಲ್ಲ ಹೋಗಲಿ, ನೀನು ನಾವು ನಮ್ಮ ದೇಶದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಹೊರತು ಇನ್ನೊಂದು ದೇಶದಲ್ಲಿ ಹೋಗಿ ಕೆಲಸಕ್ಕೆ ಹೋಗಿ ಸಂಬಳಕ್ಕಿದ್ದು ಚಂದ ಅಲ್ಲ ಇದು. ನೀನು ಹೋಗಿ ಬಿಸ್ನೆಸ್ ಮಾಡೋದು ಬೇರೆ, ಅಲ್ಲಿ ಕೆಲಸಕ್ಕೆ ಹೋಗೋದು ಬೇರೆ. ಸೊ ಅಷ್ಟರಲ್ಲಿ ಈ ಫಿಲ್ಮ್ ಅಂತೂ ನೀವು ಒಂದು ಫಿಲ್ಮ್ ಮಾಡು, ನಾನು ಹೇಳ್ತೀನಿ ಅಂತ ಮಾಡಿ ಆಮೇಲೆ ನೋಡೋಣ, ಕಳಿಸ್ತೀಯ ನನಗೆ ಪ್ರಾಮಿಸ್ ಮಾಡ್ಕೋಬೇಕು, ಕಳಿಸ್ತೀನಪ್ಪ ಬಾ ಅಂತಂದು. ಆದರೆ ಅವನು ನೋಡಿ ಮೊದಲ ಚಿತ್ರ ಅವನು ಶೂಟಿಂಗ್ ಮಾಡಿ ಬಂದಿದ್ದಾನೆ ಬೆಂಗಳೂರಿಗೆ, ಅಷ್ಟೆಲ್ಲ ಅವನಿಗೆ 2-3 ಚಿತ್ರಗಳು ಬಂತು. ನಾನು ಹೇಳಿದೆ ಏನು ಮಾಡ್ತೀನಿ ನಾನು, ಅವನು ಇಷ್ಟೆಷ್ಟು ನಾನು ಇದ್ದೆ. ಸೊ ನಾನು ಹೇಳಿದೆ ಇಷ್ಟು ಇವನಿಗೆ ಸಂಭಾವನೆ ಕೊಟ್ಟರೆ ಅವನು ಮಾಡಿ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ. ನಾನು ಅಣ್ಣನಾಗಿ ಹೇಳಿ ಕಡೆಗೆ 3 ಪಿಕ್ಚರೆಲ್ಲ ಅವನು ಮಾಡಿದ. ನಾನು ಶುರು ಮಾಡೋ ಶೂಟಿಂಗ್ಸು. ನಾನು ಹೇಳಿದೆ ಯಾವಾಗ ಹೋಗ್ತೀಯ ಶಂಕರ್, ನೀನು ವಿದೇಶಕ್ಕೆ ಹೋಗ್ತೀನಿ ಅಂತಿದ್ದೆ. ಈಗ ನಿನ್ನ ಹತ್ರನೇ ದುಡ್ಡಿದೆಯಲ್ಲ, ಇಲ್ಲ ಅಣ್ಣ ಹೋಗೋದಿಲ್ಲ. ಸೊ ಆ ರೀತಿ ಆಮೇಲೆ ನಿರ್ದೇಶನಕ್ಕೆ ಬಂದ, ನಾವು ಸಿನಿಮಾ ಮಾಡಿದ್ವಿ. ಅವನು ಮಾಲ್ಗುಡಿ ಡೇಸ್ ಮಾಡಿ ಅಷ್ಟು ಹೆಸರು ಸಂಪಾದನೆ ಮಾಡಿದ. ಬಟ್ ಇಟ್ ವಾಸ್ ಜಸ್ಟ್ 12 ವರ್ಷ, 1978 to 1990, 12 ವರ್ಷ ರಂಗದಲ್ಲಿದ್ದ. ಬಟ್ ಪರಮಾತ್ಮನ ಏನಾಗುತ್ತೆ ಸರ್ ಈ ಸಂದರ್ಭದಲ್ಲಿ, ಒಂದು 12 ವರ್ಷಗಳು ಇಡೀ ಚಲನಚಿತ್ರರಂಗ ಒಮ್ಮೆ ತಿರುಗಿ ನೋಡುತ್ತೆ ಅಲ್ವಾ? ಇಡೀ ಭಾರತ ದೇಶದಾದ್ಯಂತ ಅವನಿಗೆ ಮೊದಲ ಚಿತ್ರದಲ್ಲೇ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಹೌದು, ಇಡೀ ನ್ಯಾಷನಲ್ ಅವಾರ್ಡ್. ಅದೇ ಇಡೀ ಚಲನಚಿತ್ರರಂಗ ಭಾರತ ದೇಶ ಕಂಡ ಅದ್ಭುತವಾಗಿರುವಂತಹ ನಟ ಶಂಕರ್ ನಾಗ್ ಅವರು ಈಗ ಇಡ್ತಿದ್ರೆ ಇಡೀ ದೇಶದಾದ್ಯಂತ ನಂಬರ್ 1 ಸ್ಥಾನ ಪಡೆದುಕೊಳ್ಳುವಂತಹ ನಟ ಅನ್ನುವಂತಹ ಮಾತುಗಳು, ಈಗ ಯಾರಿದ್ದಾರೆ ಅವ್ರ ನಂತರದ ಸ್ಥಾನದಲ್ಲಿ ಇಡ್ತಾ ಇದ್ರು ಅನ್ನುವಂತಹ ಮಾತುಗಳು ಅಲ್ವಾ ಸರ್? ಏನ್ ಹೇಳಲಿಕ್ಕೆ? ಅದು ಸುಭಾಷ್ ಚಂದ್ರ ಬಗ್ಗೆ ಅದೇ ಹೇಳ್ತಾರೆ, ಅವರೇನಾದ್ರು ಇದ್ದಿದ್ರೆ ಅಂತ. ಸೊ ಅದು ಆ ರೀತಿ ಯೋಚನೆ ಮಾಡೋದು ಸಹಜ, ಅದರ ಯೋಚನೆ ಮಾಡಬಾರದು. ಭಗವಂತ ಏನು ಒಂದು ನಿರ್ಧಾರ ಮಾಡಿ ಕೊರಗಿದೆ ಸರ್ ನಮ್ಗೆ ಕನ್ನಡ, ಕೊರಗಿದೆ, ಬೇಜಾರು, ಶೋಕ, ದುಃಖ, ಕೊರಗು ಇರ್ತದೆ. ಬಟ್ ಇದು ಹೀಗಿದ್ರೆ ಅದು ನಮ್ಮ ಬಾಂಬೆಲಿ ಇದ್ನಲ್ಲ, ಮರಾಠಿಯಲ್ಲಿ ಹೇಳ್ತಾರೆ, ಮಾಮಿಗೆ ಮೀಸೆ ಇದ್ರೆ ಅವಳಿಗೆ ಏನು ಮಾಡ್ತಿದ್ಳು ಅಂತ. ಮಾಮಿ ಅಂದ್ರೆ ಗೊತ್ತಾಯ್ತಲ್ಲ, ಮಾಮನ ಹೆಂಡತಿ, ಮಾಮಿಗೆ ಮೀಸೆ ಇದ್ರೆ ಅಂದಂಗೆ ಇದು ಅಂತ. ಅಂದ್ರೆ ಮಾಮ ಆಗಿದ್ದು ಗಂಡಸಾಗಿದ್ರೆ ಏನಾಗ್ತಿತ್ತು ಅಂತ ನೀವು ಲೆಕ್ಕಾಚಾರ ಮಾಡ್ತೀರಾ ಅನ್ನೋ ತಮಾಷೆಯಲ್ಲಿ ಹೇಳೋರು. ಸರಿ ಈ ರೀತಿಯ ವಿಷಯಗಳು. ಎಸ್ ಸರ್, ಶಂಕರ್ ನಾಗ್ ಅವರು ಹೆಮ್ಮೆ ಆಗುತ್ತೆ, ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಎಲ್ಲರೂ ಕೂಡ ಕನ್ನಡ ಚಲನಚಿತ್ರ ಅಲ್ಲ, ಇಡೀ ದೇಶ ಕೂಡ ಮರೆಯದಂತಹ ಒಂದು ದಂತಕತೆ ಶಂಕರ್ ನಾಗ್ ಅವರು. ಎಸ್, ಮಾತನಾಡಿದ್ವಿ, ನೆನಪಿನ ಬುತ್ತಿಗಳು ಎಲ್ಲವೂ ಕೂಡ ಅನಂತ್ ನಾಗ್ ಅವರು ಬಿಚ್ಚಿಟ್ರು. ಇನ್ನೊಂದು ಕಡೆ ಅನಂತ್ ನಾಗ್ ಅವರೇ, ಈ ನಂಬಿಕೆಗಳು ದೇವರು ಅನ್ನುವಂಥ ಹೆಸರು ಮೊದಲಿಗೆ ಬಂತು, ತಾವು ಮಾತನಾಡುವಾಗ ಕೂಡ ಬಂತು. ಶಂಕರ್ ನಾಗ್ ಅವರ ವಿಷಯದಲ್ಲಿ ಮಾತನಾಡಿದಾಗ, ತಮ್ಮ ಫ್ಯಾಮಿಲಿ ಬಗ್ಗೆ ಮಾತನಾಡಿದಾಗ ಈ ಭವಿಷ್ಯವಾಣಿ ಬಂತು, ಈ ಭವಿಷ್ಯ ಇತ್ತು, ಈ ರೀತಿ ಆಗುತ್ತೆ ಅನ್ನೋದು ಗೊತ್ತಿತ್ತು. ಇಸ್ ಇಟ್ ಟ್ರೂ ಆರ್ ಸರ್? ಅಂದರೆ ತಾವು ಎಲ್ಲ ಮಜಲುಗಳನ್ನು ನೋಡ್ಕೊಂಡು ಬಂದಿದ್ದೀರಾ, ಏನು ಅನ್ನುವಂಥದ್ದು ಗೊತ್ತಿದೆ, ಧಾರ್ಮಿಕ ನಂಬಿಕೆ ಇದೆ, ಕೆಲವರಿಗೆ ಆ ಶಕ್ತಿ ಇರುತ್ತೆ ಅನ್ನುವಂಥದ್ದು, ನಡೆಯುತ್ತೆ ಜ್ಯೋತಿಷ್ಯ ಅನ್ನುವಂಥದ್ದು, ಹೇಳಬಲ್ಲರು ಅಲ್ವಾ ಸರ್? ಶ್ರೀಕೃಷ್ಣ ಪರಮಾತ್ಮ ಕೂಡ ಭಗವದ್ಗೀತೆಯಲ್ಲಿ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ಕಶ್ಚನ. ಕೃಷ್ಣ ಹೇಳ್ತಾನೆ, ನನಗೆ ವರ್ತಮಾನ ಮಾತ್ರವಲ್ಲ ಭೂತ ಮತ್ತು ಭವಿಷ್ಯ ಕೂಡ ಗೊತ್ತು. ಅದು ನಾನು ಯಾರಿಗೂ ಅದನ್ನು ಹೇಳೋಕ್ಕೋದಿಲ್ಲ, ಅವರಿಗೂ ಅದು ಗೊತ್ತಾಗೋದಿಲ್ಲ, ನಾನು ಅದನ್ನು ಹೇಳೋಕ್ಕೋದಿಲ್ಲ.
ಎಸ್ ಎಸ್ ಆ ರೀತಿ. ಸೊ ಆ ಶಕ್ತಿ ಇದ್ದವರು ಅನೇಕರು ಇರ್ತಾರೆ, ಹೇಳ್ತಾರೆ ಅಲ್ವಾ, ಇಡ್ತಾರೆ, ಹೇಳೋದಿಲ್ಲ, ಅನೇಕರು ಗೊತ್ತಿದ್ರು ಹೇಳೋದಿಲ್ಲ ಅಲ್ವಾ ಸರ್? ಎಸ್. ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರ್ ಈಗ ತಾವು ಅಣ್ಣನಾಗಿ ತಮ್ಮ ಸಹೋದರ? ಆ ರೀತಿ ಎಲ್ಲರೂ ಬಂದವರೆಲ್ಲರೂ ಹೋಗೋಕೆ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲವರು ಬೇಗ ಹೋಗ್ತಾರಂತೆ, ಕೆಲವರು ನಂತರ ಹೋಗ್ತಾರೆ. ಹೋಗೋದು ತಪ್ಪುವುದಿಲ್ಲ, ಅದಕ್ಕಾಗಿ ದುಃಖದ ಮಾಡಿ ಪ್ರಯೋಜನವಿಲ್ಲ. ಒಂದು ನೆನಪು ಮರುಕಳಿಸುತ್ತೆ ಆ ಕ್ಷಣಕ್ಕೆ, ಅದರ ಮುಂದಿನ ಕ್ಷಣ ಬೇರೆ ಏನಾದ್ರು. ಸರ್ ಇನ್ನೊಂದು ಕಡೆ ಅನಂತನಾಗ್ ಸರ್ ಅಂತ ಬಂದಾಗ ಕೇವಲ ನಾಯಕ ನಟ ಮಾತ್ರ ಅಲ್ಲ, ರಾಜ್ಯದ ಮಂತ್ರಿ ಮಂಡಲದಲ್ಲೂ ಕೂಡ ತಾವು ಮಂತ್ರಿಯಾಗಿ ದೊಡ್ಡ ಮಟ್ಟದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ತಾವು ಮಾಡಿದ್ದೀರಾ, ಅಭಿವೃದ್ಧಿ ಕಾರ್ಯಕ್ರಮಗಳು. ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಂತ್ರಿಯಾಗಿದ್ರಿ ತಾವು. ಆಮೇಲೆ ಅನಂತನಾಗ್ ಅವರು ರಾಜಕೀಯ ರಂಗಕ್ಕೆ ಬರಲೇ ಇಲ್ಲ, ವಿಮುಖರಾಗಿ ಹೋದ್ರು, ರಾಜಕೀಯ ರಂಗದಿಲ್ಲ. ಏನ್ ಸರ್, ಏನ್ ಕಾರಣ ಆಗಿರ್ಬೋದು? ಸಂಕ್ಷಿಪ್ತದಲ್ಲಿ ಹೇಳ್ತೇನೆ. ನಮ್ಮ ತಂದೆಯವರು ಭಾಳ ಹಿಂದೆ ಇವೆಲ್ಲ ಆಶ್ರಮ ಮಠದ ಮಧ್ಯದಲ್ಲಿ, ಆಶ್ರಮದಲ್ಲಿ ಸೂಪರ್ವೈಸ್ ಆಗಿದ್ದರು, ಮಠದಲ್ಲಿ ಮ್ಯಾನೇಜರ್ ಆಗಿದ್ದವರು. ಅವರು ಹಳೆಯ ಕಾಂಗ್ರೆಸ್ ಅಂತ ಏನಂತಿದ್ರು, ಈ ನಿಜಲಿಂಗ ಆಮೇಲೆ ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಇದ್ದರು, ಅವರನ್ನು ಬೆಂಬಲಿಸ್ತಿದ್ರು. ಆದರೂ ಕರಾವಳಿಯ ನಮ್ಮ ಆವಾಗ ಉಡುಪಿ ಕೂಡ ಒಂದು ಜಿಲ್ಲೆ ಆಗ ಪಟೇಲರ ಕಾಲದಲ್ಲೇ ಉಡುಪಿ ಜಿಲ್ಲೆ ಬೇರೆ ಆಗಿದ್ದು. ಸೊ ಎಲ್ಲೂ ಕೂಡ ರಾಜಕೀಯವಾಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬಹಳ ಅಂದರೆ ಎಲ್ಲ ಸುಶಿಕ್ಷಿತರೇ ಹೆಚ್ಚಾಗಿದ್ದರಿಂದ ವೆರಿ ವೆರಿ ಅವೇರ್, ಕಾನ್ಷಿಯಸ್ ಆಗಿದ್ರು, ಪ್ರಜ್ಞಾವಂತರು. ಆದರೆ ಅಲ್ಲಿ ನಾನು ಮುಂಬೈಲಿದ್ದಾಗ 74 ಏನು ಜಯಪ್ರಕಾಶ್ ನಾರಾಯಣ್ ಚಳುವಳಿ ಒಂದು ವಿದ್ಯಾರ್ಥಿ ಅವರು ಶುರು ಮಾಡಿದ್ದು, ಭಾಳ ಭ್ರಷ್ಟಾಚಾರ ಬೆಳೆದಿತ್ತು. ಆ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ ಮುಂಚೂಣಿಯಲ್ಲಿದ್ದಾಗ ನಾನು ನನ್ನ ಅಲ್ಪ ಸೇವೆ ಮಾಡುತ್ತಲೇ ಬಂದೆ. ಜನತಾ ಸರ್ಕಾರ ನಂತರ ಎಮರ್ಜೆನ್ಸಿ ಬಂತು, ಎಮರ್ಜೆನ್ಸಿ ಆದಮೇಲೆ ಜನತಾ ಸರ್ಕಾರ ಬಂತು. ಬಿ ಜೆ ಪಿಯವರನ್ನು ಸೇರಿ ಭಾರತ ಜನಸಂಘ ಅಂತ ಏನಿತ್ತು ಅದು ಕೂಡ ಸೇರಿ ಒಂದು ಜನತಾ ಪಕ್ಷ ಅಂತ ಬಂತು. ಅದರ ಮೊದಲಿಂದ ಒಳ ಜಗಳಗಳು ಒಂದು ಎರಡೂವರೆ ವರ್ಷದಲ್ಲಿ ಬಿದ್ದೇ ಹೋಯಿತು. ಆದರೆ ಕರ್ನಾಟಕದಲ್ಲಿ ನಾನು ಅಷ್ಟರಲ್ಲಿ ಕರ್ನಾಟಕದಲ್ಲಿ ಹೆಚ್ಚಾಗಿದ್ದೆ. ಸೊ ಇಲ್ಲಿ ಏನು ಜನತಾ ಪಕ್ಷ ಆಯಿತು, ಬಿ ಜೆ ಪಿಯವರು ಹೋಗಿ ಬಿ ಜೆ ಪಿ ಅಂತ ಆದರು. ಜನಸಂಘದ ಬಿ ಜೆ ಪಿ ನಾಯಕರು ವಾಜಪೇಯಿ ಅವರು, ಅಡ್ವಾಣಿಯವರೆಲ್ಲ. ನಂತರದ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆದಾಗ ನಾನು ನನ್ನ ತಮ್ಮನನ್ನು ಕರ್ಕೊಂಡು ನಾವೆಲ್ಲ ಜನತಾ ಪಕ್ಷಕ್ಕೋಸ್ಕರ ಪ್ರಚಾರ ಮಾಡಿದ್ವಿ. ಆದರೆ ಮೆಜಾರಿಟಿ ಸಿಗಲಿಲ್ಲ, ಸ್ವಲ್ಪದರಲ್ಲಿ ಒಂದು 9-10 ಸೀಟ್ ಕಮ್ಮಿ ಇದ್ದು. ಆಗ ಏನು ನಮ್ಮ ಪಕ್ಷದಿಂದ ಹೊರಗೆ ಹೋಗಿದ್ದರೂ ಕೂಡ ಬಿ ಜೆ ಪಿ ಜನಸಂಘದಿಂದ ಜನತಾ ಆಗಿ ಭಾರತೀಯ ಜನತಾ ಪಾರ್ಟಿ ಆದಾಗಲೂ ಅವರು ಹೊರಗಡೆಯಿಂದ ಆ ಶಾಸಕರು, ಬಿ ಜೆ ಪಿ ಶಾಸಕರು ಬೆಂಬಲ ಕೊಟ್ಟರು. ಸೊ ಹಾಗೆ 83ರಿಂದ 88 5 ವರ್ಷ ಹೆಗಡೆಯವರ ಸರ್ಕಾರ. ಅದರ ನಂತರ ಕಾಂಗ್ರೆಸ್ನವರು ಬಂದರು. ನಂತರ ನನ್ನ ಜೀವನದಲ್ಲಿ ಶಂಕರ ಹೌದಾ ಇದೆಲ್ಲ ಆಯಿತು. ಮತ್ತೆ 94 ಬಂದಾಗ ಮತ್ತೆ ನಾನು ಜನತಾ ದಳ ಆಗಿತ್ತು, ಜನತಾ ದಳದ ಪರವಾಗಿ ಪ್ರಚಾರ ಮಾಡಿದೆ. ಮೊದಲು ಪ್ರಚಾರ ಮಾಡಿದ್ದಕ್ಕೋಸ್ಕರ ನನಗೆ MLC ಆಗಿ 6 ವರ್ಷ ನಾಮಿನೇಷನ್ ಮಾಡಿದರು. 94 ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಿದೆ. ಅಲ್ಲಿ ನಾನು MLA ಆದೆ, ಮಂತ್ರಿ ಆದೆ, ಪಟೇಲರು ಮುಖ್ಯಮಂತ್ರಿ ಆದ, ಮಂತ್ರಿ ಆದೆ. ಆದರೂ ಸರ್ಕಾರ ನಡೀತು 5 ವರ್ಷ. ಬಟ್ ಈ ಒಳಜಗಳಿಂದ ಭಾಳ ನನಗೆ ಬೇಸರ ಇದೆ. ಯಾಕೋ ಅದು ಅಲ್ಲಿ ಕೇಂದ್ರದಲ್ಲೂ ಆಗಿತ್ತು, ಇಲ್ಲೂ ಅದೇ ಆಗ್ತಾ ಇದೆ. ಈ ರೀತಿ ಆಗ್ತಾ ಇದೆ, ಹೋಳು ಆಗೋಗ್ಬಿಡು. ಅಲ್ಲ, ಕಾಂಗ್ರೆಸ್ನವರು ಇದೆ, ಜನತಾ ಪಾರ್ಟಿಯಲ್ಲಿದೆ, ಜಗಡಾ ಪಾರ್ಟಿ ಇದೆ ಅಂತ ತಮಾಷೆ ಮಾಡೋರು. ಅಷ್ಟರಲ್ಲಿ ಇಲ್ಲಿ ಕಾಂಗ್ರೆಸ್ ಮತ್ತೆ ನಮ್ಮ ಪಕ್ಷ ಸೋತು ಮತ್ತೆ ಕಾಂಗ್ರೆಸ್ನವರು ಬಂದರು ಕರ್ನಾಟಕದಲ್ಲಿ. ಅಲ್ಲಿ ವಾಜಪೇಯಿ ಅವರ ಸರ್ಕಾರ ಇತ್ತು. ಅದು ಆದರೆ ಬಿ ಜೆ ಪಿ ಒಂದು ನಮಗಿಂತ, ನಮ್ಮ ಪಕ್ಷಕ್ಕಿಂತ ಬಹಳ ದೊಡ್ಡ ಪಕ್ಷವಾಗಿ ಭಾರತದಲ್ಲಿ ಬೆಳೀತಾ ಇತ್ತು. ಸೊ ಅದು ಕ್ರಮೇಣ ಏನು 2014 ಮೋದಿಯವರು. ಸೊ ನಾನು ನನ್ನ ಹಿಂದೆ ಸರಿಯುವ ಒಂದು ನನಗೆ ಅಷ್ಟು ಹೇಳಿದ್ದಲ್ಲ ಈ ರಾಜಕೀಯ, ಒಂದು ಯಾಕಂದರೆ ಈ ಥರದ ಜಗಳಗಳಲ್ಲಿ, ರಾಜಕಾರಣದಲ್ಲಿ ಈ ಥರ ಪದೇ ಜಗಳ ಆಗ್ತಾ ಇದ್ರೆ ನಿಮ್ಮ ಕ್ರೆಡಿಬಿಲಿಟಿ ಹೋಗ್ತದೆ, ನಿಮ್ಮನ್ನು ನಂಬುವುದಿಲ್ಲ ಜನ. ಹಾಗಾಗಿ ಏನು ಪಕ್ಷ ಕಾಂಗ್ರೆಸ್ ಇತ್ತು, ನಂತರ ಬಿ ಜೆ ಪಿ ಒಂದು ಪ್ರಬಲವಾದ ಒಂದು ವಿರೋಧಿ ಪಕ್ಷ ಅಂತ ಬಂತು, ಅಂತ ಅಧಿಕಾರಕ್ಕೆ ಬಂತು. ಸೊ ಹಾಗಾಗಿ ನಾನು ಹಿಂದೆ ಸರಿದೆ. ಯಾಕಂದರೆ ನಮ್ಮ ಬಿ ಜೆ ಪಿಯವರು ನಮ್ಮ ಜೊತೆ ಇದ್ದವರೇ ಈಗಿನ. ಆದ್ದರಿಂದ ನಮ್ಮದು ಏನಿದ್ರೂ ಕಾಂಗ್ರೆಸ್ ವಿರೋಧಿ ರಾಜಕೀಯ ಇದ್ದಿದ್ದರಿಂದ, ಅದು ಬಿ ಜೆ ಪಿ ಇಷ್ಟು ಚೆನ್ನಾಗಿ ಹೊರಹೊಮ್ಮಿದ್ದರಿಂದ ಅವರ ಅಧಿಕಾರಕ್ಕೆ ಕೇಂದ್ರದಲ್ಲೂ ಬಂದಿದ್ದು. ನನ್ನಂಥವ್ರು ಹಿಂದೆ ಇರೋದೇ ಒಳ್ಳೆಯದು ಅನ್ನುವಂಥದ್ದು. ಯಾಕಂದರೆ ಅವ್ರು ಮಾಡ್ತಿದ್ದಾರೆ. ಸೊ ಆ ಕಾಂಗ್ರೆಸ್ನವರೇನು 45-47 ವರ್ಷ ಅಧಿಕಾರದಲ್ಲಿದ್ದರು. ಅದೇ ರೀತಿ ಬಿ ಜೆ ಪಿಯವರು ಕೂಡ ಅಷ್ಟೇ ವರ್ಷ ಅಧಿಕಾರದಲ್ಲಿದ್ದರೆ
ಏನು ಮಾಡಬಲ್ಲರು ಅನ್ನೋದು ತೋರಿಸ್ಬೋದು ಅನ್ನೋ ಒಂದು ಭರವಸೆ ನನಗೂ ಇದೆ. ಆ್ಯಂಡ್ ನಾನು ಇತರರಿಗೂ ಹೇಳ್ತಿದ್ದೆ, ಇನ್ ದ ಸೆನ್ಸ್ ಈ ರಾಜಕಾರಣಿಗಳಿಗೆ ರಿಟೈರ್ಮೆಂಟೇ ಇಲ್ವಾ ಅಂತ ನಾನು. ಸೊ ನನಗೇನೇ ವಯಸ್ಸು, ಇದು ಎಲ್ಲ 60, 70, 80 ಆದರೂ ಸಕ್ರಿಯವಾಗಿ ಬೇಡ ನನಗೆ. ಯಾಕಂದ್ರೆ ನಂದು ನನ್ನ ಕ್ಷೇತ್ರ ಈ ಕರೆ ಬರ್ತಾ ಇಲ್ವಾ ಹೇಗೆ ಅಂತ ಹೇಳಿ ಬನ್ನಿ ಅನಂತನಾಗ್ ಅವರೇ. ಈ ಹಿಂದೆ ತಾವು 94ರಲ್ಲೇ ದೊಡ್ಡ ಮಟ್ಟದಲ್ಲಿ ಇದ್ರಿ, ಈಗ ಬನ್ನಿ ಅದು ಪ್ರಯೋಜನಕಾರಿ ಆಗ್ತಿರ್ಲಿಲ್ಲ. ಬಟ್ ನಾನು ಈ ಕಾರಣ ನನಗೆ ಇದ್ದಿದ್ರಿಂದ ಈ ಪ್ರಬಲವಾದ ಒಂದು ಪಕ್ಷ ಬೇಕು, ಅದು ಮುಂದೆ ಒಂದು 10-20 ವರ್ಷ ಆಳಬೇಕು ಅಟ್ಲೀಸ್ಟ್ ಕನಿಷ್ಠ. ಈ ಕಾಂಗ್ರೆಸ್ ಹೇಗೆ ಆಳಿತು ಅದೇ ರೀತಿ ಅದು ನಮ್ಮ ಪಕ್ಷಕ್ಕೆ ಸಾಧ್ಯವಿರಲಿಲ್ಲ. ಕೇಂದ್ರದಲ್ಲಿ 2.5 ವರ್ಷದಲ್ಲೇ ಬಿದ್ದು ಹೋಗಿತ್ತು. ಸೊ ಆ ಶಕ್ತಿ ಬಿ ಜೆ ಪಿಯವರಿಗೆ ಇದ್ದಾಗ 2 ಪಕ್ಷಗಳು ಪ್ರಬಲವಾಗಿ ಬೆಳೆದು ದೇಶದಲ್ಲಿ ಇರಲಿ. ಸೊ ಒಂದಕ್ಕೆ ಸೊ ನಾನು ಈ ಕಾರಣಗಳಿಂದ ನಾನು ಮೋದಿಯವರ ಸರ್ಕಾರ ಬಂದಿದೆ, 2ನೇ ಸಲ ಬಂದಿದೆ. ಅವರು ಒಂದು 30, 40, 50 ವರ್ಷ ಅಧಿಕಾರದಲ್ಲಿ ಇರಲಿ, ಇವರು ಇದ್ದ ಹಾಗೇನೆ ಅನ್ನೋ ಒಂದು ಯೋಚನೆಯಲ್ಲಿ ಆ ವಿಚಾರಧಾರೆಯಲ್ಲಿ ಆ ದೃಷ್ಟಿಕೋನದಿಂದ ನಾನು ರಾಜಕೀಯದಿಂದ ನಿರ್ಗಮಿಸಿ. ಓಕೆ ಸರ್, ಈಗ ಹಾಗಾದ್ರೆ ಇನ್ನು ಮುಂದಕ್ಕೆ ಅನಂತನಾಗ್ ಅವರು ನಾವು ರಾಜಕಾರಣದಲ್ಲಿ ನೋಡುವಂತದ್ದು ಏನಿಲ್ಲ, ಹಾಗಾದ್ರೆ ಚಲನಚಿತ್ರದಲ್ಲಿ ಒಳ್ಳೆ ಪಾತ್ರ ಸಿಕ್ಕಿದ್ರೆ ರಾಜಕಾರಣಿಯಾಗಿ ನೋಡಬಹುದು. ಓಕೆ, ನಿಜ ಜೀವನದಲ್ಲಿ ನೋಡುವಂತ ಸಾಧ್ಯ ಇಲ್ಲ. ಈ ಸದ್ಯದಂತೂ ಈ ಇಂಗ್ಲಿಷ್ ಅಂಕಲ್ ಬರ್ಪೂಜಿ ಬ್ರದರ್ ಅಲ್ಲಿ ನಾನು ರಾಜಕಾರಣಿ ಅಲ್ಲ, ಪ್ರಾಧ್ಯಾಪಕ. ಸರಿ ಸರ್, ಹಾಗಾದ್ರೆ ರಾಜಕಾರಣ ವ್ಯವಸ್ಥೆಯಲ್ಲಿ ನಮ್ಮ ಅನಂತನಾಗ್ ಅವರು ಸ್ವಲ್ಪ ದೂರ ಇದ್ದಾರೆ, ವಿಮುಖರಾಗಿದ್ದಾರೆ. ವೋಟ್ ಮಾಡ್ತೀರಾ? ಎಸ್ ಸರ್, ಎಸ್ ಸರ್. ಈಗ ಪ್ರಸ್ತುತ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? 2ನೇ ಸಲ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ಮೇನಲ್ಲಿ 1 ವರ್ಷ ಆಗ್ತಿದೆ ಅಷ್ಟೇ. ಅಂದ್ರೆ ಅಲ್ಲಿಗೆ ಮೋದಿಯವ್ರ ಸರ್ಕಾರ 6 ವರ್ಷಕ್ಕೆ ಆಗ್ತದೆ ಅಧಿಕಾರಕ್ಕೆ ಬಂದು, ಇನ್ನೊಂದು 4 ವರ್ಷ ಇದೆ. 2024 ನಂತರ ಕೇಳಿ, ನಾನು ಆಗಲೂ ಪ್ರಸ್ತುತವಾಗಿದ್ದರೆ ಇರ್ತೀರಾ ಸರ್? ಇರ್ತೀರಾ? ಯಾವತ್ತು ಇರ್ತೀರಾ ನಮ್ಮ ಜೊತೆ? ಯಾವತ್ತು ಇರ್ತೀರಾ ತಾವು? ನೋ ಡೌಟ್ ಇನ್ ದ್ಯಾಟ್. ಸರ್, ಇನ್ನೊಂದು ಕಡೆ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡ್ತಾ ಇದ್ರಿ, ಹೇಗೆ ಸರ್, ಯಾವ ರೀತಿ ನೋಡ್ತೀರಾ ನರೇಂದ್ರ ಮೋದಿ ಅನ್ನುವಂತಹ ನಾಯಕರ ಬಗ್ಗೆ, ಪ್ರಧಾನಿಯವರ ಬಗ್ಗೆ? ನನಗೆ ಅವರ ಪ್ರಾಮಾಣಿಕತೆ ಬಗ್ಗೆ ಬಹಳಷ್ಟು ನಂಬಿಕೆ ಇದೆ. ಅವರು ಅನೇಕ ಸುಮಾರು 300-400 ಏನು ಕಾರ್ಯಕ್ರಮಗಳು ದೇಶದ ಅಭಿವೃದ್ಧಿಗೆ ಬೇಕಾಗಿದ್ವು, ಬಹಳ ಎಸೆನ್ಷಿಯಲ್ ಆಗಿದ್ದು, ಅವು ಅದನ್ನು ಇಂಪ್ಲಿಮೆಂಟ್ ಮಾಡಿರಲಿಲ್ಲ, ಅವುಗಳನ್ನೆಲ್ಲ ಮಾಡಿದ್ದಾರೆ. ಈಗ ಪ್ರಪೋರ್ಷನೇಟ್ ಸೋಲ್ಜರ್ಸ್ದು ಯೋಧರಿಗೆ ಅಂಥ ಅನೇಕ ವಿಚಾರಗಳಲ್ಲಿ ಕೂಡ ಸುಮಾರು 300-400 ಕಾರ್ಯಕ್ರಮಗಳನ್ನು ಅವರು ಪ್ರಾರಂಭಿಸಿದ್ದಾರೆ. ಆ್ಯಂಡ್ ಲಾಂಗ್ ಟೈಮ್ ನಮ್ಮದು ಏನಿತ್ತು, ಡಿಫೆನ್ಸ್ ಚೀಫ್ ಇರಬೇಕು, ಚೀಫ್ ಆಫ್ ಇದು ಆರ್ಮ್ಡ್ ಫೋರ್ಸಸ್ ಅಂತ ಏನೋ ಹೇಳ್ತೀವಿ, ಅದು ಆಗಿದೆ. ಇನ್ನು ಒಳಗಡೆ ಕೂಡ ಈಗ ಭಾಳ ಸ್ಥಿತಿ ಭಾಳ ಸುಧಾರಣೆ ಆಗಬೇಕಾಗಿದೆ ಈ ರೀತಿ. ಯಾಕಂದರೆ ಕಾಂಗ್ರೆಸ್ನವರು ಇದ್ದಾಗ ಒಂದೊಂದು ಕುಟುಂಬದ ಬ್ಯಾಂಕ್, ಪ್ರೈವೇಟ್ ಸೆಕ್ಟರಲ್ಲಿದ್ದ ಈ ಮಣಿಪಾಲಲ್ಲಿ ಇದ್ದವರು ಅಥವಾ ಕ್ಯಾನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ನಮ್ಮ ದಕ್ಷಿಣ ಕನ್ನಡದ ಬ್ಯಾಂಕ್ಗಳನ್ನು ಓವರ್ನೈಟ್ ನ್ಯಾಷನಲೈಸ್ ಮಾಡಿದರು. ಈಗ ಅದನ್ನು ಮರ್ಜ್ ಮಾಡುವಂಥ ಈ ರೀತಿ ಪ್ರೈವೇಟ್ ಬ್ಯಾಂಕ್ಗಳು ಬಂದವು. ಇವಾಗ ಯೆಸ್ ಬ್ಯಾಂಕು, ಮತ್ತೊಂದು ಬ್ಯಾಂಕು, ಈ ರೀತಿಯ. ಸೊ ಇವೆಲ್ಲ ಭಾಳಷ್ಟು ಕೆಲಸ ಇದೆ, ಅದನ್ನು ಅವರು ಸಮರ್ಥವಾಗಿ ಮಾಡ್ತಾರೆ ಅನ್ನೋ ನನಗೆ ಭರವಸೆ ಇದೆ. ಈ ನೀರವ್ ಮೋದಿ, ಮಲ್ಯ ಇಂಥವ್ರನ್ನು ವಾಪಸ್ ತಂದು ಜೈಲಲ್ಲಿ ಹಾಕುವಂಥ ಕೆಲಸಗಳು ಇಲ್ಲಿ ಏನು ನಡೀತಾ ಇದೆ, ಇದುಗಳ ರಾಜಕಾರಣಿಗಳ ಅಂದರೆ ಫೋನ್ ಮೇಲೆ ಈ ಥರ ಸಾಲಗಳನ್ನು ಕೊಟ್ಟು ಈ ರೀತಿ 10,000 ಕೋಟಿ 12-15 ಸಾವಿರ ಕೋಟಿ ಸಾಲ ಇಟ್ಟು ಅವರು ವಿದೇಶದಲ್ಲಿ, ಅವರಿಗೆ ಇಂಗ್ಲೆಂಡಲ್ಲಿ ಹೇಗೆ ಯಾವ ಥರದ ದೇಶ ಅದು, ಆದರೆ ಬರೀ 6 ಕೋಟಿ ಜನಸಂಖ್ಯೆ ಇರುವ ದೇಶ ನಮ್ಮ ನಾಳೆದ್ದು. ಇಲ್ಲಿಯ ಪರಿಸ್ಥಿತಿ ನಾವು ನೋಡಿದ್ದೀವಿ ಡಿಫೆನ್ಸಲ್ಲಿ, ಡೀಲ್ಸಲ್ಲಿ. ಸೊ ಒಂದೊಂದು ಸಲ ಅನಿಸುತ್ತೆ ಹಾಗೆ. ಅದಕ್ಕೆ ಇದು ಏನೋ ನಾವು ಡಚ್ಚರು ಬಂದರು, ಪೋರ್ಚುಗೀಸ್ ಬಂದರು, ಬ್ರಿಟಿಷರು ಬಂದರು, ಫ್ರೆಂಚರು ಬಂದರು, ಎಲ್ಲ ಲೂಟಿ ಮಾಡಿಕೊಂಡೇ ಹೋದರು. ಈಗ ಯಾವ ವಿದೇಶದವರನ್ನು ಇಲ್ಲಿಂದ ಓಡಿಸ್ಬೇಕು? ಇಲ್ಲಿ ಮುಘಲರು ಬಂದರು, ಬಾಬರ್ ಅಂತವ್ರು ಧರ್ಮಾಂತರ ಮಾಡಿದರು, ಅದರೊಬ್ಬರು ಇಲ್ಲಿ ನೆಲೆ ಆದರು. ಅದರಿಂದಲೇ ನಮ್ಮಲ್ಲಿ ಇವತ್ತೇನು CAA ಅವೆಲ್ಲ ಬಂದಿವೆ, ಅವರನ್ನು ಮಿಸ್ಗೈಡ್ ಮಾಡಲಾಗ್ತಾ ಇದೆ. ಸೊ ಇದೆಲ್ಲ ಸಂದರ್ಭದಿಂದ ಇಲ್ಲಿ ಆರ್ಥಿಕ ಒತ್ತಡ ಇದೆ, ಈ ರಾಜಕೀಯ ಒತ್ತಡ, ಯಾರು ಅಧಿಕಾರದಿಂದ ದೂರವಾಗಿದ್ದಾರೆ ಅವರು ಇದನ್ನು ಮಾಡಿಸ್ತಾ ಇದ್ದಾರೆ. ಇದನ್ನೆಲ್ಲ ಎಲ್ಲರೂ ಸಮಾಧಾನಕರವಾದ ಒಂದು ಸೊಲ್ಯೂಷನ್, ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಇವೆಲ್ಲ ಚಾಲೆಂಜಸ್ ಮುಂದೆ ಇದೆ. ಅದನ್ನು ಸಮರ್ಥವಾಗಿ ಮೋದಿಯವರು ಇದನ್ನೆಲ್ಲ ಮಾಡಬಲ್ಲರು ಅನ್ನೋದು. ಯಾಕಂದರೆ ನನಗೆಲ್ಲೋ ಅವ್ರ ಜೀವನ ನೋಡಿದರೆ, ಇವರು ಕೂಡ ಅದ್ರ ಬಗ್ಗೆ ಟೀಕೆ ಮಾಡಿದ್ದಾರೆ, ಬೇರೆಯವರು ಇತರರು ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಬಾಲ್ಯ ವಿವಾಹ ಆಗಿತ್ತಷ್ಟೆ, ಹಾಗಾಗಿ ಮನೆಯವರು ಬಾಲ್ಯ ವಿವಾಹ ಮಾಡಿಸಿದ್ರಿಂದ ಅವರು ಮದುವೆ ಆಗಲಿಲ್ಲ.
ಬ್ರಹ್ಮಚಾರಿಯಾಗಿರೋದು. ಅವರ ಪತ್ನಿ ಕೂಡ ಇವತ್ತಿಗೂ ಅವರು ಸಿಂಗಲ್ ಆಗಿದ್ದಾರೆ. ಸೊ ಅವರು ನಡೆದ ದಾರಿ ಸುಮಾರು ನಾನು ನೋಡಿದಾಗ ನನಗನ್ಸೋದು ಈ ಸ್ವಾಮಿ ವಿವೇಕಾನಂದರ ಫಾಲೋಯಿಂಗ್ ಏನು ಮಾಡ್ಕೊಂಡು ಬಂದಿದ್ದಾರೆ ಅವರು. ಆ ದಾರಿಯಲ್ಲಿ ಅವರು ನಡೀತಾ ಇದ್ದಾರೆ. ಅವರ ಹೆಸರು ಮೊದಲು ವಿವೇಕಾನಂದ ಅಂತ, ಸ್ವಾಮಿ ವಿವೇಕಾನಂದ ಆಗೋ ಅವರ ಹೆಸರು ನರೇಂದ್ರ ಆಯಿತು, ಇವರ ಹೆಸರು ನರೇಂದ್ರ ಅಂತ. ಸೊ ಎಲ್ಲೋ ನನಗೆ ನಾನು ಆಗಲೇ ನಿಮಗೆ ಪುನರ್ಜನ್ಮದ ಕಥೆ ಹೇಳಿ ಪ್ರಾರಂಭದಲ್ಲಿ, ಹೌದು, ರಂಗಭೂಮಿಯಲ್ಲಿ. ಅದೇ ರೀತಿ ನಾ ಈ ಮೋದಿಯವರು ಅವರಲ್ವಲ್ಲ ಅನ್ನೋದು ಪ್ರಶ್ನೆ ನಂಗೆ ಕಾಡ್ತಾ ಇರ್ತದೆ. ಹಾಗಾಗಿ ಅವರು ಈ ಸಮರ್ಥವಾಗಿ ದೇಶವನ್ನು ನಡೆಸಬಲ್ಲರು ಅಂತ ಅನಿಸ್ತದೆ. ಅದ್ಭುತ. ಓಕೆ, ನರೇಂದ್ರ ಮೋದಿ ಅವರು ಸಮರ್ಥವಾಗಿ ದೇಶವನ್ನು ಆಳಬಲ್ಲರು ಅನ್ನುವಂಥದ್ದು ಅಲ್ವಾ ಸರ್? ನಮ್ಮ ರಾಜ್ಯ ರಾಜಕಾರಣದ ಬಗ್ಗೆ ನೋಡಬೇಕು. ಅನೇಕ ಎರ್ರ ಬಿರ್ರಿ ರೆಸಾರ್ಟ್ ರಾಜಕಾರಣಗಳು ಅದು ಇದು ಆಗುವಂಥದ್ದು. ಕೊನೆಯದಾಗಿ ಒಂದು ಪಕ್ಷ ಬಂದಿದೆ, ಮುಖ್ಯಮಂತ್ರಿಗಳಾಗಿದ್ದಾರೆ ಯಡಿಯೂರಪ್ಪನವರು. ಛಲಬೀಳದ ತ್ರಿವಿಕ್ರಮ ಅನ್ನುವಂಥದ್ದು, ಹಠವಾದಿ ಎಲ್ಲವೂ ಕೂಡ ಹೇಳ್ತೇವೆ. ಎಸ್ ಸರ್, ಯಾವ ರೀತಿ ನೋಡ್ತೀರಾ ನಮ್ಮ ರಾಜ್ಯ ರಾಜಕಾರಣ? ಗುಡ್ ಲಕ್ ಟು ಮಿಸ್ಟರ್ ಯಡಿಯೂರಪ್ಪ ಅಂತ ಹೇಳ್ತೇನೆ. ಓಕೆ, ಅಂದು ನೋಡಿದಂತಹ ಯಡಿಯೂರಪ್ಪ, ಇಂದು ನೋಡ್ತಾ ಇರುವಂತಹ ಯಡಿಯೂರಪ್ಪ, ಅನಂತ್ ನಾಗ್ ಅವರ ದೃಷ್ಟಿಯಲ್ಲಿ ಯಡಿಯೂರಪ್ಪ ಯಾವ ರೀತಿ ಕಾಣ್ತಾರೆ? ಯಾರು ಇನ್ನೊಬ್ಬ ನಮ್ಮ ಸ್ನೇಹಿತರು, ಅವರು ಕಾಂಗ್ರೆಸ್ನಲ್ಲಿದ್ದ ಶ್ರೀನಿವಾಸ್ ಅವರು. ಸೊ ಅವರು ಹೇಳುವರು, ಹೇಗೆ ಮಾಡಿದ್ರು ಅಥೋ ಭ್ರಷ್ಟ ತಥೋ ಭ್ರಷ್ಟ ಅಂತ, ಅಥೋ ಭ್ರಷ್ಟೋ ತಥೋ ಭ್ರಷ್ಟೋ, ಹೀಗೆ ಭ್ರಷ್ಟನೋ ಹಾಗೆ ಭ್ರಷ್ಟನೋ. ಹೇಗೆ ನೋಡಿ ಆ ರೀತಿಯ ರಾಜಕಾರಣ ದೇಶದಲ್ಲೇ ಇರುವಾಗ ಅವರು ಮತ್ತೆ ಮುಖ್ಯಮಂತ್ರಿ ಆಗಿ ಬಂದಾಗ ಅವರ ಅವಧಿ ಏನಿದೆ ಅಲ್ಲಿವರೆಗೆ ನೋಡೋಣ ಏನು ಮಾಡ್ತಿದೆ. ಅದಕ್ಕೆ ನಾ ಹೇಳೋದು ಗುಡ್ ಲಕ್ ಟು ಮಿಸ್ಟರ್ ಯಡಿಯೂರಪ್ಪ. ಓಕೆ, ರಾಜ್ಯ ರಾಜಕಾರಣ ಸರ್ ಒಟ್ಟಿನಲ್ಲಿ ನೋಡಿದಾಗ ಏನು ಸಿಗುತ್ತೆ ತಮಗೆ? ಒಟ್ಟಿನಲ್ಲಿ ಸಮಗ್ರವಾಗಿ ನಾನು ಎಲ್ಲವನ್ನೂ ಸರಿಪಡಿಸ್ತಾರೆ ಮೋದಿ ಅಂತ ಅನ್ನಿಸ್ತು. ಓಕೆ ಓಕೆ, ಏನಾದರೂ ಒಂದು ಟಚ್ ಅಪ್ ಬೇಕಾಗುತ್ತೆ ನಮ್ಮ ರಾಜ್ಯ ರಾಜಕಾರಣದಲ್ಲಿ. ಅಲ್ಲ, ಹಿ ವಿಲ್ ಟೇಕ್ ಕೇರ್ ಆಫ್ ಇಟ್ ಸಿನ್ಸ್ ಇಟ್ಸ್ ದ ಸೇಮ್ ಪಾರ್ಟಿ. ಓಕೆ ಓಕೆ ಓಕೆ, ಆ ರೀತಿ ಅಲ್ವಾ? ಎಸ್ ಎಸ್ ಸರ್. ಅದೇ ರೀತಿ ಇನ್ನೊಂದು ಕಡೆ ಕಾಂಗ್ರೆಸ್ ಅನ್ನುವಂಥ ಪಕ್ಷ ದೊಡ್ಡ ಮಟ್ಟದಲ್ಲಿ ಇರುವಂತಹ ಪಕ್ಷ, ರಾಷ್ಟ್ರೀಯ ಪಕ್ಷ. ಅದ್ರ ಇತ್ತೀಚಿನ ದಿನಗಳಲ್ಲಿ ತುಂಬಾ ದೊಡ್ಡ, ಯಾಕಂದ್ರೆ ಅವರು ಒಂದು ಕುಟುಂಬದ ಸೇವಕರಾಗಿ ದೊಡ್ಡ ದೊಡ್ಡ ನೇತಾರರುಗಳು, ಈ ಪವಾರ್ ಆಗಲಿ, ನಮ್ಮ ಖಡ್ಗೆ ಆಗಲಿ, ನಮ್ಮ ಗುಂಡೂರಾವ್ ಮಗ ಆಗಲಿ, ಅಲ್ಲಿ ಮಧ್ಯಪ್ರದೇಶದವರಾಗಲಿ, ಉತ್ತರ ಪ್ರದೇಶದವರಾಗಲಿ, ಇಲ್ಲಿ ಯಾವ ರಾಜ್ಯದಲ್ಲಿ ನೋಡಿದ್ರೆ ಪ್ರಚಂಡವಾದ ರಾಜಕಾರಣಿಗಳಿದ್ದಾರೆ. ಆದರೆ ಅವ್ರಿಗೆ ಲಾಯಲ್ಟಿ ದೇಶಕ್ಕಿರಬೇಕು, ಒಂದು ಕುಟುಂಬಕ್ಕಲ್ಲ. ಅದು ಯಾವತ್ತು ಸುಧಾರಿಸ್ತದೋ ಆವತ್ತು ಅವ್ರಿಗೂ ಜನ ನಂಬ್ತಾರೆ. ಅಲ್ಲಿವರೆಗೆ ನಂಬಿಕೆ ಬರೋದಿಲ್ಲ. ಓಕೆ, ಕಾಂಗ್ರೆಸ್ ಅನ್ನುವಂಥ ರಾಷ್ಟ್ರೀಯ ಪಕ್ಷದ ಅಧೋಗತಿಗಿದೆ ಕಾರಣ? ಐ ಥಿಂಕ್ ಸೊ ಸಮ್ವೇರ್. ಅಂದರೆ ನೀವು ಈಗ ನನ್ನ ತಮ್ಮ ತೀರ್ಕೊಂಡು ಆಕ್ಸಿಡೆಂಟ್ ಆಯಿತು, ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ಅವರ ಕುಟುಂಬದಿಂದ ಬಂದವರನ್ನು ಇಂದಿರಾ ಗಾಂಧಿ ಅವರಿಗೆ ಯಾವ ರೀತಿ ಮರಣ ಬಂತು, ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ, ಇವರೆಲ್ಲರೂ ದೇ ಶುಡ್ ಬಿ ವಿತ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಬಟ್ ಇನ್ ಡಿಫ್ರೆಂಟ್ ವೇ. ಸೇವಕರಾಗಿರಬೇಡಿ, ನೀವೆಲ್ಲ ನಾಯಕರು, ನೀವೆಲ್ಲ ಹೈಕಮಾಂಡ್ ಅಂತ ಹೇಳಿ ಅಲ್ಲಿ ಹೋದರೆ ನೀವು ಯಾವ ಸೀಮೆ ರಾಜಕಾರಣಿಗಳು, ಯಾವ ಸೀಮೆ ಪುಡಾರಿಗಳು? ಯಾವತ್ತು ಈ ಸಮಸ್ಯೆ ಹೋಗ್ತದೋ, ಯಾವತ್ತು ಈ ದೇಶ ಸೇವೆ ಅಂದರೆ ಕುಟುಂಬ ಸೇವೆ ಅಲ್ಲ ಅಂತ ಅವ್ರಿಗೆ ನಂಬಿಕೆ ಬರ್ತದೋ, ಅಲ್ಲಿ ತನಕ ಜನರ ನಂಬಿಕೆ ಸಿಗೋದಿಲ್ಲ ಅವರಿಗೆ. ಅದಕ್ಕೆ ಬೇರೆ ಪರ್ಯಾಯವೇ ಇಲ್ಲ. ಆಗ ಅದಕ್ಕೋಸ್ಕರ BJP ಅದು ಅಡ್ವಾಂಟೇಜ್ ಆಗಿದೆ. ಕುಟುಂಬ ಸೇವೆ, ಕುಟುಂಬ ನಿಷ್ಠೆ ಬಿಟ್ಟು ದೇಶ ನಿಷ್ಠೆ ತೋರಿಸಿದ್ರೆ ಜನ ಅವರನ್ನು ಪ್ರೀತಿಸ್ತಾರೆ. ಅವರೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿ, ಖಡ್ಗೆ ಅಂತವ್ರು, ಖಡ್ಗೆ, ಪವಾರ್ ಅಂತವ್ರು. ಎಲ್ಲಿ ಈಗ ಅವರು ತೋರಿಸ್ತಾ ಇಲ್ವಾ ಒರಿಸ್ಸಾದಲ್ಲಿ ಒಬ್ಬನೇ ನಿಂತ್ಕೊಂಡು ಅವ್ರು ಕುಟುಂಬ ರಾಜಕಾರಣ ಬಿಡಬೇಕಾಗುತ್ತೆ, ಎಲ್ಲಿದ್ರೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಆಂಧ್ರ, ತೆಲಂಗಾಣ ಆಯ್ತು, ಅದು ಎಲ್ಲ ಕಡೆ ನೋಡ್ತಿದ್ದೀವಿ. ರೈಟ್. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅನ್ನುವಂಥ ನಾಯಕರು ಕಾಣಲಿಕ್ಕೆ ಸಿಗ್ತಾರೆ. ಯಡಿಯೂರಪ್ಪ, ಸಿದ್ದರಾಮಯ್ಯ ಅಂತೂ ನಮ್ಮ ಜೊತೆ ಇದ್ರು. ಅವರು ಕೂಡ ನಿಷ್ಠೆ ಯಾರಿದೆ ಕೇಳಿದ್ರೆ ಇವಾಗ ಅವ್ರು ಏನ್ ಹೇಳ್ತಾರೆ? ಓಕೆ, ಏನ್ ಹೇಳ್ತೀರಾ ಸರ್, ಯಾವ ರೀತಿ ನೋಡ್ತೀರಾ? ಅದೇ ನಾನು ಹೇಳೋದು, ಕಾಂಗ್ರೆಸ್ ಸೇರಿದ್ಮೇಲೆ ಹಂಗೆ ಆಗ್ತದೆ, ಎಲ್ಲರೂ ಕುಟುಂಬ ನಿಷ್ಠೆನೇ ಆಗ್ತದೆ. ಓಕೆ, ಕುಟುಂಬ ನಿಷ್ಠೆನೇ ಆಗ್ತದೆ, ದೇಶ ನಿಷ್ಠೆ ಕರಗಿಬಿಡ್ತದೆ. ದಟ್ಸ್ ದ ಪ್ರಾಬ್ಲಮ್. ಯಾರು ಪದೇ ವಿಫಲವಾಗಿದ್ದಾರೋ ಅಂಥ ವ್ಯಕ್ತಿಯನ್ನೇ ನೀವು ಆಳೋಕೆ ನೋಡ್ತಿದ್ರಿ. ಅವರನ್ನು ಜನ ಏನು ಕರೀತಾರೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆತ ಇದಕ್ಕೆ ಸಮರ್ಥನಲ್ಲ ಅಂತ ಪದೇ ಪ್ರೂವ್ ಆದ ನಂತರ ಕೂಡ ನಿಮ್ಮ ನಿಷ್ಠೆ ಆತನಿಗೆ, ಆತನ ಅಕ್ಕನೋ ತಂಗಿಗೋ ತಾಯಿಗೆ ಹೊರತು, ಕುಟುಂಬಕ್ಕೆ ಹೊರತು ರಾಜ್ಯಕ್ಕೆ ದೇಶಕ್ಕೆ ಅಲ್ಲ. ಅದು ಜನಕ್ಕೆ ಸಮ್ಮತವಿಲ್ಲ.
ರೈಟ್ ಸರ್. ಎಸ್, ಇನ್ನೊಂದು ಕಡೆ ಸರ್, ತಾವು ಇದ್ದಂತಹ ಕಾಲದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತೀರಾ, ಇನ್ನು ಮುಂದಕ್ಕೆ ಅನಂತನಾಗ್ ಅವರನ್ನು ನಾವು ರಾಜಕಾರಣದಲ್ಲಿ ನೋಡ್ಲಿಕ್ಕಿಲ್ಲ ಅನ್ನುವಂಥ ಸಿನಿಮಾದಲ್ಲಿ ನೋಡಬಹುದು, ನಿಜ ಜೀವನದಲ್ಲಿ ಇಲ್ಲ ಅನ್ನುವಂಥದ್ದು. ಎಸ್ ಸರ್, ಅನಂತನಾಗ್ ಅವರೇ, ಇನ್ನೊಂದು ಕಡೆ ನಮ್ಮ ಚಲನಚಿತ್ರರಂಗಕ್ಕೆ ಮತ್ತೆ ಬಂದಾಗ ಈಗಿನ ನಮ್ಮ ಚಲನಚಿತ್ರರಂಗ ಹಿಂದಿನ ಚಲನಚಿತ್ರರಂಗ ಏನ್ ಡಿಫ್ರೆನ್ಸ್ ಕಾಣ್ತಾ ಇದೆ ಅನಂತನಾಗ್ ಸರ್ ಅವರಿಗೆ? ಇಟ್ಸ್ ನಾಟ್ ಬೇಸಿಕ್ ಡಿಫ್ರೆನ್ಸ್ ಏನೂ ಇಲ್ಲ. ಕಾಲಕ್ಕೆ ತಕ್ಕಂತೆ ಕಾಲಾಯ ತಸ್ಮೈ ನಮಃ ಅಂತ. ಸೊ ಕಾಲಕ್ಕೆ ಎಲ್ಲವೂ ಬದಲಾಗಬೇಕು, ಅದು ಸೃಷ್ಟಿ ನಿಯಮ. ಅದು ಅದರ ತಕ್ಕಂತೆ ಬದಲಾವಣೆಗಳಾಗ್ತಾ ಇವೆ. ಅದನ್ನು ಸುಮ್ಮನೆ ಎಲ್ಲ ತಪ್ಪು ಅಂತ ಸಾರಾಸಗಟಾಗಿ ಹೇಳೋಕ್ಕಾಗೋದು. ಇದು ತಪ್ಪು ಅಂತ ಹೇಳುವಷ್ಟರಲ್ಲಿ ಯಾವುದೋ ತಪ್ಪು ಭಾಳ ಯಶಸ್ವಿಯಾಗಿ ಹೋಗ್ತದೆ. ಇದೇ ಸರಿ ಅಂತ ಹೇಳಿ ಕೂತ್ರೆ ನಾವು ಡಾಗ್ಮ್ಯಾಟಿಕ್ ಆಗ್ತೀವಿ, ಒಂಥರ ಅದೇ ಹಿಂದಿನ ಹಠವಾದಿಗಳಾಗ್ತೀವಿ, ಅಥವಾ ಈ ಥರದ್ದಾಗ್ತದೆ. ಅದಕ್ಕೆ ಈ ಬದಲಾವಣೆ ಜನರು ವೀಕ್ಷಿಸ್ತಾ ಇದ್ದಾರೆ. ಒಂದು ಕಾಲ ಇತ್ತು, ಬದಲಾವಣೆ ಬರ್ತಿದ್ದಾಗ ಜನ ಕನ್ನಡ ಸಿನಿಮಾಗೆ ಬರದೇ ಇರುವಂಥವ್ರು, ಥಿಯೇಟ್ರಿಗೆ ಯಾರು ಜನವೇ ಬರ್ತಿಲ್ಲ ಅಂತ ಚಲನಚಿತ್ರರಂಗ ಹೇಳ್ತಿತ್ತು. ಈಗ ಮತ್ತೆ ಬರೋಕ್ಕೆ ಶುರು ಮಾಡಿದ್ದಾರೆ. ಒಳ್ಳೊಳ್ಳೆ ಉತ್ತಮ ಚಿತ್ರಗಳನ್ನು ಕೊಡಿ, ಕಥೆಗಳನ್ನು ಕೊಡಿ, ಕಂಟೆಂಟ್ ಚಿತ್ರ ಕೊಡಿ, ಜನ ಬರ್ತಾರೆ. ಮನೋರಂಜನೆಯನ್ನು ಕೊಡಿ. ನಾನು ಅದಕ್ಕೆ ಹೇಳಿದೆ, ಇಟ್ಸ್ ನಾಟ್ ಜಸ್ಟ್ ಎಂಟರ್ಟೈನ್ಮೆಂಟ್. ಓಕೆ, ಎಂಟರ್ಟೈನ್ಮೆಂಟ್ ನೋಡೋಕ್ಕೂ ಬರ್ತಾರೆ, ಸಕ್ಸಸ್ಫುಲ್ ಕಾಮಿಡೀಸ್ ನೋಡೋಕ್ಕೂ ಬರ್ತಾರೆ ಹೆಚ್ಚು ಜನ ಕಾಮಿಡಿ. ಯಾಕಂದರೆ ಹಿಂದಿನ ಕಾಲದ ವಾತಾವರಣ ಇಲ್ಲ. ಈಗ ಹಿಂದೆ ನಾನೇ ಮಾಡಿದ್ದು ಈ ಚಂದನಗೊಂಬೆ ಎಲ್ಲರದಲ್ಲೂ ಬಿಡುಗಡೆ ಬೇಡಿ ಬೆಂಕಿ, ಅದು ಅಳಬೇಕು ಸಾಯ್ತಾರೆ, ಅವನು ಸತ್ತ ಅವಳು ಸತ್ರು, ಈ ಥರ ಇಲ್ಲಿ ಖರ್ಚು ತೊಗೊಂಡು ಬರೋರಂತೆ. ಈಗ ಆ ಜನ್ರೇಷನ್ ಹೋಗಿದೆ. ಈಗ ಅದು ನಕ್ಕು ನಲ್ದು ಹೋಗ್ತದೆ, ದುಡ್ಡು ಕೊಟ್ಟು ಬಂದು ಹತ್ತಿ ಆಗಲು ಹೋಗ್ತಾರೆ ಈಗ. ಅದಕ್ಕೆ ಇಂಗ್ಲಿಷ್ ಈ ಸಿನಿಮಾ ಕೂಡ ತುಳುವಿನಲ್ಲಿ ಬೇಸಿಸ್ ಕಾಮಿಡಿ, ಬಟ್ ಅದರ ಅಂತಸತ್ವ ಕೆಳಗಡೆ ಸಿನಿಮಾ ನೋಡಿ ನೀವು ಅದು ಏನು ಹೇಳ್ತದೆ ಅಂತ. ರೈಟ್ ಜನರೇಷನ್ ಚೇಂಜಸ್ ಆಗುತ್ತೆ. ಹೌದು, ಆಗಲೇಬೇಕು, ಆಗ್ತಾ ಇದೆ. ಕಾಲಕ್ಕೆ ಬದಲಾಗಬೇಕು. ಈಗಿನ ಕಾಲದ ಹೀರೋಗಳು ಬರ್ತಾರೆ, ಆದ್ರೆ ಫೈಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ಕಮರ್ಷಿಯಲ್ ಆಗಿ ಎಲ್ಲವೂ ಕೂಡ ಮಾಡಬೇಕು ಅವರು ಅನ್ನುವಂಥದ್ದು. ಆದರೆ ಹಿಂದಿನ ಕಾಲದಲ್ಲಿ ಅಷ್ಟು ಎಫರ್ಟ್ ಇರಲಿಲ್ಲ ಅನ್ನುವಂಥದ್ದು. ಹೌದಾ ಸರ್? ಅಂದರೆ ಈ ಸ್ಟಾರ್ಸ್ ಆಲ್ಸೋ ಬರೋಕೆ ಮುಂಚೆ, ಸ್ಟಾರ್ಗಳಾಗ ಮುಂಚೆ ಅವರು ನಟರಾಗೇ ಬಂದಿದ್ದು ತಾನೆ. ಅದನ್ನು ಅವರು ಮರೆಯದೇ ಇದ್ರೆ ಒಳ್ಳೇದು. ರೈಟ್ ಇನ್ನೊಂದು ಕಡೆ ಒನ್ಸ್ ಅಗೈನ್ ಸ್ಟಾರ್ ವಾರ್ ಅನ್ನುವಂಥದ್ದು ಈಗ ಚಲನಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿದೆ ಸರ್. ಈ ಹಿಂದೆ ಕಾಲದಲ್ಲಿ ಇರಲಿಲ್ಲ. ಹಿಂದಿನ ಕಾಲದಲ್ಲಿತ್ತು, ಹಿಂದಿನ ಕಾಲದಲ್ಲಿ ಇದ್ದದ್ದಷ್ಟು ಈಗ ಇಲ್ಲ. ಹೌದಾ? ಓಕೆ. ಎಸ್ ಸರ್, ಎಸ್ ಅದ್ಭುತವಾದ ಮಾತುಗಳು. ಎಸ್ ಸರ್, ಇನ್ನೊಂದು ಕಡೆ ನಮ್ಮ ತುಳುನಾಡು ಚಲನಚಿತ್ರರಂಗದಲ್ಲಿ ಮತ್ತೊಮ್ಮೆ ಮಿಂಚಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ನಮ್ಮ ಅನಂತನಾಗ್ ಸರ್ ಅವರು. ಇಂಗ್ಲಿಷ್ ಎಂಕ್ಲೆಗ್ ಬರ್ಪುಚಿ ಬ್ರೋ ಅನ್ನುವಂತಹ ಚಲನಚಿತ್ರದ ಮೂಲಕ ಹರೀಶ್ ಶೇರಿಗಾರ್ ಅವರ ನಿರ್ಮಾಣದಲ್ಲಿ, ಸುರೇಶ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಮತ್ತೊಮ್ಮೆ ನಮ್ಮ ಊರಿನ ಅನಂತನಾಗ್ ಅವರು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದ್ದಾರೆ. ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಕೊನೆಯದಾಗಿ ಅನಂತನಾಗ್ ಸರ್ ಅವರಿಂದ ನಮ್ಮ ಕುಡ್ಲಾದಲ್ಲಿ, ಅದೇ ರೀತಿ ನಮ್ಮ ತುಳುನಾಡಿನಲ್ಲಿ? ಕೆಲವು ಒಳ್ಳೆ ಚಿತ್ರಗಳನ್ನು ಅಪೇಕ್ಷಿಸಬಹುದು. ತುಳುವಿನಲ್ಲಿ ಶೇರಿಗಾರರ ಮುಂದಿನ ಚಿತ್ರದಲ್ಲಿ ಖಂಡಿತ, ತುಳು ಚಿತ್ರದಲ್ಲಿ ಖಂಡಿತ ನೋಡ್ಬೋದು. ಅಷ್ಟಲ್ಲಿ ನಾನು ತುಳು ಮಾತಾಡ್ತೀನಿ. ಎಸ್, ಅಮೇಜಿಂಗ್ ಸರ್. ಈ ಹಿಂದಿನ ಕೂಡ ಮಾರ್ಚ್ 22 ಅಲ್ಲೂ ಕೂಡ ಅವ್ರ ಜೊತೆ ಇದ್ರಿ, ಅನೇಕ ಚಿತ್ರಗಳಲ್ಲಿ ಕೂಡ ಅವ್ರ ಜೊತೆ ಇದ್ರಿ. ನಿಮ್ಮ ಇಬ್ರು ಕೂಡ ಬಾಂಧವ್ಯ ಇದೇ ರೀತಿ ಚೆನ್ನಾಗಿರ್ಲಿ ಅಂತ ನಾವು ಕೂಡ ಹಾರೈಸ್ತೇವೆ ಸರ್. ಅದಕ್ಕಿಂತ ಹೆಚ್ಚಾಗಿ ಅವರು ಶ್ರೀನಿವಾಸ್ ಅವರು ಹೇಳಿದ್ದು ನಾನು ಹೇಳಿದ್ದು. ಎಸ್, ಆ ಬಾಂಧವ್ಯ ಅಲ್ವಾ. ಸೊ ಅಲ್ಲಿಂದ ಬಂದಂತಹ ಶೇರಿಗಾರ ನಮ್ಮ ಹರೀಶ್ ಅವರು ದುಬಾಯಿ ಹೋಗಿ ನೆಲೆಯಾಗಿ 30 ವರ್ಷದ ಹಿಂದೆ ಹೋದವರು, ಎಂಥ ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಿ ಮತ್ತೆ ಪದೇ ಮಂಗಳೂರಿಗೆ ಒಂದು 10 ಸಲ ಬರ್ತಾರೆ ವರ್ಷಕ್ಕೆ. ಆಮೇಲೆ ಅಲ್ಲಿ ಅವರ ಓದಿದ ಕಾಲೇಜು ಶಾಲೆ ಯಾವುದನ್ನು ಮರೆಯೋದಿಲ್ಲ ಅವರು. ಮತ್ತು ಇಲ್ಲಿ ನಾವು ಕನ್ನಡ ಫಿಲ್ಮ್ ಮಾಡಬೇಕು ಅಂತ, ಒಂದು ತುಳು ಫಿಲ್ಮ್ ಮಾಡಬೇಕು, ಆ ರೀತಿ ಅಷ್ಟು ಎಂಥ ಕಷ್ಟಗಳು ಬಂದರೂ ಕೂಡ ಈ ರೀತಿ ಒಬ್ಬ ಅವರೇ ಹೇಳಿದರು, ನೀವು ಶಂಕರನ್ನ ನಾನು ಹೇಗೆ ನೋಡ್ತೀರ ಹಾಗೆ ನಾನು ಅವರನ್ನು ನೋಡ್ತಿದ್ದೀನಿ. ಇನ್ನೊಬ್ಬ ಸ್ನೇಹಿತರಾದರು, ಅವ್ರು ಹೇಳಿದರು, ನೀವು ಹರೀಶ್ ಶೇರಿಗಾರನ್ನು ಹೇಗೆ ನೋಡ್ತೀರಾ ಹಾಗೆ ನನ್ನನ್ನು ನೋಡಿ ಅಂತ ಇನ್ನೊಬ್ರು. ಓಕೆ ಅಮೇಜಿಂಗ್ ಸರ್. ಈ ಬಾಂಧವ್ಯ ಇದೇ ರೀತಿ ಇರಲಿ ಸರ್. ನಾವು ಕೂಡ ಹಾರೈಸುವಂಥದ್ದು, ನಮಗೂ ಕೂಡ ತುಂಬಾನೇ ಖುಷಿಯಾಗಿರುವಂಥದ್ದು. ಮತ್ತೊಮ್ಮೆ ಹರೀಶ್ ಶೇರಿಗಾರ್ ಅವರ ಮೂಲಕ ಅನಂತನಾಗ್ ಅವರು ಮತ್ತೆ ನಮ್ಮ ತುಳುನಾಡಿಗೆ ಬರ್ತಾ ಇರಲಿ, ಮತ್ತೆ ತುಳು ಚಲನಚಿತ್ರರಂಗದಲ್ಲಿ ನಟಿಸುವಂತಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಹರೀಶ್ ಶೇರಿಗಾರ್ ಸರ್ ಅವರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತವಾಗಿರುವಂತಹ ನಟ, ಲೆಜೆಂಡರಿ ನಾಯಕ ನಟ, ಇಡೀ ದೇಶ ಮೆಚ್ಚಿದಂತಹ ನಟ ತುಳು ಚಲನಚಿತ್ರರಂಗದಲ್ಲಿ ನಟಿಸ್ತಾನೆ ಅಂತ ಹೇಳಿದ್ರೆ ತಾವು ಕೂಡ ಕಾರಣರಾಗ್ತೀರಾ. ಹರೀಶ್ ಶೇರಿಗಾರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ತಮಗೂ ಕೂಡ. ಸರ್, ಕೊನೆಯದಾಗಿ ಒಂದೇ ವಾಕ್ಯದಲ್ಲಿ ಅನ್ನುವಂಥ ಒನ್ ವರ್ಡ್ ಆನ್ಸರ್ ಬೇಕಾಗಿರುತ್ತೆ ಸರ್ ತಮ್ಮ ಕಡೆಯಿಂದ. ನರೇಂದ್ರ ಮೋದಿ ಅವರ ಬಗ್ಗೆ ಅದೇ, ಅವರಲ್ಲಿ ನಾನು ಸ್ವಾಮಿ ವಿವೇಕಾನಂದರ ಛಾಯೆ ಕಾಣ್ತೇನೆ. ರಾಹುಲ್ ಗಾಂಧಿಗೆ ನಾನು ಬಹುಶಃ ಅವರು ನನ್ನ ಜೊತೆ ಒಂದು 2 ವರ್ಷ ಇದ್ದರೆ ನಾನು ಐ ಕ್ಯಾನ್ ಟ್ರೈನ್ ಹಿಮ್ ಅಂತ. ಓಕೆ ಬಿಜೆಪಿ
ಹಿಂದೂಯಿಸಮ್ ಹಿಂದುತ್ವ ಎಲ್ಲ ಆಗಿದೆ ಕಾಲಕ್ರಮೇಣ, ತಡವಾಗಿದ್ದರೂ ಕೂಡ. ಇವತ್ತು ರಾಮ ಜನ್ಮಭೂಮಿ ಬರುವ ಕುರಿತು ಈಗ ಮುಸಲ್ಮಾನರು ಕೂಡ ಜಾಗ ಅಕ್ಸೆಪ್ಟ್ ಮಾಡಿದ್ದಾರೆ, ಆಲ್ಟರ್ನೇಟ್ ಜಾಗ. ಅಂಥದ್ರಲ್ಲಿ ಇವರು ಸ್ವಲ್ಪ ಸಮಾಧಾನಕರವಾಗಿ, ಅವರು ನಮ್ಮವರೇ, ಈ ದೇಶದವರೇ ಮುಸಲ್ಮಾನರು ಕೂಡ, ಬೇರೆ ಧರ್ಮದವರು ಹೇಗೆ ನಮ್ಮವರೇ ಇವರು ಹಾಗೆ. ಅವರು ಮನಸ್ಸು ಅವರೇನು ದೇರ್ ಲಾಯಲ್ಟಿ ಈಸ್ ವಿತ್ ಅಸ್ ಓನ್ಲಿ, ದೇ ಆರ್ ಬಿಂಗ್ ಮಿಸ್ಗೈಡೆಡ್. ಸೊ ಅದನ್ನು ನೀವು ಕರೆಕ್ಟ್ ಮಾಡಿ, ಮಿಸ್ಗೈಡ್ ಆಗೋಕ್ಕೆ ಬಿಡಬೇಡಿ, ಅವರಿಗೆ ಸಮಾಧಾನವಾಗಿ ತಿಳಿಸಿ ಹೇಳಿ. ಅವರು ಇಲ್ಲಿಯವರೇ, ಈ ದೇಶದವರೇ, ಧರ್ಮಾಂತರಗೊಂಡ ಬೇರೆ ಎಲ್ಲರೂ ಒಂದು ಎಷ್ಟೋ ವರ್ಷಗಳ ಹಿಂದೆ ಎಲ್ಲರೂ ಹಿಂದೂಗಳಾಗಿದ್ದಾರೆ. ಆದರೆ ಹಿಂದೂ ಅಂದರೆ ಯಾವ ಧರ್ಮ? ಹಿಂದೂ ಅಂದರೆ ಅಲ್ಲಲ್ಲಿ ಬುದ್ಧಿಸಮ್ ಇದೆ, ಜೈನಿಸಮ್ ಇದೆ, ಸಿಖಿಸಮ್ ಇದೆ, ನಮ್ಮ ಧರ್ಮ ಇದೆ, ಹಾಗೆ ಕ್ರಿಶ್ಚಿಯನ್ ಇದೇ ರೀತಿ. ನಾನೊಂದು ಬಹಳ ಇಂಟ್ರೆಸ್ಟಿಂಗ್ ಪುಸ್ತಕ ಓದ್ತಿದ್ದೀನಿ, ದ ಸಿಲ್ಕ್ ರೋಡ್ಸ್ ಅಂತ, ಒಂದು ಹಿಸ್ಟ್ರಿ ಆಫ್ ದ ವರ್ಲ್ಡ್ ಅಂತ, ಪೀಟರ್ ಫ್ರಾಂಕೋಪ್ಯಾನ್ ಅಂತ ಬರೆದಿದ್ದಾನೆ. ಅವನು ಬಹಳ ಸುಂದರವಾಗಿ ಪುಸ್ತಕ ಬರೆದಿದ್ದಾನೆ. ಅದನ್ನು ಸಾಧ್ಯವಾದರೆ ಓದಬೇಕು. ಅದನ್ನು ವಿಶೇಷವಾಗಿ BJP ಅವರು ಸ್ವಲ್ಪ ಈ ಫೈರ್ ಬ್ರ್ಯಾಂಡ್ BJP ಅಥವಾ ಏನೋ ಬೆಂಕಿ ಉಗುಳುವ ಈ ಧರ್ಮ ಕೂಡ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಇಟ್ ಇಸ್ ನಾಟ್ ಇನ್ಸ್ಟ್ರೂಮೆಂಟ್ ಟು ಎ ಬೆಟರ್ ಲೈಫ್ ಅನ್ನೋದು ಆ ಪುಸ್ತಕದಲ್ಲಿ ಸಾಧಾರಣ. ಈಗ ಇನ್ನು 2020 ಅವರು 3 centuries ಬಿಫೋರ್ ಇಂದ BC ಬಿಫೋರ್ ಕ್ರೈಸ್ಟ್, ಅಂದರೆ ಸುಮಾರು 2300 ವರ್ಷದ ಹಿಂದಿನಿಂದ ಆ ಇತಿಹಾಸದ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದನ್ನು ನಮ್ಮ ಫೈರ್ ಬ್ರ್ಯಾಂಡ್ BJP ಅವರು ಸ್ವಲ್ಪ ಓದಬೇಕು ಅನ್ನುವಂಥದ್ದು. ಕಾಂಗ್ರೆಸ್ ಸರ್, ನಾವು ಕಾಂಗ್ರೆಸ್ನವ್ರು ಹೇಳಿದ ನಿಮ್ಮ ಕುಟುಂಬ ನಿಷ್ಠೆ ಬಿಟ್ಟು ದೇಶ ಚೆನ್ನಾಗಿಡ್ತೀರಾ. JDS ಇದು ರಾಜ್ಯ ಇದೊಂದು ಬಿಕಮ್ JDS JDU ಬಿಕಮ್, ಒಂದು ಬಿಹಾರದಲ್ಲಿದೆ, ಒಂದು ಇಲ್ಲಿದೆ. ಸುನಾರ್ ದೇ ಮೇಕಪ್ ದರ್ ಮೈಂಡ್ ಆ್ಯಂಡ್ ಯುನೋ ಅವರೆಲ್ಲ BJP ಜೊತೆ ಇದ್ದವರೇ. ಸೊ BJP ಅವರು ಅವರನ್ನು ಮನಸ್ಸು ಮಾಡಬೇಕು. ಈಗ ನಿತೀಶ್ ಕುಮಾರ್ ಇದೆ ಎಕ್ಸಾಂಪಲ್. ಅದೇ ರೀತಿ ಇವರು ಮುಂದೆ ಮನಸ್ಸು ಮಾಡಲಿ. ಈ ರೀತಿ ರಾಹುಲ್ ಗಾಂಧಿ ಹೋದರೆ ಆ ಪಕ್ಷ ಇರೋದಿಲ್ಲ ಹೆಚ್ಚು ಕಾಲ. ಸರ್, ಕುಮಾರಸ್ವಾಮಿ ಅವರು 2 ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಸ್ವಲ್ಪ ಅವರು ಸಿನಿಮಾ ರಂಗಕ್ಕೆ ಬಂದರೆ ವಾಸಿ. ಹೌದಾ? ವೆರಿ ಗುಡ್ ಸಜೆಷನ್ ಸರ್. ಸಿದ್ದರಾಮಯ್ಯ ಅವರು ನನ್ನಷ್ಟೇ ವಯಸ್ಸು ಅವರಿಗೆ. ಅವರು ಕೂಡ ಅವರು ಒಂಥರ ಅವರು ಈ ರೀತಿ ಇರಲಿಲ್ಲ. ಇನ್ನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಥವಾ ಚೀಫ್ ಮಿನಿಸ್ಟರ್ ಆದಾಗ ಈಗ ಸ್ವಲ್ಪ ಅವರು ಫೈರ್ ಬ್ರ್ಯಾಂಡ್ ಆಗಿದ್ದಾರೆ. JDS ಫೈರ್ ಅಥವಾ ಕಾಂಗ್ರೆಸ್ ಫೈರ್ ಬ್ರ್ಯಾಂಡ್ ಆಗಿ ಇದ್ದಾರೆ. ಸರ್, ಅಮಿತ್ ಶಾ ಇಸ್ ವೆರಿ ಹಾರ್ಡ್. ಹಿ ರಿಮೈಂಡ್ಸ್ ಮೀ ಆಫ್ ವಲ್ಲಭಭಾಯ್ ಪಟೇಲ್. ಶಂಕರ್ನಾಗ್ ಇಲ್ಲ, ನಾನು ಆಗಲೇ ಹೇಳಿದೆ. ನಾನು ಹರೀಶ್ ಶೆರಿಗಾರಲ್ಲಿ ಕಾಣ್ತಾ ಇದ್ದೀರಾ. ಓಕೆ ಸರ್, ಅದ್ಭುತ. ಸರ್, ಇನ್ನೊಂದು ಕಡೆ ನಾವು ಕೂಡ ನೋಡ್ತಾ ಇರುವಂತದ್ದು ತಮ್ಮ ಒಂದು ಫ್ಯಾಮಿಲಿಯ ಬಗ್ಗೆ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಪತ್ನಿ ಗಾಯತ್ರಿ ಮೇಡಮ್ ಅವರು ನನಗಿಂತ ಹೆಚ್ಚು ಶಂಕರ್ ಜೊತೆ ನಟಿಸಿದವರು. ಆಮೇಲೆ ಅವ್ರ ಜೊತೆ ನಾನು ಒಂದು 6-8 ಫಿಲ್ಮ್ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಅವರಿಗೆ ಪ್ರಪೋಸ್ ಮಾಡಿದಾಗ ನನ್ನ ಮದುವೆಗೆ ಅವರು ನಮ್ಮ ತಂದೆ ತಾಯಿಯನ್ನು ಕೇಳಿ ಅಂತ ಹೇಳಿದರು. ಅವರು ಒಪ್ಪಿ ಅವ್ರ ಕಂಡೀಷನ್ ಹಾಕಿದ್ದೀನಿ, ನನಗೆ ಮದುವೆ ಆದಮೇಲೆ ಚಿತ್ರದಲ್ಲಿ ನಟಿಸಬೇಕು ಅಂತ ಹೇಳಬಾರ್ದು, ಐ ವಾಂಟ್ ಟು ರಿಟೈರ್ ಅಂತ. ಅವರು ಹಾಗೆ ಉಳ್ಕೊಂಡು ಇವತ್ತು ನಾನು ಈ ಘಟ್ಟಕ್ಕೆ ಬಂದಿದ್ದರೆ ಜೀವನದಲ್ಲಿ ಅದರ ಶ್ರೇಯ ಅವಳಿಗೆ ಹೋಗ್ಬೇಕು. ನಮಗೆ ಒಬ್ಬಳೆ ಮಗಳು ಅದಿತಿ. ಅವಳು ಚೆನ್ನಾಗಿ ಓದಿದ್ದಳು, ಫೈನಾನ್ಸದಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿದರು. ಶಾಲಾ ಕಾಲೇಜಲ್ಲಿ ನಾಟಕ ರಂಗದಲ್ಲಿ ಅವಳು ಕಥಕ್ ಕೂಡ. ಮಾಯಾರಾವ್ ಅವರು ದಕ್ಷಿಣ ಕನ್ನಡದವರೇ. ಮಾಯಾರಾವ್ ಅವರು ಅವರಿದ್ದರು, ಈಗಿಲ್ಲ, ಅವ್ರ ಮಗಳಿದ್ದಾರೆ. ಅವರ ನಾಟ್ಯ ಶಾಲೆಯಲ್ಲಿ ಅವರು ಕಥಕ್ ಕಲ್ತಿದ್ದರು. ಆದರೆ ಸಿನಿಮಾ ರಂಗಕ್ಕೆ ಬರೋಕ್ಕೂ ಅವಳಿಗೆ ಇಷ್ಟವಿಲ್ಲ. ಆದರೆ ಶಿ ಹ್ಯಾಡ್ ಜಾಯಿಂಡ್ ಆ್ಯನ್ ಆ್ಯಡ್ ಏಜೆನ್ಸಿ. ಅಲ್ಲಿ ಅವಳು ಈ ಶಾರ್ಟ್ ಫಿಲ್ಮ್ಸ್ಗಳನ್ನು ಮಾಡ್ತಾಳೆ, ಆ್ಯಡ್ಸ್ಗಳಿಗೆ. ಸೊ ಶಿ ಈಸ್ ನೌ ಎ ಸ್ಕ್ರಿಪ್ಟ್ ರೈಟರ್ ಆ್ಯಂಡ್ ಶಿ ರೈಟ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಶೂಟ್ಸ್ ಫಾರ್ ದೆಮ್ ಆ್ಯಂಡ್ ಒಂದಲ್ಲ ಅದು ಕ್ರಮೇಣ ಇದೇ ರೀತಿಯಲ್ಲಿ ಅವಳು ಮುಂದೋದ್ರೆ ಅವಳು ಶಿ ವಿಲ್ ಟರ್ನ್ ಔಟ್ ಟು ಬಿ ಅನದರ್ ಫಿಲ್ಮ್ ಮೇಕರ್, ಗಾಡ್ ವಿಲ್ಲಿಂಗ್. ದೇವರು ಮನಸ್ಸು ಮಾಡಿದೆ. ಅವಳ ಗಂಡ ವಾಟ್ ಇಸ್ ಕಾಲ್ಡ್ ಈಗಿನ ರಿಟೇಲ್ ಬ್ಯಾಂಕಿಂಗ್ ಅಂತಾರೆ, ಅದರಲ್ಲಿ ಒಂದು ಶ್ರೀರಾಮ್ ಫೈನಾನ್ಸಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ, ವಿವೇಕ್ ಅಂತ. ಅವರ ಕುಟುಂಬನ ಹೇಳಿದೆ, ವಿಟ್ಲದವರು. ಸೊ ಇದು ನಮ್ಮ ಕುಟುಂಬ ಅಲ್ವಾ, ಚೊಕ್ಕದಾದ ಸುಂದರವಾಗಿರುವಂತಹ ಕುಟುಂಬ. ಅದ್ಭುತವಾಗಿರುವಂತದ್ದು. ಇದು ಅನಂತನಾಗ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ನಮ್ಮ ಕುಡ್ಲಾ ವಾಹಿನಿಯಲ್ಲಿದ್ದಾರೆ, ನಮ್ಮ ಮಂಗಳೂರಿನಲ್ಲಿದ್ದಾರೆ, ನಮ್ಮ ತುಳುನಾಡಿನಲ್ಲಿದ್ದಾರೆ. ತುಳು ಚಿತ್ರದಲ್ಲಿ ನಟನೆ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ ಎಂಕ್ಲೆಗ್ ಬರ್ಪುಜಿ ಬ್ರೋ ಅನ್ನುವಂತಹ ಚಿತ್ರದಲ್ಲಿ ಇದೇ 20ರಂದು ಈ ಚಿತ್ರ ರಿಲೀಸ್ ಆಗ್ಲಿಕ್ಕಿದೆ. ಎಲ್ಲರೂ ಕೂಡ ನೋಡಬೇಕು.
ಅನಂತ್ನಾಗ್ ಸರ್ ನಮ್ಮ ತುಳು ಚಲನಚಿತ್ರರಂಗದಲ್ಲಿ ಮತ್ತೆ ನಟಿಸಬೇಕು ಮತ್ತು ಹಲವಾರು ಚಿತ್ರಗಳಲ್ಲಿ ನಟಿಸಬೇಕು. ಹರೀಶ್ ಶೇರಿಗೆ ಅವರು ಮತ್ತೊಮ್ಮೆ ಅನಂತ್ನಾಗ್ ಸರ್ ಅನ್ನು ನಮ್ಮ ತುಳುನಾಡಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸೇರಿ ಈ ಚಿತ್ರವನ್ನು ಗೆಲ್ಲಿಸಬೇಕು. ಈ ಚಿತ್ರಕ್ಕೆ ದೊಡ್ಡ ಮಟ್ಟದ ಭರ್ಜರಿ ಗೆಲುವು ಕೂಡ ನಾವು ಕೊಡಬೇಕಾಗುತ್ತೆ. ಇದು ನಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ಲೆಜೆಂಡರಿ ಆಕ್ಟರ್, ನಮ್ಮ ಇಡೀ ದೇಶ ಕಂಡಂತಹ ಅದ್ಭುತವಾಗಿರುವಂತಹ ನಟ. ಸಹಜ ನಟನೆಯಿಂದ ಅನೇಕ ಅಭಿಮಾನಿಗಳು, ಸ್ಪಷ್ಟವಾದ ಕನ್ನಡ, ಸುಲಲಿತವಾಗಿರುವಂತಹ ಡೈಲಾಗ್ ಡೆಲಿವರಿ, ಸಹಜ ನಟನೆ ಅಂತ ಬಂದಾಗ ಮತ್ತೊಮ್ಮೆ ನಮಗೆ ನೆನಪಿಗೆ ಬರುವಂಥದ್ದು ಅನಂತ್ನಾಗ್ ಸರ್ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಮ್ಮ ಜೊತೆ ಮಾತಾಡುವಂಥ ಒಂದು ಸೌಭಾಗ್ಯ ಕೂಡ ನಮಗೂ ಕೂಡ ಸಿಕ್ಕಿತ್ತು. ಧನ್ಯವಾದಗಳು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7.